ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಂದ್ರ ಸರ್ಕಾರದ ಡಿಮಾನಿಟೈಸೇಷನ್ ನೋಟಿನ ಬಗೆಗಿನ ಹೊಸದಾದಂಥ ವಿಷಯಗಳು ಹಳತಾಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಚಿನ್ನದ ಹೊಸ ವಿಷಯಗಳು ಈಗ ತೆರೆದುಕೊಂಡಿದೆ. ಎಲ್ಲೆಲ್ಲೂ ಜನ ಮಾತನಾಡ್ತಿರುವಂಥದ್ದು ಚಿನ್ನದ ಬಗ್ಗೆ, ಚಿನ್ನದ ಮೇಲಿನ ತೆರಿಗೆಯ ಬಗ್ಗೆ, ಮತ್ತು ಅಧಿಕಾರಿಗಳು ದಾಳಿ ಮಾಡಿದಾಗ ಏನೇನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ, ಮತ್ತು ಒಂದಿಷ್ಟು ಹೊಸ ಕಾನೂನುಗಳನ್ನು ಕೇಂದ್ರ ಸರ್ಕಾರ ತಂದಿರೋದ್ರ ಬಗ್ಗೆ, ಇದೆಲ್ಲದ್ರ ಬಗ್ಗೆ ನಾವು ಈಗ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಸ್ತೃತವಾಗಿ ಡೀಟೇಲ್ ಆಗಿ ಮಾತನಾಡಬೇಕು. ವೀಕ್ಷಕರೇ, ನಿಮಗೂ ಕೂಡ ಮಾತನಾಡುವಂಥ ಅವಕಾಶ ಇರ್ತದೆ. ನೋಟ್ ಆದ ನಂತರ ಚಿನ್ನ ಆದ ನಂತರ ಮತ್ತೆ ಮುಂದೇನು ಅನ್ನುವಂಥ ಡಿಸ್ಕಷನ್ ಕೂಡ ಈಗ ಶುರುವಾಗಿದೆ. ಇದೆಲ್ಲದ್ರ ಬಗ್ಗೆ ಒಟ್ಟಾರೆ ನಾವು ಇವತ್ತು ಮಾತನಾಡೋಣ. ನಾನು ಮತ್ತು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಮತ್ತು ನೀವೆಲ್ಲರೂ ಸೇರಿ ನೀವು ಫೋನ್ ಮೂಲಕ ಮಾತನಾಡಿ. ಫೋನ್ ಮಾಡೋದಕ್ಕೆ ಟೆಲಿಫೋನ್ ನಂಬರ್ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲಿದೆ. ಇಬ್ಬರು ಅತಿಥಿಗಳು ಈ ಹೊತ್ತಿನಲ್ಲಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರನ್ನ ನಾನು ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ನಮ್ಮ ಜೊತೆ ಜಯ ಆಚಾರ್ಯ ಅವರಿದ್ದಾರೆ. ಅವರು ಉಡುಪಿ ಜ್ಯುವೆಲ್ಲರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು. ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಪ್ರೆಸಿಡೆಂಟ್, ಜೊತೆಗೆ ಕರ್ನಾಟಕ ಸ್ಟೇಟ್ ಜ್ಯುವೆಲ್ಲರಿ ಫೆಡರೇಷನ್ನ ಚೇರ್ಮನ್ ಕೂಡ ಆಗಿದ್ದಾರೆ. ಜಯ ಆಚಾರ್ಯ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ವೆಲ್ಕಮ್ ಟು ದ ಪ್ರೋಗ್ರಾಮ್. ಮತ್ತೆ ಜ್ಯೋತಿ ಹೆಬ್ಬಾರ್ ಮೇಡಮ್ ಅವರಿದ್ದಾರೆ. ಅವ್ರನ್ನ ಈ ಹಿಂದೆ ಬೇರೆ ಬೇರೆ ವಿಷಯಗಳಲ್ಲಿ ನಾವು ಚರ್ಚೆಯನ್ನು ನಡೆಸಿದಂಥ ಸಂದರ್ಭ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇವತ್ತು ಕೂಡ ಬಂದಿದ್ದಾರೆ. ಒಬ್ಬ ಸಾಮಾಜಿಕ ಕಾರ್ಯಕರ್ತೆಯಾಗಿ, ಅದನ್ನು ಹೊರತುಪಡಿಸಿ ಅವರು ಒಂದು ರಾಜಕೀಯ ಪಕ್ಷದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ. ಕಾಂಗ್ರೆಸ್ನ ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಅವರು ಉಪಾಧ್ಯಕ್ಷರು. ಮೇಡಮ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಲೇಡೀಸ್ ಫಸ್ಟ್ ಅಂತೆ, ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಸರ್. ಈಗ ಚಿನ್ನ ಅಂತ ಹೇಳಿದ ತಕ್ಷಣ ನಮಗೆಲ್ಲ ಲೇಡೀಸ್ ಇದೆ ನೆನಪಾಗೋದು. ಒಬ್ಬ ಗೃಹಿಣಿಯಾಗಿ, ಒಬ್ಬ ಮಹಿಳೆಯಾಗಿ, ಒಬ್ಬ ಹೋಮ್ ಮೇಕರ್ ಆಗಿ ಏನು ನಿಮ್ಮ ಈ ಹೊಸ ಇದ್ರ ಬಗ್ಗೆ ಅಭಿಪ್ರಾಯ ಮೇಡಮ್? ಬಂಗಾರ ಅಂತಂದ್ರೆ ಬಂಗದ ಕಾಲಕ್ಕೆ ಒಂದು ಆಧಾರ ಎನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಪೂರ್ವಿಕರಿಂದ ಇವತ್ತಿನವರೆಗೆ ಕೂಡ ಈ ಬಂಗಾರವನ್ನ ಇಟ್ಟುಕೊಳ್ಳುವಂತಹ ಅಥವಾ ಹೊಂದುವಂತಹ ಅಭಿಲಾಷೆ ಮೂಲತಃ ನಮ್ಮ ಬಂಗದ ಕಾಲಕ್ಕೆ ಆಧಾರ ಆದರೂ ಕೂಡ ಇವತ್ತಿನ ಅನೇಕ ಡಿಸೈನರ್ಸ್ ಅದರಿಂದಾಗಿ ಬಂಗಾರದ ಮೇಲಿನ ಮೋಹ ಸ್ತ್ರೀಯರಿಗೆ ಹೆಚ್ಚಾಗುವಂತಹ ಸಂದರ್ಭದಲ್ಲಿ ಈ ನಮ್ಮ ಮೋದಿಯವರ ಬಂಗಾರದ ಮೇಲೆ ನಿರ್ಬಂಧ ಎನ್ನುವುದು ಕೆಲವೊಮ್ಮೆ ನನಗೆ ಬ್ರಿಟಿಷರ ಕಾಲದ ಕಾನೂನುಗಳು ನೆನಪಾಗ್ತಾ ಇದೆ. ಹಿಂದೊಮ್ಮೆ ಬ್ರಿಟಿಷರು ಪ್ರತಿಯೊಂದು ಮನೆಯನ್ನು ರೈಡ್ ಮಾಡಿದ್ರು. ಆದರೆ ಆವಾಗ ಕೂಡ ನೀವು ಮೈ ಮೇಲೆ ಎಷ್ಟು ಚಿನ್ನ ಹಾಕಿದಿರಿ, ಎಷ್ಟು ತೊಲೆ ಬೇಕಾದರೂ ಹಾಕ್ಬೋದಿತ್ತು. ಆಗ ತೊಲೆ ಅಂತ ಇತ್ತು, ಒಂದು ತೊಲೆಗೆ 11 ಗ್ರಾಮ್ ಇತ್ತು. ನಮ್ಮ ಅಜ್ಜಿ ನೆನಪಿದೆ, ಅವರಿಗೆ ದಿನ ಮನೆಯಲ್ಲಿ ಹಾಕ್ಲಿಕ್ಕೆ 120 ತೊಲೆ ಚಿನ್ನ ಇತ್ತಂತೆ. ಹೌದು. ಅಂತಹ ಸಂದರ್ಭದಲ್ಲಿ ಕೂಡ ಅವರು ಈ ಥರದ ನಿರ್ಬಂಧವನ್ನ ವಿಧಿಸಲಿಲ್ಲ. ಯಾಕೆಂದ್ರೆ ನೀವು ಎಷ್ಟು ಬೇಕಾದರೂ ಚಿನ್ನವನ್ನ ಹಾಕಿಕೊಳ್ಬಹುದು ಅನ್ನುವಂಥ ಕಾನೂನಿತ್ತು. ಆದರೆ ಇವತ್ತು ಧರಿಸಿದ ಆಭರಣಕ್ಕೂ ಇಟ್ಟ ಆಭರಣಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಒಂದು ವಿವಾಹಿತ ಮಹಿಳೆ 500 ಗ್ರಾಮ್ ಚಿನ್ನವನ್ನ ಹೊಂದಬಹುದು. ಹಾಗೆಯೇ ಅವಿವಾಹಿತ ತರುಣಿ ಇದ್ರೆ 250 ಗ್ರಾಮ್ ಚಿನ್ನವನ್ನ ಹೊಂದಬಹುದು. ಅದೇ ರೀತಿ ಪುರುಷ 100 ಗ್ರಾಮ್ ಚಿನ್ನವನ್ನ ಹೊಂದಬಹುದು. ಅದೇ ರೀತಿ ಅಪ್ರಾಪ್ತ ಬಾಲಕ ಇದ್ರೆ 100 ಗ್ರಾಮ್ ಚಿನ್ನ ಹೊಂದಬಹುದು. ಅಂದ್ರೆ ಒಂದು ಕುಟುಂಬದಲ್ಲಿ 4 ಜನ ಇದ್ರೆ ನಾವು 950 ಗ್ರಾಮ್ ಚಿನ್ನದವರೆಗೆ ಇಟ್ಟುಕೊಳ್ಳುವಂತಹ ಅಧಿಕಾರ, ಕಾನೂನುಬದ್ಧ ಅಧಿಕಾರವನ್ನ ಮೊದಲನೇದಾಗಿ ಮೋದಿ ಸರ್ಕಾರ ಅನೌನ್ಸ್ ಮಾಡಿದೆ. ಎರಡನೇದಾಗಿ ನೀವು ಇನ್ಕಮ್ ಟ್ಯಾಕ್ಸ್ ಅನ್ನ ಸರಿಯಾಗಿ ಕಟ್ಟಿ ಪೇ ಮಾಡಿದ್ರೆ, ರಿಸಿಟ್ ಅನ್ನ ಕೊಟ್ರೆ ನಿಮಗೆ ಇನ್ನೂ ಹೆಚ್ಚಿನ ಚಿನ್ನವನ್ನ ಇಟ್ಟುಕೊಳ್ಳುವಂತಹ ಅಧಿಕಾರ ಇದೆ ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದೆ. ಯಾಕೆಂದ್ರೆ ನಾವು ಇದನ್ನ ಇವತ್ತೇ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮೊನ್ನೆ ನೋಟು ಬ್ಯಾನ್ ಆದಾಗ, ನೋಟನ್ನು ಅಮಾನ್ಯ ಮಾಡಿದಾಗ ಕೂಡ ಮರ್ದಿನ ನೀವು 2 ದಿನ ಬಿಟ್ಟ ನಂತರ ನಿಮಗೆ ಹಣ ಸಿಗ್ತದೆ ಅನ್ನುವಂತಹ ಭರವಸೆ ಸಿಕ್ಕಿತ್ತು. ಅದರ ನಂತರದ ಅನೇಕ ಬದಲಾವಣೆಗಳು ದಿನ ಬದಲಾವಣೆಗಳನ್ನ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಇನ್ನು ನಾಳೆ ಚಿನ್ನಕ್ಕೆ ಕೂಡ ಈಗ ಇದು ಇನ್ನು ಎಷ್ಟು ದಿವಸದವರೆಗೆ ಇವರು ಬದಲಾವಣೆ ಮಾಡ್ತಾರೆ, ಯಾಕೆಂದ್ರೆ ಹೇಗೆ ಮಾರ್ಕೆಟ್ ರಿಯಾಕ್ಟ್ ಮಾಡ್ತದೆ, ಹೇಗೆ ಜನರು ಇದರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ ಅನ್ನುವುದರ ಮೇಲೆ ಬಹುಶಃ ಅವರ ನಿಲುವಳಿಗಳು ಕೂಡ ಬದಲಾಗ್ತಾ ಹೋಗ್ಬೋದು. ಯಾಕೆಂದ್ರೆ ನೋಟ್ ವಿಷಯದಲ್ಲಿ ಅವರು ಹೀಗೆ ಮಾಡಿದ್ರಿಂದಾಗಿ ನಾಳೆ ಇದರಲ್ಲಿ ಕೂಡ ಏನಾದರೂ ಬದಲಾವಣೆ ಆಗಬಹುದು. ಮತ್ತೆ ಹಿಂದಿನ ಕಾಲದ ಬಂಗಾರವನ್ನು ನಾವು ಹೇಗೆ ಪ್ರೂವ್ ಮಾಡೋದು, ಅಥವಾ ನಾವೀಗ ಅದನ್ನು ಇಟ್ಟುಕೊಳ್ಳಿಲ್ಲ, ಅದನ್ನು ಕೊಟ್ಟು ಬೇರೆ ಹೊಸ ಆಭರಣವನ್ನು ತಗೊಂಡಿದ್ದೇವೆ,
ಎಲ್ಲವೂ ಕೂಡ ನಮ್ಮ ಹತ್ರ ಈಗ ಟ್ಯಾಕ್ಸೇಬಲ್ ರಿಸಿಟ್ ಅನ್ನ ನಾವು ಇಷ್ಟರವರೆಗೆ ಎಷ್ಟು ಚಿನ್ನ ತಗೊಂಡಿದ್ದೇವೆ ಅನ್ನುವಂತಹ ರಿಸಿಟ್ಗಳು ಯಾರ ಹತ್ರ ಇಲ್ಲ, ನನ್ನ ಹತ್ರ ಇಲ್ಲ. ಆದರೆ ನಾವು ಈಗ ಹಳೆಯದನ್ನು ಆ ಮಾಡೆಲ್ ಚೇಂಜ್ ಆಯಿತು, ನಾವು ಅದನ್ನು ಹೊಸತಾಗಿ ಪರಿವರ್ತನೆ ಮಾಡಿದ್ದೇವೆ. ಆವಾಗ ನಮ್ಮ ನಿಲುವೇನು, ಯಾಕೆಂದ್ರೆ ಮೊದಲು ಕಡಿಮೆ ಕ್ಯಾರೆಟಿನ ಗೋಲ್ಡ್ಗಳಿತ್ತು, ಅಕ್ಕಸಾಲಿಗಳು ಮಾಡ್ತಾ ಇದ್ರು. ಈಗ ಎಲ್ಲವೂ ಕೂಡ 916 ಹಾಲ್ಮಾರ್ಕ್ ಆಗಿ ಕನ್ವರ್ಟ್ ಆಗಿದೆ. ಇದರ ನಂತರ ಬಂದ ಬಂಗಾರವ ಯಾವುದು ಬಂಗಾರ, ಈಗ ಬಂಗಾರದಲ್ಲಿಯೇ ಕೆಲವು ಕೆಟಗರಿಗಳು ಉಂಟು. ಯಾಕೆಂದ್ರೆ ಕಡಿಮೆ ಕ್ಯಾರೆಟ್ 20 ಕ್ಯಾರೆಟ್ 22 ಕ್ಯಾರೆಟ್ ಬೇರೆ ಬೇರೆ ತರದಂತಹ ಬಂಗಾರ ಇದೆ. ಮತ್ತೆ ವಜ್ರಾಭರಣದ ಮೇಲೆ ಇವರು ಏನನ್ನು ಹೇಳಲಿಲ್ಲ. ಎಷ್ಟೋ ಜನ ಶ್ರೀಮಂತರ ಹತ್ರ ವಜ್ರದ ರೂಪದಲ್ಲಿದೆ, ಬರೀ ಚಿನ್ನ ಅಲ್ಲ. ಚಿನ್ನ ಅಂದ ಕೂಡಲೇ ಬರೀ ಚಿನ್ನ ಅಲ್ಲ, ಚಿನ್ನ, ಬೆಳ್ಳಿ, ಪ್ಲಾಟಿನಂ, ವಜ್ರ, ಹೀಗೆ ಅದರಲ್ಲಿ ಅನೇಕ ರೀತಿಯಾದಂಥದ್ದಿದೆ. ಅದರಲ್ಲಿ ಕೂಡ ಇವರು ಯಾವುದೇ ಸ್ಪಷ್ಟವಾಗಿ ಯಾವುದನ್ನು ಹೇಳಲಿಲ್ಲ. ಆದರೆ ಇದನ್ನೆಲ್ಲವನ್ನು ಸರಿಯಾಗಿ ಸ್ಪಷ್ಟಪಡಿಸಬೇಕು. ಈಗ ನಮ್ಮ ಹತ್ರ ಯಾರ ಹತ್ರ ಕೂಡ ಇನ್ನು ತೆಗೆದುಕೊಳ್ಳುವ ಚಿನ್ನಕ್ಕಾದ್ರೆ ನಾವು ಖಂಡಿತವಾಗ್ಲಿಯೂ ಇವರು ಹೇಳಿದಾಗೆ ಡಾಕ್ಯುಮೆಂಟೇಶನ್ ಮಾಡಬಹುದು. ಆದರೆ ಇವತ್ತಿನವರೆಗೆ ನಾವು ಯಾರು ಎಣಿಸ್ಕೊಳ್ಳಿಲ್ಲ ನಮ್ಮ ಮನೆಯಲ್ಲಿರುವ ಚಿನ್ನ, ನಮ್ಮ ಆಪದ್ದನ ಕೂಡ ಇವರ ಲೆಕ್ಕದಲ್ಲಿ ಕಪ್ಪು ಹಣ ಆಗ್ತದೆ, ಕಪ್ಪು ಚಿನ್ನ ಆಗ್ತದೆ ಅಂತ ನಾವ್ಯಾರು ಎಣಿಸ್ಕೊಳ್ಳಿಲ್ಲ. ಇನ್ನು ನಾವು ಮಹಿಳೆಯರು ನಮ್ಮ ಕಷ್ಟಕ್ಕೊಂದು ಆಧಾರಕ್ಕೆ ಅಂತ ಚಿನ್ನವನ್ನ ಇಡುವುದು ಕೂಡ ತಪ್ಪ ಅನ್ನುವುದು ಒಂದು ಪ್ರಶ್ನೆ. ಇನ್ನೊಂದು, ಈಗ ನೀವು ಹೇಳುವಂತಹದ್ದು ಖಂಡಿತವಾಗಿಯೂ ಹೇಳ್ತೀರಿ, ಅನೇಕ ಕೆಜಿ ಗಟ್ಟಲೆ ಚಿನ್ನ ಇರುವವರು ಖಂಡಿತವಾಗ್ಲೂ ಇಟ್ಟು ಅದು ಅಕ್ರಮವೇ. ಆದರೆ ಅದಕ್ಕೆ ನಿಮ್ಮ ವ್ಯವಸ್ಥೆ ಏನಿದೆಯಲ್ಲ, ಇನ್ಕಮ್ ಟ್ಯಾಕ್ಸ್ ರೈಡ್ ಅಥವಾ ಆ ಆಫೀಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಆ ಡಿಪಾರ್ಟ್ಮೆಂಟ್ ಮೂಲಕ ನೀವು ಅದನ್ನ ಕಂಟ್ರೋಲಿಗೆ, ಹತೋಟಿಗೆ ತರಬೇಕೇ ಬಿಟ್ರೆ ಹೀಗೆ ಒಂದು ಜನಸಾಮಾನ್ಯರ ಮೇಲೆ ಈ ತರ ನಿರ್ಬಂಧ ಹೇರುವುದು ಸರಿ ಅಲ್ವೇನೋ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಓಕೆ, ರೈಟ್. ಜಯಾಚಾರ್ಯ ಸರ್, ನಮಸ್ತೆ. ಈಗ ಹೊಸ ಕಾನೂನು ಬಂದಿದೆ. ಒಬ್ಬ ಜುವೆಲ್ ಪರ್ಸನ್ ಆಗಿ ನೀವು ಇದನ್ನು ಯಾವ ಥರ ನೋಡ್ತೀರಿ ಸರ್? ಈಗ ಈ ಕಾನೂನು ಅವರು ನನಗೆ ತಿಳಿದ ಮಟ್ಟಿಗೆ ಈ ಕಾನೂನನ್ನು ಸಂಸತ್ನಲ್ಲಿ ಹೇಳಿದ ಮಾತ್ರ. ಈ ಕಾನೂನು ಮೊದಲನೇ ಕಾನೂನು ಇದು. ಈಗ ಎಷ್ಟೋ ವಿಚಾರ ನಮಗೆ ಗೊತ್ತಿರೋದಿಲ್ಲ. ಮೊನ್ನೆ ಮೋದಿ ಅವರು ಹೇಳಿದಾಗೆ ಎಲ್ಲರೂ ಇಕಾನಾಮಿಕ್ಸ್ ಆಗಿದ್ದಾರೆ ನಮ್ಮ ದೇಶದ ಎಲ್ಲ ಜನರು ಅಂತ. ಅದೇ ತರ ಈ ಕಾನೂನು ಮೊದಲೇ ಇದ್ದದ್ದು. ಈ 500 ಗ್ರಾಮ್ ಚಿನ್ನ ಇರಬಹುದು ಒಂದು ಹೆಂಗಸರತ್ತ ಅಂತ ಹೇಳಿ ಆ ವಿಚಾರ ಈಗ ಪ್ರಚಲಿತ ಆಯ್ತು ಅಷ್ಟೇ. ಈಗ ನಿಮ್ಮ ಹತ್ರ ಬೇಕಾದ್ರೆ ನಿಮ್ಮ ಆನ್ಸಿಸ್ಟರ್ ಪ್ರಾಪರ್ಟಿ 1 kg 1.5 kg ಚಿನ್ನ ಇರಬಹುದು. ಅದಕ್ಕೆ ಬೇಕಾದ ನೀವು ದಾಖಲೆ ಮಾಡಿ ಇಟ್ಕೊಂಡ್ರೆ, ನನ್ನ ಅಜ್ಜಿಯಿಂದ ಮುತ್ತಜ್ಜಿಯಿಂದ ಬಂದದ್ದು ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ಥರದ ತೊಂದರೆಗಳಿಲ್ಲ. ನಾನು ಒಂದು ವಿಷಯ ಮಾಧ್ಯಮದವ್ರಿಗೆ ಹೇಳ್ತೇನೆ. ಈ ಮಾಧ್ಯಮದಲ್ಲಿ ಏನಾಗುತ್ತೆ ಅಂತ ನಿಮಗೆ ಅಂತ ಹೇಳಿದ್ದಲ್ಲ, ಎಲ್ಲ ಮಾಧ್ಯಮದಷ್ಟೇ ಅವರವರ ವ್ಯಾಪಾರ ದೃಷ್ಟಿಯಿಂದ ಜನರನ್ನು ಒಂದು ಭಯದ ವಾತಾವರಣಕ್ಕೆ, ಒಂಥರ ಮುಂದೆ ಏನು ಮಾಡಬೇಕು ಗೊತ್ತಿಲ್ಲ, ಆ ಥರದ ಒಂದು ಸ್ಥಿತಿಗೆ ತರಬಾರ್ದು. ಈ ಕಾನೂನು ಏನೂ ಆಗಿಲ್ಲ. ಈಗ ನೋಡಿ, ಒಬ್ರು ಈಗ ಮೇಡಮ್ ಹೇಳಿದ್ರು, ಮೇಡಮ್ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ? ನಾವು 4 ಜನ ಇದ್ದೇವೆ. 4 ಜನ ಇದ್ದೀರಿ. ಒಂದು 2 ಜನ ಹೆಣ್ಣು ಮಕ್ಕಳ? ಒಬ್ಬ ಹುಡುಗ, ಒಂದು ಹುಡುಗಿ. ನಿಮಗೆ ಈಗ ನೀವು ಹೇಳಿದ ಹಾಗೆ 500 ಗ್ರಾಮ್ ಅವರಿಗೆ, 250 ಗ್ರಾಮು ಮನೆ ಯಜಮಾನರಿಗೆ, ಮಕ್ಕಳಿಗೆ 100 ಗ್ರಾಮ್, ಒಂದು ಮಗಳಿಗೆ 250, ಒಟ್ಟಿಗೆ 900 ಗ್ರಾಮ್ ಇಡ್ಬೋದು. 900 ಗ್ರಾಮ್ಗಿಂತ ಚಿನ್ನ ಗ್ಯಾರಂಟಿ ಅವರ ಮನೆಯಲ್ಲಿ ಇಲ್ಲ, ಖಂಡಿತವಾಗಿ ಇಲ್ಲ. ನಾನು ಹೇಳ್ತೇನೆ ಅಂತ ಯಾವುದೇ ಥರದ ನನ್ನ ಮೇಲೆ ಏನು ಇದು ಮಾಡ್ಕೊಳ್ಬೇಡಿ, ನನ್ನ ಓಪನ್ ಆಗಿ ಹೇಳೋದು. 900 ಗ್ರಾಮಿಂದ ಯಾರ ಹತ್ರ ಒಂದು ಮಧ್ಯಮ ವರ್ಗದ ಜನರ ಹತ್ರ ಇರುವುದಿಲ್ಲ. ಆದ್ರಿಂದ ಯಾವುದೇ ಭಯಪಡುವ ವಾತಾವರಣ ಬೇಡ. ಮತ್ತೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡುವ ಪರಿಸ್ಥಿತಿ ಹೇಗೆ ಅಂದರೆ, ಈಗ ಬ್ಲ್ಯಾಕ್ ಮನಿ ಹೋಲ್ಡರ್ಸ್, ಈಗ ನಾವು ನೋಡ್ತಾ ಇದ್ದೇವೆ ರಾಜಕೀಯ ವ್ಯಕ್ತಿಗಳ ಹತ್ರ 50 ಕೋಟಿ 100 ಕೋಟಿ ನಿನ್ನೆಯಾನೋ ಟಿವಿಯಲ್ಲಿ ನೋಡ್ತಾ ಇದ್ದೇವೆ. ಸೊ ಅವರಲ್ಲಿ ಹೋದಾಗ ಅಲ್ಲಿಯೂ ಕೂಡ ಚಿನ್ನವನ್ನು, ಈಗ ನೀವು ಅದನ್ನು ಆರ್ನಮೆಂಟ್ಸ್ ರೂಪದಲ್ಲಿದ್ದರೆ ಅವರು ತಗೊಂಡು ಹೋಗೋದಿಲ್ಲ. ಅವರು ನೀವೀಗ KG ಬಾರ್ ಒಂದು 10 kg ಚಿನ್ನ ಇದೆ, ಆ KGಗೆ ಏನು ಹೇಳ್ತೀರಾ ನೀವು? ಅದ್ರ ದಾಖಲೆ ಎಲ್ಲಿದೆ, ಪರ್ಚೇಸ್ ಮಾಡಿದ ಬಿಲ್ ಎಲ್ಲಿದೆ, ಟ್ಯಾಕ್ಸ್ ಪೇಯ್ಡಾ ಅಲ್ವಾ ಅನ್ನೋದು ಪರಿಶೀಲನೆ ಮಾಡೋದು ಅವರು ಸೀಸ್ ಮಾಡ್ಬೋದು. ಅದರ್ವೈಸ್ ಸಾಮಾನ್ಯ ಜನರ ಮೇಲೆ ಯಾರ ಮೇಲೂ ರೈಡ್ ಆಗುವ ಚಾನ್ಸಸ್ಸು ಇಲ್ಲ. ಈಗ ಮೊನ್ನೆ ಈ ನೋಟಿನ ಬಗ್ಗೆ 500,000 ಮೇಲೆ ಡಿಮಾನಿಟೇಷನ್ ಮಾಡಿದರು. ಮೇನ್ ಅವರ ಐಡಿಯಾ ಏನಂದರೆ ಕಾಳಧನವನ್ನು ಹೊರಗೆ ತರೋದು ಅಲ್ವಾ, ಅದು ಉದ್ದೇಶ. ಅದರಲ್ಲಿ ಸಾಮಾನ್ಯ ಜನರಿಗೆ ತುಂಬ ಕಷ್ಟ ಆಗಿದೆ, ಒಪ್ತೇನೆ ನಾನು. ಬೇಡ ವ್ಯಾಪಾರಸ್ಥರಿಗೆ, ಈಗ ಇನ್ನು 1 ತಿಂಗಳು ನಮಗೂ ಕೂಡ ವ್ಯಾಪಾರ ಇಲ್ಲ, ಜನರ ಹತ್ರ ಹಣ ಇಲ್ದಿದ್ರೆ ನಮಗೂ ವ್ಯಾಪಾರ ಇಲ್ಲ. ಆದರೆ ಒಂದು ಮಾತ್ರ ನಾವು ಒಂದು ಒಳ್ಳೆಯ ವಿಚಾರ ಏನು ಹೇಳಬೇಕಂದ್ರೆ,
ನಮ್ಮ ದೇಶದ ಅಭಿವೃದ್ಧಿ ಆಗುದಿದ್ರೆ, ನಮ್ಮ ದೇಶ ನಾವು ಬೇರೆ ಪ್ರಪಂಚದ ಬೇರೆ ದೇಶಗಳ ಜೊತೆ ಕಾಂಪಿಟಿಷನ್ ಮಾಡುವಾಗ ನಮ್ಮದು ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕಾದರೆ ನಾವು ಖಂಡಿತವಾಗಿ ಕೆಲವೊಂದು ವಿಷಯದಲ್ಲಿ ನಾವು ನಮಗೆ ನಾವು ಇದನ್ನು ಮಾಡ್ಕೊಳ್ಬೇಕಾಗ್ತದೆ, ಕಾಂಪ್ರಮೈಸ್ ಮತ್ತೆ ಈ ನೋವನ್ನು ತಗೊಳ್ಬೇಕಾಗತ್ತೆ ಸ್ವಲ್ಪ ಸಮಯದ ಮಟ್ಟಿಗೆ. ಇವರ ಪಾಪ ಒಂದು ತಾಯಿ ತನ್ನ ಮಗುವನ್ನು ಹೊಟ್ಟೆಯಲ್ಲಿಟ್ಕೊಂಡು ಆ ಪ್ರಸವ ಆಗುವಾಗ ಎಷ್ಟು ನೋವು ಪಡ್ಕೊಳ್ತಾರೆ. ಆ ಮಗು ನಾಳೆ ನನ್ನ ಜೀವನದಲ್ಲಿ ಆ ಮಗು ನನಗೆ ಕಾರಣ. ಆ ಮಗುವಿನ ಏನೂ ಆಸೆ ಪಡ್ಕೊಳ್ಳೋದಿಲ್ಲ. 20 ವರ್ಷವರೆಗೆ ಸೇವೆ ಮಾಡ್ತಾಳೆ ಆ ತಾಯಿ. ಅದೇ ಥರ ನಮ್ಮ ದೇಶ ಪ್ರಪಂಚದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕಾದಾಗ ನಮ್ಮ ನಾಗರಿಕರಾಗಿ ನಮ್ಮದೊಂದು ಕೆಲವು ಕರ್ತವ್ಯಗಳಿದೆ. ನಾವು ಕೂಡ ಕೆಲವನ್ನು ಮಾಡಿದರೆ ಮಾತ್ರ, ತ್ಯಾಗ ಮಾಡಿದರೆ ಮಾತ್ರ ಈ ದೇಶ ಮುಂದಕ್ಕೆ ಉನ್ನತಿಗೆ ಹೋಗ್ಬೋದು ಅಂತ ನನ್ನ ಪರ್ಸನಲ್ ಅನಿಸಿಕೆ. ಈ ಬಂಗಾರದ ವಿಚಾರವನ್ನು ದಯವಿಟ್ಟು ಯಾವುದೇ ಮಾಧ್ಯಮದವರು ನನಗೆ ತಿಳಿದ ಮಟ್ಟಿಗೆ ಯಾರೋ ಸಾಮಾನ್ಯ ಜನರ ಮನೆಗೆ ಯಾವ IT ಪರ್ಸನ್ನು ದಾಳಿ ಮಾಡೋದಿಲ್ಲ, ಈ ಬಗ್ಗೆ ಕೇಳೋದಿಲ್ಲ. ನಿಮಗೆ ಬೇಕಾದರೆ ನಿಮಗೆ ತಿಳಿದ ಒಂದು ಆಡಿಟರ್ ಹತ್ರ ಕೇಳಿ. ಇಲ್ಲಿ ಏನಾಗಿದೆ, ಸಂಸದಲ್ಲಿ ಹೇಳಿದ ವಿಚಾರವನ್ನ ತಕ್ಷಣ ಮಾಧ್ಯಮದವರು ತಂದು ಒಂಥರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ ಎಲ್ರಿಗೂ. ಜನರಲ್ ಕನ್ಫ್ಯೂಷನ್ ದಟ್ ಈಸ್ ದ ಮೇನ್ ಥಿಂಗ್. ಇಲ್ಲೊಂದು ರಿಪೋರ್ಟ್ ಇದೆ ನೋಡಿ, ದೇಶದ ಜನತೆ ಹೊಂದಿರಬಹುದಾದ ಚಿನ್ನ ಅಪಹರಣ ಕುರಿತು ಕೇಂದ್ರ ಸರ್ಕಾರ ಗುರುವಾರ ಕೆಲ ನಿಯಮಾವಳಿಗಳನ್ನ ಪ್ರಕಟ ಮಾಡಿದ್ದು ಸಾರ್ವಜನಿಕರಲ್ಲಿ ಗೊಂದಲ ಮತ್ತು ಆತಂಕ ಎರಡೂ ಸೃಷ್ಟಿಯಾಗಿದೆ. ಅಂದ್ರೆ ಈಗ ನಿಮ್ಮ ಮಾತಿನ ಪ್ರಕಾರ ಇಸ್ ಮೇನ್ ರೋಲ್ ಆಫ್ ದ ಮೀಡಿಯಾ ಸ್ವಲ್ಪ ಅದನ್ನ ಸೆನ್ಸೇಷನಲೈಸ್ ಮಾಡಿ ತೋರಿಸಿದ್ದು. ಅವತ್ತು ಒಂದು ಮೀಡಿಯಾದವರು ಪ್ರಳಯ ಆಗುತ್ತೆ ಅಂತ ಹೇಳಿದ್ರು, ನೆನಪಿರ್ಬೇಕು. ಕರೆಕ್ಟ್. ಜನರೆಲ್ಲ ಹೆದರು ಹೋಗಿದ್ರು 1 ವರ್ಷ ಮೊದಲು. ಈ ದಿನ ಈ ತಾರೀಕು ನಾವೆಲ್ಲ ಕ್ಲಿಯರ್ ಮಾಡಿಬಿಡುವ, ಎಂಜಾಯ್ ಮಾಡಿಬಿಡುವ, ಇದನ್ನೆಲ್ಲ ಖರ್ಚು ಮಾಡ್ಕೊಳ್ಳುವ ಅಂತ. ಪ್ರಳಯ ಆಯ್ತಾ? ಸೊ ಮೀಡಿಯಾದವರು ಕೂಡ ಕೆಲವೊಂದು ಜನರಲ್ಲಿ ಭೀತಿಯನ್ನು ಉಂಟು ಮಾಡುವಂಥದ್ದು, ಅದನ್ನು ಸ್ವಲ್ಪ ಮಾಡಬಾರ್ದು ಅಂತ ನಮ್ಮ ಸಾರ್ವಜನಿಕ ಇದರಲ್ಲಿ ನಾನು ಹಿತದೃಷ್ಟಿಯಲ್ಲಿ ನಾನು ಕೇಳ್ಕೊಳ್ಳೋದು. ಮೇಡಮ್, ಮಧ್ಯಮ ವರ್ಗದ ಜನರ ಮೇಲೆ ಅಂದ್ರೆ ನಿಮ್ಮಂಥವರ ಮನೆ ಮೇಲೆ IT ರೇಡ್ ಆಗೋದಿಲ್ಲ, ಅದು ಪಕ್ಕ. ನಂಬರ್ 1. ನಂಬರ್ 2, ಶ್ರೀಮಂತರ ಮನೆ ಮೇಲೆ ಮಾತ್ರ, ಅದರ ಅರ್ಥ ಶ್ರೀಮಂತರ ಮನೆ ಮೇಲೆ ಮಾತ್ರ ಅದರ ಆಗ್ಬೋದು ಅಂತ. 3ನೇದು, ಮೊನ್ನೆ ಇಡೀ ದೇಶದಲ್ಲಿ ಈಗ ಎಲ್ಲರೂ ಪ್ರತಿಯೊಬ್ಬ ನಾಗರಿಕರು ಇಕನಾಮಿಕ್ಸ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ನೀವು ಆಗ ಹೇಳ್ತಾ ಇದ್ರಿ ಇಕನಾಮಿಕ್ಸ್ ಬಗ್ಗೆ ನಿಮಗೆ ಸಾಕಷ್ಟು ಆಸಕ್ತಿ ಇದೆ ಅಂತ. ಸೊ ಹೌ ಡು ಯು ಟೇಕ್ ದಿಸ್ ಪಾಯಿಂಟ್? ಮೇಡಮ್ ಒಂದು ನಿಮಿಷ ಒಬ್ರು ಫೋನ್ ಮಾಡಿದ್ದಾರೆ, ನಂತರ ನಾವು ಮಾತು ಮುಂದುವರ್ಸೋಣ. ನಮಸ್ಕಾರ. ಹಲೋ. ನಮಸ್ತೆ ಸರ್, ಹೆಸರು ಹೇಳಿ, ಊರು ಹೇಳಿ, ಮಾತಾಡಿ, ನಿಮ್ಮ ಒಪಿನಿಯನ್ ಕೊಡಿ. ರಮೇಶ್ ಕರ್ಕೇರ, ಉಪ್ಪೂರಿಂದ. ನಮಸ್ತೆ, ಹೇಳಿ ಸರ್, ಮಾತಾಡಿ. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ. ಓಕೆ. ಜ್ಯೋತಿ ಮೇಡಮ್ ನಮಸ್ತೆ. ಹೇಳಿ ಮಾತಾಡಿ. ಒಳ್ಳೆಯ ವಿಷಯವನ್ನ ಒಂದು ಮಂಡನೆ ಮಾಡಿದ್ದೀರಿ. ಬಹುಶಃ ಕೇಂದ್ರ ಸರ್ಕಾರ ಮಹಿಳೆಯರು ಮತ್ತೆ ಸ್ವಲ್ಪ ಮಧ್ಯಮ ವರ್ಗದವರ ಮೇಲೆ ಕಣ್ಣಿಟ್ಟೇ ಈ ಒಂದು ನೀತಿಯನ್ನ ಚಲಾವಣೆಗೆ ತಂದಿದೆ ಅಂತೇಳಿ ಅನಿಸ್ತಾ ಇದೆ. ಇಲ್ಲ ಇದ್ರೆ ಬಹುಶಃ ನನ್ನ ಪ್ರಕಾರ ಯಾವುದೇ ಧರ್ಮ ಇರಲಿ, ಧಾರ್ಮಿಕ ಕೇಂದ್ರಗಳಲ್ಲಿ ಒಂದು ಎಂತದು ಚಿನ್ನ ರಾಶಿ ಬಿದ್ದದ ಅಂದ್ರೆ ಶೇಖರಣೆ ಆದ ಚಿನ್ನವನ್ನ ಮೊದಲು ಹೊರಗೆ ತಂದು ಅದರಿಂದ ದೇಶದ ಯಾವ್ದಾದ್ರು ಒಂದು ಯೋಜನೆಗಳನ್ನು ರೂಪಿಸಿಕೊಳ್ಳಿಕ್ಕೆ ಒಂದು ಉಪಯೋಗ ಆಗ್ತದ ಅನ್ನೋ ಒಂದು ಯೋಚನೆಯನ್ನೇ ಮಾಡದೆ ಏಕಾಏಕಿ ಜನರಲ್ಲಿ ಅಂದ್ರೆ ಹೆಚ್ಚಾಗಿ ತುಂಬಾ ಶ್ರೀಮಂತರು ಯಾವ ರೀತಿ ಎಲ್ಲ ತಮ್ಮ ಹಣವನ್ನ ಇನ್ವೆಸ್ಟ್ ಮಾಡಿರ್ತಾರೋ ಗೊತ್ತಿಲ್ಲ. ಆದ್ರೆ ಈಗ ಅವರು ಹೇಳೋ ಪ್ರಕಾರ ನೀವು 250 ಗ್ರಾಮ್ಗಿಂತ ಜಾಸ್ತಿ ಚಿನ್ನ ಇಟ್ಕೊಳ್ಬಾರ್ದು, ಮಹಿಳೆಯರು ಪುರುಷರಿಗೆ ಇಷ್ಟು ಅಂತೇಳಿ. ಅದು ಬಹುಶಃ ಮೇಡಮ್ ಅವರು ಹೇಳಿದಾಗೆ ಹಿಂದಿನವರಿಂದ ನಮ್ಗೆ ಬಳವಳಿಯಾಗಿ ಬಂದಂತ ಚಿನ್ನದ ಕತೆ ಏನಾಗ್ಬೋದು ಅಂತೇಳಿ ಸ್ವಲ್ಪ ಆತಂಕ ಇರುವುದ್ರಲ್ಲಿ ಸಂಶಯ ಇಲ್ಲ ಅಂತೇಳಿ ಅನಿಸ್ತಾ ಉಂಟು. ರೈಟ್. ಓಕೆ ರಮೇಶ್ ಕರ್ಕೇರ್ ಅವರೇ, ತುಂಬಾ ಥ್ಯಾಂಕ್ಸ್ ನಿಮ್ಮ ಒಪಿನಿಯನ್ ಹೇಳಿದಕ್ಕೆ. ನಮಸ್ಕಾರ ಮೇಡಮ್. ಇವ್ರು ಹೇಳಿದಂಥ 2 ಪಾಯಿಂಟ್ ನಾನು ನೋಟ್ ಮಾಡಿದ್ದೇನೆ, ಇದ್ರ ಬಗ್ಗೆ ಮಾತಾಡೋಣ. ಬಟ್ ಅದೇ ಇಕನಾಮಿಕ್ಸ್ ಬಗ್ಗೆ ವಾಟ್ ಡು ಯು ಫೀಲ್? ನೋಡಿ, ಪ್ರಪಂಚದಲ್ಲಿ ಪ್ರತಿಯೊಂದು ದೇಶವು ತನ್ನ ಕರೆನ್ಸಿಯನ್ನ ಪ್ರಿಂಟ್ ಮಾಡುವಾಗ ಚಿನ್ನವನ್ನ ಡೆಪಾಸಿಟ್ ಆಗಿ ಇಟ್ಕೊಳ್ಬೇಕಾದಂಥದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ. ರೈಟ್. ಆದರೆ ಇವತ್ತು ನಮ್ಮ ದೇಶದಲ್ಲಿ ಮಾತ್ರ, ಇದು ಪ್ರಪಂಚದಲ್ಲಿ ಬೇರೆ ಯಾವ ದೇಶದಲ್ಲಿಲ್ಲ, ಗೌರ್ಮೆಂಟ್ ಹತ್ರ ಕಡಿಮೆ, ಜನರ ಕೈಯಲ್ಲಿ ಜಾಸ್ತಿ ಇದೆ. 18,000 ಟನ್ ಗೋಲ್ಡ್ ಇನ್ ದ ಫಾರ್ಮ್ ಆಫ್, ಅಂದರೆ ಜನರ ಕೈಯಲ್ಲಿರುವಂಥ ಗೋಲ್ಡ್. ನಮ್ಮ ದೇಶದಲ್ಲಿ ಖಾಲಿ 557 ಟನ್
ನಾವು ರಿಸರ್ವ್ ಬ್ಯಾಂಕಲ್ಲಿ ನಮ್ಮ ಡೆಪಾಸಿಟ್ ಆಗಿ ಇಟ್ಕೊಂಡಿದ್ದೇವೆ. ಇದು ಒಂದು ರೀಸನ್ನು, ಯಾಕೆಂದರೆ ನಮ್ಮ ರೂಪಾಯಿಯ ಮೌಲ್ಯ ಕಡಿಮೆ ಆಗಿದೆ. ಅಮೇರಿಕಾದಂಥ ದೇಶ ಫಸ್ಟ್ ನಂಬರ್ 1, ಅವರು ಜಾಸ್ತಿ ಗೋಲ್ಡನ್ನು ಇಟ್ಟಿರುವಂತಹ ದೇಶ. ಅವ್ರ ಹತ್ರ 8,133 ಟನ್ ಗೋಲ್ಡ್ ಇದೆ. ಇವ್ರು ಹೇಳಿದಾಗೆ ನಾವು ಮಠ ಮಾನ್ಯಗಳು, ನಾನು ಹೇಳುದು ಯಾವುದೇ ರೀತಿಯಾದಂತಹ ಒಂದು ಇದಲ್ಲ, ಅದರಲ್ಲಿ ಯಾರು ತಪ್ಪು ಧಾರ್ಮಿಕ ಕೇಂದ್ರಗಳಂದ್ರೆ ಅದರಲ್ಲಿ ಎಲ್ಲನೂ ಬಂತು. ಧಾರ್ಮಿಕ ಅದರಲ್ಲಿ ಎಸ್ಪೆಷಲಿ ನಮ್ಮ ಹಿಂದೂಗಳ ದೇವಸ್ಥಾನಗಳಲ್ಲಿ ಜಾಸ್ತಿ ಇರುವಂತದ್ದು. ಯಾಕಂದ್ರೆ ಅನಂತ ಪದ್ಮನಾಭ ಇರ್ಬೋದು, ತಿರುಪತಿ ಇರ್ಬೋದು, ಅಂತ ಸಾವಿರಾರು ಲಕ್ಷಾಂತರ ದೇವಾಲಯಗಳಿದೆ. ಅಂದ್ರೆ ನಾನು ಹೇಳಿದ ಕೆಲವು ತುಂಬಾ ಅತಿ ಶ್ರೀಮಂತ ದೇವಾಲಯಗಳನ್ನು ಮಾತ್ರ. ಅಂಥಲ್ಲಿ ಕೂಡ ನಮ್ಮ ಚಿನ್ನಗಳ ರಾಶಿ ಇದೆ. ಅದೆಂತ ಮಾಡೋದು ಅಲ್ವಾ? ಈಗ ನೀವು ಜನಸಾಮಾನ್ಯರ ಹತ್ರ ಇವ್ರು ಹೇಳಿದಾಗೆ ಖಂಡಿತವಾಗ್ಲೂ ನಮ್ಮನೆಲ್ಲೂ ಏನು 950 ಗ್ರಾಮ್ ಚಿನ್ನ ಇಲ್ಲ. ಯಾಕೆಂದ್ರೆ ಅದಿಷ್ಟನ್ನ ಒಟ್ಟು ಮಾಡ್ಲಿಕ್ಕೆ ಸುಲಭವೂ ಇಲ್ಲ. ಮತ್ತೆ ಇನ್ನೊಂದಂದ್ರೆ ತುಂಬಾ ಶ್ರೀಮಂತರ ಹತ್ರ ಖಂಡಿತವಾಗ್ಲೂ ಚಿನ್ನದ ಗಟ್ಟಿ ಇದೆ. ಅವ್ರು ಹೇಳಿದಾಗೆ ಅದನ್ನ KG ಬಾರ ಆ ತರ ಮಾಡಿ ಇಟ್ಟಿದಂತಹ ಇದಿದೆ. ಯಾಕೆಂದ್ರೆ ನಾವು ಇವತ್ತಿಗೂ ಕೂಡ ನಮ್ಮ ಒಂದು ಇದು ಬರೀ ಚಿನ್ನ ಹೇಳುವುದು ಒಂದು ಸರಕಲ್ಲ, ನಮಗೆ ಭಾವನಾತ್ಮಕ ಸಂಬಂಧ ಇದೆ. ಚಿನ್ನದ ಜೊತೆ ಭಾವನಾತ್ಮಕ ಸಂಬಂಧ ಖಂಡಿತ. ಪ್ರತಿಯೊಂದು ಈಗ ನಾವೊಂದು ದೇವಸ್ಥಾನದಲ್ಲಿ ಹಾಕುವಾಗ್ಲೂ ಕೂಡ ಹರಕೆ ಹೇಳ್ಕೊಳ್ಳುವಾಗ ಚಿನ್ನದನ್ನ ಹೇಳ್ಕೊಳ್ಳುವಂತದ್ದು, ಬೆಳ್ಳಿಯದ್ದನ್ನ ಹೇಳ್ಕೊಳ್ಳುವಂತದ್ದು ಒಂದು ನಮ್ಮ ಸಂಪ್ರದಾಯ, ಭಾರತೀಯ ಸಂಪ್ರದಾಯದಲ್ಲಿ ಅದು ಹಾಸುಹೊಕ್ಕಾಗಿದೆ. ನಿನ್ನೆ ಇದು ಆಚಾರ್ಯ ಅವರೇ, ನಿನ್ನೆ ಇದು ಈ ನಿಯಮಾವಳಿ ಎಲ್ಲ ಬಂದ ನಂತರ ನಮ್ಮ ಆಫೀಸಿನ ಸುತ್ತಮುತ್ತ ಇರುವಂತ ಕೆಲವು 4-5 ಮನೆಯವರೆಲ್ಲ ಗಲಿಬಿಲಿಗೊಂಡು ಬಿಟ್ರು. ಇದು ಏನಿದು, ಏನೇನೆಲ್ಲ ಆಯ್ತು ಅಂತ ನಮ್ಮ ಹತ್ರನೇ ಸಾಕಷ್ಟು ವಿಷಯ ಕೇಳ್ತಾ ಇದ್ರು. ಸೊ ಕೆಲವು ವಿಷಯಗಳನ್ನ ಕ್ಲಾರಿಫಿಕೇಶನ್ ಮಾಡ್ತಿದ್ದೆ. ಬಟ್ ಎಸ್, ಅದನ್ನ ನೀವು ಮುಂದುವರಿಸಿ ಮೇಡಮ್. ಈಗ ಧಾರ್ಮಿಕ ಕೇಂದ್ರಗಳಲ್ಲಿ ಹೇಗೆ ತರುವುದು ಅಂತ ಅದೊಂದಾಯ್ತು. ಎನಿಥಿಂಗ್ ಎಲ್ಸ್ ನೀವೇನಾದ್ರೂ ಪಾಯಿಂಟ್ ಬಾಕಿ ಇತ್ತ ಹೇಳೋದು? ಅಲ್ಲ, ಪ್ರತಿಯೊಂದು ಮನೆಯಲ್ಲಿ ಇಕನಾಮಿಸ್ಟ್ ಬಗ್ಗೆ ನೀವು ಮಾತಾಡಿದ್ರೆ ಖಂಡಿತವಾಗಿ ಪ್ರತಿಯೊಂದು ಮನೆಯ ಆರ್ಥಿಕ ವ್ಯವಸ್ಥೆ ಪ್ರತಿಯೊಬ್ಬರ ಮನೆಯಲ್ಲೂ ಭಿನ್ನವೇ. ಯಾಕೆಂದ್ರೆ ಒಂದು ಕೂಲಿ ಕಾರ್ಮಿಕನಿಗೆ ಒಂದು 10,000 ಸಂಬಳ ಬಂದ್ರೆ ಅದರಲ್ಲಿ ಕೂಡ ಅವರು ಉಳಿಸಿ ಒಂದು ಚಿನ್ನವನ್ನ ತಗೊಳ್ಬೇಕು ಅನ್ನುವಂತಹ ಆಸೆ ಇರ್ತದೆ. ಹಾಗೆ ಅಲ್ಲ ಹೇಳಿದ್ ನಾನು, ಚಿನ್ನದೊಟ್ಟಿಗೆ ನಮಗೆ ಭಾವನಾತ್ಮಕ ಸಂಬಂಧ ಇದೆ ಅಂತ. ನಾವು ಗಳಿಸಿದ ಹಣವನ್ನಷ್ಟು, ನಮ್ಮದು ವಿದೇಶಿ ಸಂಸ್ಕೃತಿ ಅಲ್ಲ, ಒಂದನ್ನು ನೆನ್ಪಿಟ್ಟುಕೊಳ್ಳಿ, ನಮ್ಮದು ವಿದೇಶಿ ಸಂಸ್ಕೃತಿ ಅಲ್ಲ, ನಮ್ಮದು ವೀಕೆಂಡ್ ಸಂಸ್ಕೃತಿ ಅಲ್ಲ. ನಾವು ಏನಿದ್ರು ಕೂಡ ನಾಳೆಯ ಬಗ್ಗೆ ಜಾಸ್ತಿ ಆಲೋಚನೆ ಮಾಡುವವರು. ಇವತ್ತನ್ನ ಕಡಿಮೆ ಜೀವಿಸ್ತೇವೆ, ಬರುವ ನಾಳೆಗಾಗಿ ಜಾಸ್ತಿ ಜೀವನವನ್ನ ಇಟ್ಟಿರ್ತೇವೆ. ಈ ನನಗನ್ಸುವ ಪ್ರಕಾರ ಇವರ ಈ ಹಣದ ಒಂದು ಅಮಾನ್ಯತೆ ಇರ್ಬೋದು ಅಥವಾ ಚಿನ್ನದ ಮೇಲೆ ಇರ್ಬೋದು, ನಾಳೆ ಆಸ್ತಿ ಮೇಲೆ ಖಂಡಿತ ಬರ್ತದೆ. ಯಾಕೆಂದ್ರೆ ಅವ್ರು ಮೊನ್ನೆ ಅನೌನ್ಸ್ ಮಾಡಿದ್ದಾರೆ ನಮ್ಮದು ಇನ್ನು ನೆಕ್ಸ್ಟ್ ಟಾರ್ಗೆಟ್ ಆಸ್ತಿ ಅಂತ. ಅದಕ್ಕಿಂತ ಮೊದಲು ಚಿನ್ನದ ಮೇಲೆ ಇದು ಮಾಡಿದ್ದಾರೆ. ಹಾಗೆ ಎಲ್ಲವನ್ನು ಮಾಡುವುದರಿಂದ ನಮ್ಮ ಮೂಲಭೂತವಾದಂತಹ ಸಂಸ್ಕೃತಿ ಪಲ್ಲಟ ಆಗ್ತಾ ಇದೆಯೇನೋ ಅನ್ನುವಂಥ ಒಂದು ಸಂಶಯ ಕೂಡ ಬರ್ತಾ ಇದೆ. ಅಂದ್ರೆ ಒಂದು ಸೂಕ್ಷ್ಮ ಸಂವೇದಿ ವಿಷಯ ಇದು. ಯಾಕೆಂದ್ರೆ ನಾವು ಇವತ್ತು ನಮ್ಮ ಹತ್ರ ಇರುವ ಚಿನ್ನ ಕೇವಲ ಇವತ್ತಿಂದಲ್ಲ, ನಾವು ದುಡ್ದಿದ್ದಲ್ಲ, ನಮ್ಮ ಪೂರ್ವಜರು ಕೊಟ್ಟಿದ್ದು. ಒಂದು ಮಗಳ ಮದುವೆ ಅಂದ್ರೆ ಹಾಕುವಂಥದ್ದು ಎಷ್ಟೋ ಜನ ಇದ್ದಾರೆ. ಈಗ ನಾನು ಇರ್ಬೋದು, ನಾನು ನನ್ನ ಮಗಳ ಹುಟ್ಟಿದಾಗಿನಿಂದ ಆಲೋಚನೆ ಮಾಡ್ತೇನೆ, ನನ್ನ ಮಗಳಿಗೆ ಚಿನ್ನದ ಇಂಥದ್ದು ಹಾಕ್ಬೇಕು, ಇಂಥದ್ದು ಹಾಕ್ಬೇಕು, ಇಂಥದ್ದು ಹಾಕ್ಬೇಕು. ಬರುವ ಹಣವನ್ನ ನನ್ನ ಗಂಡ ಎಷ್ಟು ಗಳಿಸ್ತಾರೆ ಅಥವಾ ನಾನು ಎಷ್ಟು ಗಳಿಸ್ತೇನೆ ಅದರಲ್ಲಿ ಉಳಿತಾಯ ಮಾಡಿದ್ದನ್ನ ನಾವು ಇನ್ವೆಸ್ಟ್ ಮಾಡೋದು ಚಿನ್ನಕ್ಕೆ. ರೈಟ್ ಮೇಡಮ್, ರೈಟ್. ಒಂದು ನಿಮಿಷ, ಒಬ್ರು ಫೋನ್ ಮಾಡಿದ್ದಾರೆ. ನಮಸ್ಕಾರ. ಹಲೋ. ನಮಸ್ತೆ. ಹೆಸರು ಹೇಳಿ, ಊರು ಹೇಳಿ, ಮಾತಾಡಿ ಸರ್. ವಿಜಯ್ ಶೆಣೈ ಅಂತ ಹೇಳಿ, ಮಂಗಳೂರಿಂದ. ನಮಸ್ತೆ ವಿಜಯ್ ಅವರೇ, ಮಾತಾಡಿ. ಸೀರಿಯಸ್ಲಿ ನಾನು ಈ ಸ್ಟೆಪ್ ತಗೊಂಡಿರೋದ್ ವಿಷಯ ಆಕ್ಚುಲಿ ಕರೆಕ್ಟ್ ಅಂತಾನೆ ಕಾಣಿಸ್ತಾ ಇದೆ. ಹಳೇದೇನ್ ಚಿನ್ನ ಇದೆ ಅದು ಸೆಕೆಂಡ್ರಿ, ಅದಕ್ಕೆ ಏನೋ ಆಪ್ಷನ್ ಕೊಟ್ಟಿದ್ವಿ, ಪೇಪರ್ ಏನ್ ನೋಡಿದೆ ಅಂತ ಅದಕ್ಕೆ ಏನು ರೆಕಾರ್ಡ್ಸ್ ಬರ್ಲಿಕ್ಕಿಲ್ಲ. ಆದ್ರೆ ಈಗ ನೀವು ತಗೊಂಡಿರೋ ರೀಸೆಂಟ್ಲಿ 10, 15, 20 years ನೀವು ತಗೊಂಡಿರೋದು ಏನೋ ಇದ್ರು ಬಿಲ್ ಇಟ್ಕೊಳ್ಳೋದು ಅದು ನಾರ್ಮಲ್. ನಾನು ಒಂದು ಯೂತ್ ಇಂದಾನೆ ಹೇಳ್ತಾ ಇರೋದು, ನಾನು ಜಸ್ಟ್ 30 years old. ನಾವು ಆಕ್ಚುಲಿ ಈಗದ್ದು ಇನ್ನು ಹಳೇದೇನಾಗಿದೆ ಅದನ್ನ ಬಿಟ್ಟು ನೆಕ್ಸ್ಟ್ ಫ್ಯೂಚರ್ ನ ಥಿಂಕ್ ಮಾಡಬೇಕು. ಈಗ ಏನೋ ಚೆನ್ನಾಗ್ತಿದೆ ಅಂತ ಕಾಣಿಸ್ತಾ ಇದೆ. ಈ ಡಿಮಾನಿಟೈಸೇಷನ್ ಆಗ್ಲಿ, ಅಮೌಂಟ್ ಅದಾಗ್ಲಿ, ಅದು ಸೆಕೆಂಡ್ರಿ. ಅದು ಚಿನ್ನದು ಯಾರು ಎಲ್ಲಿಂದ ಯಾವ ರೀತಿಲಿ ಇಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸೊ ನಮ್ಗೆ ಇದು ನನ್ಗೆ ಈ ಸ್ಟೆಪ್ ಪರ್ಫೆಕ್ಟ್ ಅಂತ ಕಾಣಿಸ್ತಾ ಇದೆ. ಹೌದು, 100 grams ಓಕೆ, ನಾನೊಂದು ಚೈನ್ ಹಾಕ್ತೀನಿ, 30 grams ಇರ್ಬೋದು, ಒಂದು ಬ್ರೇಸ್ಲೆಟ್ ಇದೆ 20 grams ಇರ್ಬೋದು, ಪ್ಲಸ್ 2 ಉಂಗುರ 3 ಉಂಗುರ 100 grams ಓಕೆ ಫೈನ್. ನೆಕ್ಸ್ಟ್ ಇದು ಎಂಟೈರ್ ತಿಂಗಳಲ್ಲಿ ನನ್ಗೇನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅದನ್ನ ಯಾವ ತರ ಎಕ್ಸಿಕ್ಯೂಟ್ ಮಾಡ್ತಾರೆ, ಜನರ ಪ್ಯಾನಿಕ್ ಆಗ್ಬಾರ್ದು.
ಆ ಪ್ಯಾನಿಕ್ ಆಗ್ಬಾರ್ದು. ಅಂದ್ರೆ ಪ್ಯಾನಿಕ್ ಆದ ತಕ್ಷಣ ಆಕ್ಚುಲಿ ಎಂಟೈರ್ ಡಿಫ್ರೆಂಟ್ ಕಾನ್ಸೆಪ್ಟಿಗೆ ಹೋಗುತ್ತೆ. ಇದಕ್ಕೆ ಮೀಡಿಯಾ ಇದು ಎಲ್ಲ ರೆಸ್ಪಾನ್ಸಿಬಲ್ ಅಲ್ಲ. ಆಕ್ಚುಲಿ ಜನರಿಗೆ ಏನು ಹೇಳಿದ್ರೆ ನೀವು ಬರದ ತಕ್ಷಣ ಹೌದು ಈ ತರ ಮಾಡಿದ್ರಿ ಅಂತ ಹೇಳಿದ ತಕ್ಷಣ ತಪ್ಪೇ, ಎಲ್ರಿಗೆ ತಪ್ಪು ಅಂತಾನೆ ಕಾಣಿಸೋದು. ಓಕೆ ಫೈನ್. ಎಸ್ ಎನಿಥಿಂಗ್ ಎಲ್ಸ್ ವಿಜಯ್, ಬೇರೆ ಏನಾದ್ರು ಏನಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದಷ್ಟೇ, ಇದನ್ನ ಒಂದು 2-3 days 4-5 days ಅಲ್ಲಿ ಆಕ್ಚುಲಿ ಗೊತ್ತಾಗ್ತದೆ. ಆಕ್ಚುಲಿ ಡಿಮಾನಿಟೈಸೇಷನ್ 500,000 rupees ಬ್ಯಾನ್ ಆದಾಗ ನಮ್ಗೆಲ್ಲರಿಗೂ ಪ್ಯಾನಿಕ್ ಆಗ್ತಿದ್ವಿ, ನಮ್ಗೆ ಏನು ಗೊತ್ತಾಗಿರ್ಲಿಲ್ಲ. ಓಕೆ, ಅದು ಈಗ ನಾವು ಇಟ್ಸ್ ನಾರ್ಮಲ್. now it's back to formal. ಇನ್ನು 2-3 days ಅಲ್ಲಿ ಇದು ಕರೆಕ್ಟ್ ಆಗಿ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ಕರೆಕ್ಟ್ ಯಾ ಆದ್ರೆ ಸಾಕು, ಎಲ್ಲರೂ ಸಹ ಹ್ಯಾಪಿ ಇರ್ಬೇಕು. ಯಾಕಂದ್ರೆ ಒಂದ್ ವಿಷಯ ಕರೆಕ್ಟ್ ಆಗಿ ಹೇಳ್ತೀನಿ, ಮನೆಯಲ್ಲಿ ಹೆಂಗಸರು ಬಿನಿ ಟೆನ್ಷನ್ ತಕೊಂಡ್ರೆ ಗಂಡಸರು ಅಂತ 100% ಸುಖದಲ್ಲಿ ಇರೋದಿಲ್ಲ. ಅವ್ರ ತಿನ್ನಕ್ಕೆ ನಾವಲ್ಲ, ಮೋದಿನೂ ಮುಟ್ಬಾರ್ದು, ಯಾರು ಮುಟ್ಬಾರ್ದು, ಎಲ್ಲರೂ ಹಾಳಾಗ್ಬಿಡ್ತೀವಿ. ನಾಳೆ ಅದನ್ನ ಈಗ ನಾರ್ಮಲ್ ಆಗಿ ತಕೊಂಡ್ರೆ ಒಳ್ಳೇದು ಅಷ್ಟೇ. ನೈಸ್ ಪಾಯಿಂಟ್. ಯು ಸೆಡ್ ನೀವು 30 years old ಅಂತ. ಇಟ್ ಲುಕ್ಸ್ ಲೈಕ್ ಯು ಆರ್ ಸ್ಟಿಲ್ ಸಿಂಗಲ್. ನೋ, ಐ ಆಮ್ ಮ್ಯಾರಿಡ್ ಆಕ್ಚುಲಿ. ನನ್ಗೆ ನಿನ್ನೆ ಈ ವಿಷಯ ಬಂದಾಗ ನನ್ನ ಹೆಂಡತಿನೂ ನನ್ನ ಮನೆಯವರು ನನ್ನ ಅಜ್ಜಿ ಆಗ್ಲಿ ಎಲ್ಲರೂ ಪ್ಯಾನಿಕ್ ಆಗಿದ್ರು. ಅಲ್ಲ, ಈಗ ಅದ್ರಲ್ಲಿ ಹೆಚ್ಚು ಪ್ಯಾನಿಕ್ ಆಗಿರೋದು ಲೇಡೀಸ್. ಸುಮ್ನೆ ಪ್ಯಾನಿಕ್ ಆಗ್ಬಿಡ್ತಾರೆ. ಲೇಡೀಸ್ ಪ್ಯಾನಿಕ್ ಆದ ತಕ್ಷಣ ನೋಡಿ, ನಾ ಬಿಜೆಪಿ ಸಪೋರ್ಟ್ ಮಾಡ್ತೀನಿ, ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀನಿ, ಸೆಕೆಂಡ್ರಿ. ಆದ್ರೆ ಮನೆಯಲ್ಲಿ ಎಲ್ಲಾದ್ರೂ ಅವ್ರಿಗೆ ಟೆನ್ಷನ್ ಆಯ್ತು ಅಂತ ಹೇಳಿದ್ರೆ ನಮಗೂ ಹೆದರಿಕೆ ಆಗುತ್ತೆ ಡೆಫಿನೆಟ್ಲಿ. ಲಾಸ್ಟಿಗೆ ಎಂಡ್ ಆಫ್ ದ ಡೇ ಹೆಂಡತಿ ಏನ್ ಹೇಳ್ತಾರೆ ಅದೇ ಗಂಡ ಮಾಡೋದು. ಹೌದಾ? ಇಲ್ಲೆಲ್ಲ ನಗ್ತಾ ಇದಾರೆ. ಬ್ಯಾಕ್ ಆನ್ ಸ್ಕ್ರೀನ್ ಪ್ಲೀಸ್. ನಿಜ ಆಕ್ಚುಲಿ ಇದು ಇನ್ನೊಂದ್ ಸರಿಯಾಗ್ಲಿ, ಎಲ್ಲ ಹೆಂಗಸರಿಗೂ ಸಹ ಹಿಂಗ್ ಟೆನ್ಷನ್ ಮಾಡೋದು, ಪ್ಯಾನಿಕ್ ಆಗೋದು ಬೇಡ, ವೇಟ್ ಅಷ್ಟೇ. So is this a indirect message to your wife through this television? No, nothing like that actually. She is also panicked, her mother is also panicked, my mother is also panicked, everybody is panicked. ಎಲ್ಲರಿಗೂ ಹೆದರಿಕೆ ಆಗುತ್ತೆ. ಎಲ್ಲರೂ ಮೊನ್ನೆ ತಕೊಂಡ ಚಿನ್ನದಿಗೆ ಯಾರು ರಿಸಿಪ್ಟ್ ತಕೊಂಡು ಇಟ್ಕೊಳ್ತಾರೆ. ನಾನು ನಾರ್ಮಲಿ ಅಂಗಡಿಯಲ್ಲಿ ಯಾವಾಗ್ಲೂ ಬಿಲ್ ತಗೊಳ್ಳಲ್ಲ. ಸೊ ಈಗ ಪ್ಯಾನಿಕ್ ಆಗೋದು ಬೇಡ, ಲೆಟ್ ಅಸ್ ವೇಟ್, ಏನಾದ್ರೂ ಬಂದೇ ಬರುತ್ತೆ. ಓಕೆ ರೈಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವಿಜಯ್ ಅವರೇ. ಬಹಳ ಮೆಚ್ಯೂರ್ಡ್ ಆಗಿ ಮಾತನಾಡಿದ್ರು ಅಂತ ಅನ್ಸುತ್ತೆ. ಮೇಡಮ್, ನಿಮ್ಮ ಮಾತು ಮುಗೀತು. ಸರ್, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಈ ಪ್ರಶ್ನೆ ಆದ ನಂತರ ನಾವು ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ನಿಮ್ಮೆಲ್ಲರ ಗಮನಕ್ಕೆ, ನಾಳೆ ದಿನ ಕೊನೆಯ ದಿನ ಪೆಟ್ರೋಲ್ ಬಂಕಲ್ಲಿ 500 ರೂಪಾಯಿ ತೊಗೊಳ್ತಾರೆ. ಮತ್ತೆ 500 rupees ನಾಡಿದ್ದಿನಿಂದ ಪೆಟ್ರೋಲ್ ಬಂಕಿನಲ್ಲಿ ಅವರು ಸ್ವೀಕಾರ ಮಾಡೋದಿಲ್ಲ. ನಿಮ್ಮೆಲ್ಲರ ಗಮನಕ್ಕೆ, ಎಲ್ಲರೂ ದಿನನಿತ್ಯ ಪೆಟ್ರೋಲ್ ಬಂಕಿಗೆ ಹೋಗುವವರೇ ಹೆಚ್ಚು ಕಡಿಮೆ. ಸೊ ಹಾಗಾಗಿ ನಾಳೆ ದಿನ ಲಾಸ್ಟ್ 500 rupees ಅಲ್ಲಿ ಡಿನಾಮಿನೇಷನ್ ಇರುವಂಥ ನೋಟ್ ಪೆಟ್ರೋಲ್ ಬಂಕಲ್ಲಿ ನಾಳೆ ಸ್ವೀಕಾರ ಮಾಡ್ತಾರೆ. ನಾಡಿದ್ದಿನಿಂದ 4ನೇ ತಾರೀಕಿನಿಂದ ಅದು ಅಮಾನ್ಯ, ಆಯಿತಾ? ಅವ್ರು ತಗೊಳ್ಳೋದಿಲ್ಲ. ಚಿನ್ನ, ಐ ಆಮ್ ಸಾರಿ, ಐ ಥಿಂಕ್ ಇವತ್ತು ರಾತ್ರಿ ಲಾಸ್ಟ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಐ ಥಿಂಕ್ ಇವತ್ತು ರಾತ್ರಿ. ಎಸ್ ದಯವಿಟ್ಟು ಕ್ಷಮಿಸಿ. ಚಿನ್ನ ಕೃಷಿ ಆದಾಯದಿಂದ ಖರೀದಿ ಮಾಡಿದ್ದು ಅಂತ ಯಾವ ರೀತಿ ರುಜುವಾತ್ ಮಾಡಬೇಕು ಅನ್ನೋದು ಇದೊಂದು ಪ್ರಶ್ನೆ ಇದೆ ಜನರಲ್ಲಿ. ಏನಂತೀರಿ ಸರ್ ಇದಕ್ಕೆ? ಈಗ ನಮ್ಮ ಇದರಲ್ಲಿ ಸಮಾಜದಲ್ಲಿ ಬಹಳಷ್ಟು ಕೆಟಗರಿಯ ವ್ಯಕ್ತಿಗಳಿದ್ದಾರೆ. ಉದ್ಯೋಗಕ್ಕೆ ಹೋಗುವಂಥದ್ದವರು ಇದ್ದಾರೆ, ಪ್ರೈವೇಟ್ ಸಂಸ್ಥೆಯಲ್ಲಿ ಕೆಲಸ ಮಾಡುವವರಿದ್ದಾರೆ, ಕೃಷಿಕರಿದ್ದಾರೆ, ರೈತರಿದ್ದಾರೆ, ಕೂಲಿ ಕೆಲಸಕ್ಕೆ ಹೋಗುವವರಿದ್ದಾರೆ. ವಿವಿಧ ರೀತಿಯಲ್ಲಿ ಜೀವನ ಸಾಗಿಸುವಂಥ ಸಮಾಜದ ವಿವಿಧ ನಮ್ಮ ಕ್ಯಾಟಗರೀಸ್ ಇದ್ದಾರೆ. ಸೊ ಈಗ ಮೇನ್ಲಿ ರೈತರಿಗೆ ಅವರು ಹೇಗೆ ಅಂದರೆ, ರೈತರಿಗೆ ಯಾವಾಗಲೂ ಇನ್ಕಮ್ ಟ್ಯಾಕ್ಸ್ ಇಲ್ಲ. ರೈತರು ಎಷ್ಟೇ ಲಕ್ಷ ನೀವು ಸಂಪಾದನೆ ಮಾಡಿ ಚಿನ್ನವನ್ನು ಸೇರಿಸಿದರೆ ಅವರಿಗೆ ಟ್ಯಾಕ್ಸ್ ಬರೋದಿಲ್ಲ. ಅದನ್ನು ರೈತರ ವಿಷಯದಲ್ಲಿ ಫುಲ್ಲಿ ಎಕ್ಸೆಂಪ್ಟೆಡ್. ಈ ವಿಚಾರ ಎಷ್ಟೋ ವಿಚಾರ ನಮ್ಮ ಸಾಮಾನ್ಯ ಜನರಿಗೆ ಗೊತ್ತಿರೋದಿಲ್ಲ. ಪೇಪರಲ್ಲಿ ನೋಡ್ತೀವಿ, ಅಲ್ಲೇ ಮರ್ತು ಬಿಡ್ತೀವಿ, ಏನೋ ನೋಡ್ತೀವಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ಹೋಗೋದಿಲ್ಲ. ಇಂಥ ವಿಷಯ ಸಂದಿಗ್ಧ ಪರಿಸ್ಥಿತಿ ಬಂದಾಗ ಮಾತ್ರ ನಾವು ಎಜುಕೇಟ್ ಆಗೋದು. ಆದ್ದರಿಂದ ಕೃಷಿ ಆದಾಯದವರಾಗಲಿ ರೈತರಾಗಲಿ ಒಟ್ಟು ಮಾಡಿದ ಯಾವುದೇ ಚಿನ್ನಗಳು ಎಷ್ಟೇ ಇದ್ದರೂ ಕೂಡ ಅದಕ್ಕೆ ಟ್ಯಾಕ್ಸ್ ಬರೋದಿಲ್ಲ. ಮತ್ತು ಇನ್ನೊಂದು ಏನೋ ಹೇಳಿದರು, ದಾಖಲೆ ಪತ್ರ ಅಂತ. ನನ್ನಂಶ ದಾಖಲೆ ಪತ್ರದ ಅಗತ್ಯ ಇಲ್ಲ ಒಬ್ಬ ವ್ಯಕ್ತಿಗೆ. ಅವರು ಈಗ ಮೊದಲು ಮಾತಾಡಿದವರು ಹೇಳಿದರು ಸರ್, 10 to 15 years ಹಿಂದೆ ಅವ್ರು ಮಾತಾಡ್ತಾ ಹೇಳಿದ್ರು, 10ರಿಂದ 15 ವರ್ಷದ ಹಿಂದೆ ಚಿನ್ನ ಖರೀದಿ ಮಾಡಿದವ್ರ ಹತ್ರ ಎಲ್ಲ ಈಗ ರಿಸಿಟ್ ಇರ್ಬೋದಾ? ರಿಸಿಟ್ನ ಅಗತ್ಯ ಇಲ್ಲ ಅಂತ ನಾನು ಹೇಳ್ತೇನೆ. ನಿಮ್ಮ ಹತ್ರ ರೈಡ್ ಮಾಡುವ ಕ್ವಶನೇ ಇಲ್ಲ.
ಈಗ ನಮ್ಮ ಮೇಡಮ್ ಹೇಳಿದ್ರು, ಈಗ ನನ್ನ ಮನೆಯಲ್ಲಿ 900 ಗ್ರಾಮ್ ಇಲ್ಲ, ಮ್ಯಾಕ್ಸಿಮಮ್ ಒಂದು 300-400 ಗ್ರಾಮ್ ಇರ್ಬೋದು ಅವರು. ಅದು ಉಂಟ ಗೊತ್ತಿಲ್ಲ ನನಗೆ, ಅವ್ರನ್ನ ಅಳ್ದದಲ್ಲ ನಾನು. ಸೊ ನಾವು ಇಲ್ದಿರೋ ಬಗ್ಗೆ ಭಯ ಯಾಕೆ ಪಡ್ಕೋಬೇಕು? ಕರೆಕ್ಟ್, ಎಕ್ಸಾಕ್ಟ್ಲಿ. ನಮ್ಮ ಹತ್ರ ಈಗ ಸೇವಿಂಗ್ಸ್ ಮಾಡ್ತೇವೆ ಅಂತ ತಿಳ್ಕೊಳ್ಳಿ, ಒಂದು ವರ್ಷಕ್ಕೆ ಒಂದು 10 ಗ್ರಾಮ್ ಸೇವಿಂಗ್ಸ್ ಮಾಡಿದೆ, ಒಂದು 10 ವರ್ಷ 20 ವರ್ಷ ಮಾಡ್ತೇನೆ. 200 ಗ್ರಾಮ್ 250 ಗ್ರಾಮ್ ಮಗಳ ಮದುವೆ ಮಾಡಬೇಕು, 250 ಗ್ರಾಮ್ ಅವಳ ಲೆಕ್ಕಕ್ಕೆ ಬಂತು. ನೀವು ಯಾಕೆ ಹೆದರ್ಕೋತೀರಾ? ಏನೂ ಆಗಿಲ್ಲ, ನೀವು ಇನ್ವೆಸ್ಟ್ ಮಾಡಿ, ಏನೂ ತೊಂದರೆ ಇಲ್ಲ. ಅಯ್ಯೋ ಲಕ್ಷಾಂತರ ರೂಪಾಯಿ ಅಲ್ಲ, ನೀವು ಕೋಟಿಗಟ್ಟಲೆ ಯಾರು ಇನ್ವೆಸ್ಟ್ ಮಾಡಲ್ಲ. ನಿಮಗೆ ಅವಶ್ಯಕತೆ ಇರುವಂಥ ವಸ್ತು ಮಾತ್ರ ನೀವು ತಗೊಳ್ತೀರಾ. ನೀವು ತರಕಾರಿ ಹೋಗಿ ಮಾರ್ಕೆಟ್ನಲ್ಲಿ ಎಲ್ಲ ತಗೊಂಡ್ಬಂದು ಮನೆಗೆ ಹಾಕ್ತೀರಾ? ನಿಮಗೆ ಎಷ್ಟು ಅವಶ್ಯಕತೆ ಇದೆ, ನಿಮ್ಮ ಮಗಳ ಮದುವೆಗೆ ಎಷ್ಟು ಬೇಕು, ಮಗನಿಗೆ ಎಷ್ಟು ಬೇಕು, ನನಗೆ ಎಷ್ಟು ಬೇಕು. ಹಾಗೆ ತುಂಬ ಇರುವಂಥವರು ಟ್ಯಾಕ್ಸ್ ಪೇ ಮಾಡದೇ ಇರುವವರು, ನೀವು ಟ್ಯಾಕ್ಸ್ ಪೇ ಮಾಡಿ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿ, ನಿಮ್ಮ ವರ್ಷ ಇಷ್ಟಿಷ್ಟು ನೀವು ನಿಮ್ಮ ಇದನ್ನು ಅಸೆಟ್ಸನ್ನು ಡೆವಲಪ್ ಮಾಡುವವರು ಎಷ್ಟು ಕೂಡ ಚಿನ್ನ ತೆಗೆದಿಡ್ಬೋದು, ಎಷ್ಟು ಡೈಮಂಡ್ ತೆಗೆದಿಡ್ಬೋದು. ಅವರು ಬೇಕಾದ್ರೆ ಅದರ ಬಿಲ್ಲೆಲ್ಲ ತಗೊಂಡಿರ್ತಾರೆ, ಅವರಿಗೆ ಆ ನೀತಿ ನಿಯಮದ ಬಗ್ಗೆ ಗೊತ್ತಿದೆ, ಅವರು ಆಡಿಟರ್ ಜೊತೆ ಡಿಸ್ಕಸ್ ಮಾಡ್ತಾರೆ, ಅದರ ಭಯ ಅವ್ರಿಗೂ ಇಲ್ಲ. ಈಗ ನಾವು ವಿಚಾರಕ್ಕೆ ಬರೋದು ಸಾಮಾನ್ಯ ವರ್ಗದ, ಮಧ್ಯಮ ವರ್ಗದ ಯಾರಿಗೂ ಕೂಡ ಇದು ಈ ಚಿನ್ನದ ಇದರಲ್ಲಿ ಯಾವುದೇ ಎಫೆಕ್ಟ್ ತೊಂದರೆಗಳು ಇಲ್ಲ. ಓಕೆ, ರೈಟ್ ಮೇಡಮ್, ಕ್ಲಿಯರ್ ಇದು ಆಕ್ಚುಲಿ. ಹೌದು, ಯಾಕೆಂದ್ರೆ ನಮ್ಗೆ ನೋಟಿನಿಂದ ಆದ ಸಮಸ್ಯೆ, ನಾನು ನಿಮ್ಗೆ ಅದೇ ಹೇಳ್ತಾ ಇದ್ದೆ. ನಮ್ಮಲ್ಲಿ ಇವ್ರು ಹೇಳಿದಾಗೆ ಒಂದು 3 ಕೆಟಗರಿಯ ಜನ ಇದ್ದಾರೆ. ಮೇಡಮ್ ಒಂದು ಬ್ರೇಕ್ ತಗೊಳ್ಳೇಬೇಕು ಈಗ, ನಂತರ ನೀವು ಮಾತಾಡಿ. ವಿಲ್ ಬ್ರೇಕ್. ವೀಕ್ಷಕರೇ ನೋಡ್ತಾ ಇದ್ದೀರಿ ಕರೆಂಟ್ ಅಫೇರ್ಸ್ ನಲ್ಲಿ ಚಿನ್ನ ತಂದ ಆತಂಕ ಪಡುವಂತ ಅಗತ್ಯ ಇಲ್ಲ ಅಂತ ಹೇಳೋದಕ್ಕೆ ನಮ್ಮ ಈ ಕಾರ್ಯಕ್ರಮ. ಈಗ ಒಂದು ಸಣ್ಣ ಬ್ರೇಕ್ ಇದೆ, ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಓಕೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ ನೋಡ್ತಾ ಇದ್ರಿ ಚಿನ್ನ ತಂದ ಆತಂಕ. ನಿನ್ನೆಯ ಕೆಲವು ಕೇಂದ್ರ ಸರ್ಕಾರ ಮಂಡಿಸಿದಂತಹ ಕೆಲವು ನಿಯಮಾವಳಿಗಳಿಂದ ಒಂದಷ್ಟು ಜನರಲ್ಲಿ ಆತಂಕ, ಗೊಂದಲ ಎಲ್ಲ ಸೃಷ್ಟಿಯಾಗಿರೋದಂತೂ ಸಹಜ ಇದೆ. ಎಲ್ಲದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತನಾಡೋಣ ಅಂತ ನಮ್ಮ ಜೊತೆ ಇಬ್ಬರು ಅತಿಥಿಗಳು, ಜ್ಯೋತಿ ಹೆಬ್ಬಾರ್ ಅವರು ಸಾಮಾಜಿಕ ಕಾರ್ಯಕರ್ತೆ ಮತ್ತು ಉಡುಪಿ ಜ್ಯುವೆಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಜಯ ಆಚಾರ್ಯ ಅವರು, ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್. ಒಳ್ಳೆ ಪಾಯಿಂಟ್ಸ್ಗಳನ್ನು ನೀವು ಹೇಳ್ತಾ ಇದ್ರಿ, ಒಂದಿಬ್ರು ಕರೆ ಮಾಡಿ ಕೂಡ ಒಳ್ಳೆ ಪಾಯಿಂಟ್ಸನ್ನು ಹೇಳಿದ್ರು. ಮೇಡಮ್ ಅವರೇ, ಈಗ ಸೊ ಇಟ್ ನಿಮ್ಮಲ್ಲಿ ಯು ಆರ್ ನಾಟ್ ಅಂಡರ್ ಫಿಯರ್ ಅಲ್ಲ? ಇಲ್ಲ, ಡೆಫಿನೆಟ್ಲಿ. ಓಕೆ ಫೈನ್. ನೀವೊಂದು ಪಾಯಿಂಟ್ ಹೇಳ್ತಾ ಇದ್ರಿ, ಸಾರಿ ಬಿಫೋರ್ ದ ಬ್ರೇಕ್ ನಾನು ನಿಮ್ಮನ್ನ ಎಲ್ಲೋ ಒಂದು ಕಡೆ ಬ್ರೇಕ್ ಮಾಡಿದೆ, ನೀವು ಅಲ್ಲಿಂದ ಮುಂದುವರಿಸಿ. ನಾವು 3 ಜನರಲಿ ಒಂದು ಹಂತದ ಕೆಟಗರಿಯ ಜನರನ್ನ ನೋಡ್ತೇವೆ. ಒಂದು ಕೆಳಗೆ ವರ್ಗ, ಈಗ ಕೂಲಿ ಕಾರ್ಮಿಕರಿರ್ಬೋದು, ಏನು BPL ಬಿಲೋ ಸ್ವಲ್ಪ ಪಾವರ್ಟಿ ಆ ತರದವರು. ಮತ್ತೊಂದು ಸಾಮಾನ್ಯ ವರ್ಗ, ಮಧ್ಯಮ ವರ್ಗ. ಇನ್ನೊಂದು ನಿಜವಾಗಿ ಸ್ವಲ್ಪ ಹೈಯರ್ ಆ ಥರದ್ದೊಂದು ಕ್ಲಾಸ್ ಇದೆ, ಮಧ್ಯಮ ವರ್ಗದಗಿಂತ ಮೇಲೆ, ತುಂಬಾ ಶ್ರೀಮಂತ ವರ್ಗದಗಿಂತ ಕೆಳಗೆ ಆ ಕೆಟಗರಿ ಕೂಡ ಇದೆ. ಮತ್ತೆ ಇನ್ನೊಂದು ಶ್ರೀಮಂತ ವರ್ಗ. ಬಹುಶಃ ಶ್ರೀಮಂತ ವರ್ಗದವರು ಭಾರತದಲ್ಲಿ ಇದ್ದಾರೆ, ಆದರೆ ನಮ್ಮ ಜನಸಂಖ್ಯೆಗೆ ಕಂಪೇರ್ ಮಾಡಿದರೆ ಅವರ ಪರ್ಸೆಂಟೇಜ್ ಕಡಿಮೆ. ಮಧ್ಯಮ ವರ್ಗ ಮತ್ತು ಮೇಲ್ಮಧ್ಯಮ ವರ್ಗದವರು ನಮ್ಮಲ್ಲಿ ಜಾಸ್ತಿ. ಇನ್ನೊಂದು ಕೂಲಿ ಕೆಳಗಡೆ ಆ ಲೈನ್ ಅವರು ಕೂಡ ನಮ್ಮಲ್ಲಿ ಜಾಸ್ತಿ. ಕೆಳಗಿನ ಲೈನ್ ಅವರಿಗೆ ಚಿನ್ನದ್ದು ಏನೂ ಸಮಸ್ಯೆ ಇಲ್ಲ, ಮಧ್ಯಮ ವರ್ಗದವರಿಗೂ ಸಮಸ್ಯೆ ಇಲ್ಲ. ಯಾಕೆಂದ್ರೆ ಒಬ್ಬರ ಮನೆಯಲ್ಲಿ 950 ಗ್ರಾಮ್ ಚಿನ್ನ ಇರುವುದಿಲ್ಲ. ಸ್ವಲ್ಪ ಶ್ರೀಮಂತರಿಗೆ ಕಷ್ಟ, ಯಾಕೆಂದ್ರೆ ಇವರು ಎಲ್ಲಿಯೋ ಟ್ಯಾಕ್ಸ್ ಅನ್ನ ಉಳಿಸಿ ಏನೋ ಒಂದು ರೀತಿಯಲ್ಲಿ ಆದಂತಹ ಒಂದು ಇದರಿಂದ ಸ್ವಲ್ಪ ಗೋಲ್ಡಿಗೆ ಪರಿವರ್ತನೆ ಮಾಡಿಟ್ಟಿರ್ಬೋದು. ಇನ್ನು ಅತಿಯಾದ ಶ್ರೀಮಂತರ ಹತ್ರ ಖಂಡಿತವಾಗ್ಲೂ ಇರ್ಬೋದು, ಯಾಕೆಂದ್ರೆ ಅದು ಒಂದು ಟೆಂಡೆನ್ಸಿ. ಯಾಕೆಂದ್ರೆ ಪ್ರತಿ ವರ್ಷ ನನ್ನ ಲೆಕ್ಕದಲ್ಲಿ ಜಯಾಚಾರ್ಯಗೆ ಇದರ ಬಗ್ಗೆ ಒಳ್ಳೆ ನಾಲೆಜ್ ಇರ್ಬೋದು, 1,000 ಟನ್ಗಿಂತ ಜಾಸ್ತಿ ನಾವು ಆಮದವನ್ನ ಮಾಡ್ಕೊಳ್ತೇವೆ ಚಿನ್ನವನ್ನ. ಇದು ಎಲ್ಲಿಯಾದ್ರೂ ಹೋಗ್ಲೇಬೇಕಲ್ಲ. ಸೊ ಹಾಗಾಗಿ
ಒಂದು ಕಡೆ ಯಾಕೆಂದ್ರೆ ಒಂದು ಬಡವ ಅಥವಾ ಮಧ್ಯಮ ವರ್ಗದವರು ಹೆಚ್ಚಾಗಿ ಚಿನ್ನವನ್ನು ತಗೊಳ್ಳುವುದು ಮದುವೆಯ ಸೀಸನ್ ಅಲ್ಲಿ ಮಾತ್ರ. ದಿವಸ ನಾವೇನು ತರಕಾರಿ ಅಂಗಡಿಗೆ ಹೋದಾಗೆ, ದಿನಸಿ ಅಂಗಡಿಗೆ ಹೋದಾಗೆ ಅಂತೂ ಚಿನ್ನದ ಅಂಗಡಿಗೆ ಹೋಗುವವರಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಚಿನ್ನವನ್ನು ತಗೊಳ್ತೇವೆ. ಅದೂ ಕೂಡ ನಮ್ಮ ಉಡುಪಿ ಅಂತ ಕ್ಷೇತ್ರದಲ್ಲಿ, ನಮ್ಮ ಉಡುಪಿ ಅಂತ ಊರಲ್ಲಿ ಚಿನ್ನದ ಅಂಗಡಿಯವನಿಗೆ ಪೂರ್ಣ ಹಣ ಕೊಟ್ಟು ಬರುವುದು ತುಂಬಾ ಕಡಿಮೆ. ಹೌದಾ ಸರ್? ಒಂದ್ ನಿಮಿಷ. ಹೌದಾ ಸರ್? ಹೌದಾ ಇದು ನಿಮ್ಮ ಅನುಭವ? ಯು ಆರ್ ದ ರೈಟ್ ಪರ್ಸನ್ ಟು ಆನ್ಸರ್. ನಾವು ಅವರು ಹೇಳಿದಾಗೆ, ಮೇಡಮ್ ಹೇಳಿದಾಗೆ, ನಾವು ಒಂದು ಕಾಲ ಇತ್ತು, ನಮ್ಮ ನಾವೆಲ್ಟಿ ಅನ್ನೋದು ಹಣ, ಯಾವುದೇ ಹಣ ಕೊಡದೆ ಬಂಗಾರ ಎಷ್ಟೋ ಫ್ಯಾಮಿಲಿಗೆ, ಸಾವಿರಾರು ಫ್ಯಾಮಿಲಿ ಕೊಟ್ಟಿದ್ದೇವೆ ಸಾಲದ ರೂಪದಲ್ಲಿ. ಒಂದು ಕಾಲ ಇತ್ತು. ಆ ಕಾಲದಲ್ಲಿ ಜನರಲ್ಲಿ ಪ್ರಾಂಪ್ಟ್ನೆಸ್ ಇಲ್ಲದೆ ಸರಿಯಾಗಿ ಮರುಪಾವತಿ ಮಾಡದೆ ಕಟ್ಟಾಗಿ ಹೋಯ್ತು. ಇವತ್ತಿಗೂ ಹಳೆ ಯಾರಾದ್ರೂ ಜನರನ್ನು ಹಳೆ ಮನೆಯಲ್ಲಿ ಕೇಳಿದ್ರೆ ನಾವೆಲ್ಟಿ ಅವರಿಂದ ನಮ್ಗೆ ಮದುವೆ ಆಯ್ತು ಅಂತ ಹೇಳಿದವರು ಎಷ್ಟೋ ಜನ ಇದ್ದಾರೆ. ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಆದ್ರೆ ಜನರಲ್ಲಿ ಶಾರ್ಟ್ ಮೆಮೊರಿ ಪೀಪಲ್ ಅಂತ, ಇವತ್ತಾದದನ್ನು ಇವತ್ತೇ ಮರೀತಾರೆ. ಅಲ್ಲ, ಅದು ಕೆಂಟ್ ಕೀತ್ ಒಂದ್ ಕಡೆ ಒಂದು ಪುಸ್ತಕದಲ್ಲಿ ಹೇಳ್ತಾರೆ, ನೀವು ಇವತ್ತು ಮಾಡುವ ಒಳ್ಳೆ ಕೆಲಸವನ್ನ ಜನ ನಾಳೆ ಮರೆತು ಬಿಡ್ತಾರೆ, ಆದ್ರೂ ಪರವಾಗಿಲ್ಲ ಒಳ್ಳೆ ಕೆಲಸ ಮುಂದುವರಿಸ್ತಾ ಇರಿ ಅಂತ. ಆದ್ರೆ ಈಗ ಸಂಬಂಧ ಮೇಡಮ್ ಹೇಳಿದಾಗೆ ಪರಿಚಯ, ಅವರ ಕಾಂಟ್ಯಾಕ್ಟ್, ಅವ್ರದ್ದು ಸಹ ಎಕಾನಮಿಕ್ ನೋಡ್ತಾರೆ. ಈಗ ನಾವು ಕೂಡ ನಮ್ಮ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರ ಇದೆಲ್ಲ ಪೊಸಿಷನ್ ನೋಡಿಕೊಂಡು ಇನ್ಸ್ಟಾಲ್ಮೆಂಟಲ್ಲಿ ಕೊಡಬಾರ್ದು ಅಂತ ಇಲ್ಲ. ನಾವು ಅದನ್ನು, ನಾನು ಇದರಲ್ಲಿ ಪೇಪರಲ್ಲಿ, ಇವನ್ ಉದಯವಾಣಿಯಲ್ಲಿ ಕೂಡ ನಾವು ಒಂದು ಮೊನ್ನೆ ಪ್ರೋಗ್ರಾಮ್ ಆಗಿತ್ತು ಬ್ಯಾಂಗ್ಳೂರಲ್ಲಿ, ಆ ಸೆಮಿನಾರಲ್ಲಿ ಕೂಡ ಆ ವಿಚಾರ ಚರ್ಚೆಗೆ ಬಂದಿದೆ. ನಿಮಗೆ ಒಂದು 4-5 ಇನ್ಸ್ಟಾಲ್ಮೆಂಟಲ್ಲಿ ಪಾರ್ಟಿ ನೋಡಿಕೊಂಡು ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಬೇಕಾದವರು ಅವರ ಪರಿಚಯದ ಜೊತೆ ಮಾಡ್ಬೋದು. ಅಂದರೆ ಬ್ಯಾಂಕ್ ಇಂಟ್ರೆಸ್ಟ್ ಹಾಕೊಂಡು ಕೊಡಬಹುದು ಅಂತ. ಯಾಕಂದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಬರ್ತಾ ಇಲ್ಲ, ಆವಾಗ ಮಾಡಬಹುದು ಅಂತ. EMI ಹೇಗೆ ನಾವು ಕಾರ್ ಲೋನ್ ತಗೊಳ್ತೇವೆ ಅದೇ ತರ 6 ತಿಂಗಳಲ್ಲಿ ಮಾಡಬಹುದು ಅಂತ. ಅಲ್ಲ, ಮಾಡಬಹುದು ಅಂತ ಒಂದು ವಿಚಾರ ನಾವು ಇಟ್ಟಿದ್ದೇವೆ. ಮಾಡುವಂತದ್ದು ಅವರವರಿಗೆ ಬಿಟ್ಟದ್ದು, ಪರ್ಸನಲ್, ಅವರವರ ನಂಬಿಕೆಯ ಮೇಲೆ. ಇದೊಂಥರ ಗುಡ್ ನ್ಯೂಸ್. ಇದು ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇದೆ, ಮಾರ್ಕೆಟ್ ನಲ್ಲಿ ಇದೆ. ಅದು ಅವರವರ ಸಂಬಂಧದ ಮೇಲೆ ಇದೆ, ಅವರ ಒಂದು ಪರಿಚಯ ಸಂಬಂಧದ ಮೇಲೆ. ವರ್ಷ ವ್ಯವಹಾರ ಮಾಡಿದ್ದೀರಿ ಅದು ಕೂಡ ಅಕೌಂಟಬಿಲಿಟಿ. ನೀವು ಈಗ ಎಷ್ಟು ಸಲ ಚಿನ್ನ ತಗೊಂಡವರು ಸರಿಯಾಗಿ ವಾಪಸ್ ಹಣವನ್ನ ಹೇಳಿದ ಟೈಮಿಗೆ ತಂದು ಕೊಟ್ಟಿದ್ದೀರಿ. ಯಾಕೆಂದ್ರೆ ಅವರಿಗೂ ಕೂಡ ಅಲ್ಲಿ ಡಂಪ್ ಆಗಬಾರ್ದಲ್ಲ, ಎಲ್ಲಿ ಅಗತ್ಯ ಉಂಟು. ನಾನು ಹೇಳಿದಾಗೆ ಕೆಲವರಿಗೆ ಎಲ್ಲಿಯೋ 1-2% ಜನರಿಗೆ ಖಂಡಿತವಾಗ್ಲಿಯೂ ಇದರಿಂದ ಅನಾನುಕೂಲ ಆಗಿದೆ. ಯಾರಿಗೆ ಅಂದ್ರೆ, ಯಾರು ಮದುವೆಯನ್ನ ಇಟ್ಟುಕೊಂಡಿದ್ದಾರೆ, ಅವರಿಗೆ ಹಣವನ್ನ ತಂದಿದ್ದಾರೆ ಬ್ಯಾಂಕಿಂದ, ಆ ಬ್ಯಾಂಕು ರಾತ್ರೋರಾತ್ರಿ ಇದಕ್ಕೆ ಬೆಲೆ ಇಲ್ಲ ಅಂದಾಗ ಖಂಡಿತವಾಗ್ಲೂ ಪ್ಯಾನಿಕ್ ಆಗಿದ್ದಾರೆ. ಯಾಕೆಂದ್ರೆ ನಾಳೆ ಬೆಳಗಾದ್ರೆ ಮಗಳಿಗೆ ಚಿನ್ನ ಎಷ್ಟೋ ನನಗೆ ಪರಿಚಯದವರು ಕೂಡ ಎಷ್ಟೋ ಜನ ಇದ್ದಾರೆ, ತಗೊಂಡು ಬಂದ ಚಿನ್ನಕ್ಕಿಂತ ತಗೊಂಡು ಬಂದ ಹಣ ಮರುದಿನ ಅದಕ್ಕೆ ಬೆಲೆ ಇಲ್ಲ, ಚಿನ್ನದ ಅಂಗಡಿಯಲ್ಲಿ ತಗೊಳ್ಳೋದಿಲ್ಲ ಅಂತ ಆಯ್ತಲ್ಲ. ಸೊ ಆವಾಗ ಅದೇ ನಾವು ಹೇಳಿದಾಗೆ, ಈ ಏನು ನೋಟು ಅಮಾನ್ಯದಿಂದ ಆದಷ್ಟು ತೊಂದರೆ ಚಿನ್ನದಿಂದ ಆಗಲಿಲ್ಲ. ಯಾಕೆಂದ್ರೆ ನಾವು ವ್ಯವಹಾರ ಮಾಡೋದೇನಿದ್ರು ನಮ್ಮ ಗುರ್ತದ ಅಂಗಡಿಯವರ ಹತ್ರ, ನಮಗೂ ಅವರಿಗೂ ಒಂದು ವಿಶ್ವಾಸ ಇದೆ. ಆ ವಿಶ್ವಾಸದ ಮೇಲೆ ಅವರು ಇವತ್ತು ನಿಮಗೆ ಎಷ್ಟು 8 ಗ್ರಾಮಿಂದ ಬೇಕಾ, 10 ಗ್ರಾಮಿಂದ ಬೇಕಾ, 20 ಗ್ರಾಮಿಂದ ಬೇಕಾ, ಇದನ್ನ ತಗೊಂಡೋಗಿ. ಯಾವಾಗ ನಿಮ್ಮ ನೋಟು ಚೆಕ್ ಕೊಡಿ. ಈಗ ಚೆಕ್ ಇಲ್ಲದಿದ್ದರೆ ನಂಬಿಕೆಯ ಮೇಲೆ ಚಿನ್ನ ಹೇಳೋದು ಒಂದು ನಂಬಿಕೆ. ಯಾಕೆಂದ್ರೆ ಅದರಲ್ಲಿ ಇವ್ರು ಹೇಳಿದಾಗೆ ಮೊದಲು ನಾವು ಒಂದು ಅಕ್ಕಸಾಲಿಯನ್ನು ನಂಬಿ ಚಿನ್ನವನ್ನು ತರ್ತಿದ್ದೆವು. ಆವಾಗ ಏನು ಈಗಿನ ಹಾಗೆ ಟೆಸ್ಟಿಂಗ್ ಮಷೀನ್ ಎಲ್ಲ ಇರಲಿಲ್ಲ, ಒಂದು ನಂಬಿಕೆ, ಒಂದು ವ್ಯವಹಾರ. ಈಗ ಹಾಗಲ್ಲ, ಈಗ ಪ್ರತಿಯೊಂದಕ್ಕೆ ಕೂಡ 916 ಏನು ನಮ್ಮ ಹಾಲ್ ಮಾರ್ಕ್ ಇದೆ. ಇಲ್ಲಿ ಯಾರಿಗೂ ಮೋಸ ಇಲ್ಲ. ಮೊದಲು ಚಿನ್ನದಲ್ಲಿ ಕೂಡ ತುಂಬ ಮೋಸ ಆಗ್ತಿತ್ತು, ಈಗ ಚಿನ್ನದಲ್ಲಿ ಮೋಸ ಮಾಡುವ ಪ್ರಶ್ನೆಯೇ ಇಲ್ಲ. ಯಾಕೆಂದರೆ ನೀವು ತಗೊಂಡು ಹೋಗಿ ಕೊಟ್ಟ ಕೂಡಲೇ ಟೆಸ್ಟಿಂಗ್ ಮಷೀನಲ್ಲಿ ಇಟ್ಟ ಕೂಡಲೇ ಇದು ಇಂತಿಷ್ಟೇ ಕ್ಯಾರೆಟ್ ಚಿನ್ನ ಅಂತ ಒಂದು ಅದಕ್ಕೆ ಮೌಲ್ಯ ಇದೆ. ಈಗ ಅದರ ಸಮಸ್ಯೆ ಇಲ್ಲ. ಈ ನಂಬಿಕೆಯ ವ್ಯವಹಾರದಲ್ಲಿ ನಡೆಯುವವರಿಗೆ ಏನೂ ಸಮಸ್ಯೆ ಆಗಲಿಲ್ಲ. ತುಂಬ ಕೆಳವರ್ಗದವರಿಗೆ ಅವರನ್ನು ನಂಬುವ ಪರಿಸ್ಥಿತಿ. ಈಗ ನಾನು ಹೋದರೆ ಜಯಾಚಾರ್ಯರು ಕೊಡ್ಬೋದು ಚಿನ್ನವನ್ನು, ಒಬ್ಬ ನಮ್ಮ ಮನೆ ಕೂಲಿಯವರು ಹೋದರೆ ಅವರಿಗೆ ಚಿನ್ನ ಕೊಡ್ತಾರಾ? ಯಾವ ಧೈರ್ಯದಲ್ಲಿ ಕೊಡೋದು? ಅವರಿಗೆ ಚೆಕ್ ಇಲ್ಲ, ಅವರಿಗೆ ಅಕೌಂಟ್ ಇಲ್ಲ, ಅವ್ರ ಹತ್ರ ಕ್ಯಾಶ್ ಇದ್ದಿದ್ದು ಬೆಲೆ ಇಲ್ಲ ಕ್ಯಾಶಿಗೆ. ಹೀಗೆ ಕೆಲವರಿಗೆ 1-2% ಜನರಿಗೆ ತೊಂದರೆ ಆಗಿದ್ದನ್ನು ನಾವು ನೋಡಿದ್ದೇವೆ. ಅದಕ್ಕೆ ಸರಿಯಾದ ಏನೋ ಒಂದು ಸೊಲ್ಯೂಷನ್ನು ಆವಾಗ ನಾವು ಯಾರು ಮಾತಾಡಿ, ಹೀಗೆ ಒಂದು ನಮ್ಮ ಕೆಲಸದವರು ಇರ್ಬೋದು, ಅದಕ್ಕೆ ಜನರ ಒಂದು ಮಾನವೀಯತೆ ಕೂಡ ಇದರಲ್ಲಿ ತುಂಬ ಹೆಲ್ಪ್ ಆಗಿದೆ. ಯಾಕೆಂದರೆ ನಾನು ಹೇಳಿದಾಗೆ, ನಮಗೆ ಮದುವೆಯಲ್ಲಿ ಚಿನ್ನ ಇಲ್ಲದಿದ್ದರೆ ನಮ್ಮ ಮದುವೆ ನಡೀತದ ಆಚಾರ್ಯ? ಇಲ್ಲ. ನಮಗೊಂದು ಮಂಗಲಸೂತ್ರ ಆದ್ರೂ ಕರಿಮಣಿ ಆದ್ರೂ ನಮಗೆ ಚಿನ್ನ ಬೇಕೇ ಬೇಕು. ಹಾಗಾಗಿ ಅಲ್ಲ ಆಚಾರ್ಯ, ಈಗ
ಅಲ್ಲ ಅವ್ರದ್ದು ಆ ಪಾಯಿಂಟ್ ತುಂಬ ಚೆನ್ನಾಗಿದೆ. ಈ ಇದರಿಂದ ನಿನ್ನೆ ಬಂದಂಥ ಹೊಸ ಹೊಸ ನಡಾವಳಿಗಳಿಂದ ಅಥವಾ ನಿಯಮಾವಳಿಗಳಿಂದ ನಿಮ್ಮ ಬಿಸ್ನೆಸ್ಸಿಗೆ ಎಷ್ಟರ ಮಟ್ಟಿಗೆ ಇಫೆಕ್ಟ್ ಆಗಿದೆ? ಇಫೆಕ್ಟ್ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್? ಖಂಡಿತವಾಗಿ. ಈಗ ನೆರೆ ಬಂದ ಮೇಲೆ ಎಲ್ರಿಗೂ ನೆರೆಯ ಎಫೆಕ್ಟ್ ಬರಬೇಕು. ನೀವು ಒಂದನೇ ಮಾಳಿಗೆಯಲ್ಲಿ ಇರ್ಬೋದು, ಎರಡನೇ ಮಾಳಿಗೆಯಲ್ಲಿ ಇರ್ಬೋದು. ಒಂದನೇ ಮಾಳಿಗೆಯಿಂದ, ಯಾಕೆಂದರೆ ಕೆಳಗಿನ ಮಾಳಿಗೆಯಲ್ಲಿ ಅಡುಗೆ ಮಾಡೋದು, ಕೆಳಗಿನ ಡೌನ್ ಫ್ಲೋರಲ್ಲಿ. ನಾವು ಎರಡನೇ ಮಾಳಿಗೆಯಲ್ಲಿ ಇದ್ದೇವೆ. 2 ದಿವಸ ನೀರು ಖಾಲಿ ಆಗೋರ ಮೇಲೆ ಇರಬೇಕು. ಅದು ನಮಗೆ ಯಾರು ತಂದು ಕೊಟ್ಟರೆ ಉಂಟು ಪೊಟ್ನ. ಅದೇ ಥರ ಕೆಲವ್ರಿಗೆ ಪಾಪ ರಸ್ತೆಯಲ್ಲಿ ಇದ್ರು ಕೊಚ್ಕೊಂಡು ಹೋಗ್ತಾರೆ, ಅವ್ರಿಗೆ ಏನೂ ಇಲ್ಲ. ಅಂದ್ರೆ ಬೇರೆ ಬೇರೆ ಥರದ ಕಷ್ಟಗಳು. ಅದು ನನ್ನ ಮಟ್ಟಿಗೆ ಅದು ಕಷ್ಟ ದೊಡ್ಡದಾಗಿರುತ್ತೆ, ಪಾಪ ಕೆಳಗಿನಲ್ಲಿರೋನಿಗೆ ಅವನಿಗೆ ಅದೂ ದೊಡ್ಡದಾಗಿರುತ್ತೆ. ಕರೆಕ್ಟ್ ಕರೆಕ್ಟ್. ಆದರೆ ಒಂದೇ ಒಂದು ವಿಷಯ, ಈ ವಿಚಾರ ಏನಂದರೆ, ಇದೆಲ್ಲವೂ ಕೂಡ ಕೆಲವೊಂದು ನಿರ್ಧಾರ ತಗೊಳ್ಳುವಾಗ ಈಗ ಎಲ್ಲವೂ ಪ್ಲ್ಯಾನ್ ಮಾಡಲಿಕ್ಕೆ ಆಗುವುದಿಲ್ಲ. ಈಗ ಮೊನ್ನೆ ಸರ್ಜಿಕಲ್ ದಾಳಿ ಮಾಡಿದರು, ಯಾವುದೇ ಒಂದು ಥರದ ಕ್ಲೂ ಕೊಟ್ಟಿದ್ರೆ ಮೊನ್ನೆ ಸರ್ಜಿಕಲ್ ದಾಳಿ ಮಾಡಲಿಕ್ಕೆ ಇಂಡಿಯಾದಿಂದ ಆಗ್ತಿತ್ತ ಹೇಳಿ? ಧ್ವಂಸ ಮಾಡಿ ವಾಪಸ್ ಬರಲಿಕ್ಕೆ ಆಗ್ತಿತ್ತ? ಅದೆಲ್ಲ ಪ್ಲಾನಿಂಗ್ ಇರುತ್ತೆ, ಅದು ಯಾರ ಹತ್ರ ಹೇಳೋದಿಲ್ಲ. ಇಂಥ ವಿಚಾರ ಎಲ್ಲ ಭಾಳ ಸೂಕ್ಷ್ಮ ವಿಷಯ. ಪ್ರೈಮ್ ಮಿನಿಸ್ಟ್ರಿಗೆ ಗೊತ್ತಿರ್ಬೋದು, ಫೈನಾನ್ಸ್ ಮಿನಿಸ್ಟ್ರಿಗೆ ಗೊತ್ತಿರ್ಬೋದು, ಇನ್ನು ಒಂದು 3 ಜನಕ್ಕೆ ಮಾತ್ರ ಗೊತ್ತಿರುತ್ತೆ ಅದು. ಸೊ ಅದು ಒಳ್ಳೆಯದೋ ಕೆಟ್ಟೋದೋ ಅನ್ನೋದು ನಾವು ನೋಡ್ತಾ ಇರುವ ಫ್ಯೂಚರ್. ನಾನು ಯಾವುದೇ ಪಾರ್ಟಿಯವನಲ್ಲ. ನನಗೆ ಇದೇ ಮೋದಿಯವರಿಂದ, ಇದೇ ಸರ್ಕಾರದಿಂದ ನಮ್ಮ ವ್ಯಾಪಾರಕ್ಕೆ ತೊಂದರೆ ಆದಾಗ ದೇಶದಾದ್ಯಂತ ನಾವು 1 ತಿಂಗಳ ಕಾಲ ಅಂಗಡಿ ಮುಚ್ಚಿದ್ದೇವೆ, ಹೋರಾಟ ಮಾಡಿದ್ದೇವೆ, ಹೋರಾಟ ಮಾಡಿ ವಿನ್ ಆಗಿದ್ದೇವೆ, ಅವರಿಗೆ ಕನ್ವಿನ್ಸ್ ಮಾಡಿದ್ದೇವೆ. ನೋಡಿಯಪ್ಪ, ಈ ವ್ಯಾಪಾರದಲ್ಲಿ ತೊಂದರೆ ಏನಿದೆ, ಏನು ಕಷ್ಟ ಇದೆ, ಇದು ಆವಾಗ ಅವರು ಒಂದು ಕರೆಕ್ಟ್ ಸೊಲ್ಯೂಷನ್ ಕೊಟ್ಟರು. 20 ಕೋಟಿ ಟರ್ನ್ ಓವರ್ನ ಮೇಲಿನವರಿಗೆ ಮಾತ್ರ ಈ ಕೆಲವು ಕಾನೂನುಗಳು ಒಂದು ಬರುವಂಥದ್ದು. ಆಮೇಲೆ ಎಲ್ಲವನ್ನೂ ನಾವು ಸಕ್ಸಸ್ ಮಾಡ್ಕೊಂಡಿದ್ದೇವೆ. ಯಾಕಂದ್ರೆ ನಾವು ಸರ್ಕಾರ ಜೊತೆ ಮಾತುಕತೆಗೆ ಹೋಗಿದ್ದೇವೆ, ನಾವು ಗಲಾಟೆ ಮಾಡಲಿಲ್ಲ. ಅಂದ್ರೆ ಬಂದ್ ಮಾಡಿ ಪ್ರತಿಯೊಂದು ಸ್ಟೇಜ್ನಲ್ಲಿ ವಿರೋಧ ಪಕ್ಷದವರಿಂದ, ಕಾಂಗ್ರೆಸ್ನವರಿಂದ ಪ್ರತಿಯೊಬ್ಬರನ್ನು ನಾವು ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಮಾತಾಡಿಸಿದ್ದೇವೆ. ಎಷ್ಟೋ ಸಲ ಪ್ರೈಮ್ ಮಿನಿಸ್ಟರ್ನು ಭೇಟಿ ಮಾಡಿಸಿದ್ದೇವೆ, ಫೈನಾನ್ಸ್ ಮಿನಿಸ್ಟರ್ ಭೇಟಿ. ಕೊನೆಗಾಗುವಾಗ ಅವರು ನಮ್ಮನ್ನು ಕೂರಿಸಿ ಒಂದು ಎಲ್ಲ ಕಂಪ್ಲೀಟ್ ಒಂದು 1000 ಪೇಜ್ ನಮ್ಮ ಈ ಜ್ಯುವೆಲ್ರಿ ಇಂಡಸ್ಟ್ರಿ ಬಗ್ಗೆ ಅವರು ತಿಳ್ಕೊಂಡು ಆಮೇಲೆ ಅವರೊಂದು ಕೊನೆಗೊಂದು ಕನ್ಕ್ಲೂಷನ್ಗೆ ಬಂದು ನಮಗೆಲ್ಲರಿಗೂ ಕೂಡ ಏನು ತೊಂದರೆ ಆಗತ್ತಾರ ಮಾಡಿದ್ದಾರೆ. ಅದನ್ನು ನಾವು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಯಾವುದೇ ಪಾರ್ಟಿ ಆಗಲಿ, ಕಾಂಗ್ರೆಸ್ ಆಗಲಿ, ಯಾವುದೇ ಪಾರ್ಟಿಯ ವಿರುದ್ಧ ಅಲ್ಲ. ನಮ್ಮ ವ್ಯವಹಾರಕ್ಕೆ, ನಮ್ಮ ಜೀವನೋಪಾಯಕ್ಕೆ ತೊಂದರೆ ಬಂದಾಗ ಯಾರು ಕೂಡ ಯಾವ ಪಾರ್ಟಿಯನ್ನು ನೋಡೋದಿಲ್ಲ. ಮಂಗನ ಕತೆ ಇದ್ದಾಗೆ, ಮಂಗ ಅವನ ಮೇಲೆ ಆ ಮಗುವನ್ನು ಕೆಳಗಡೆ ಹಾಕಿ ತಾನು ಬದುಕಬೇಕು ಅಂತ ಮೇಲೆ ನಿಂತಂತೆ. ಹಾಗೆ ಮನುಷ್ಯ ತಾನು ಬದುಕಬೇಕಾದಾಗ ಯಾರನ್ನು ಎದುರನ್ನು ನೋಡೋದಿಲ್ಲ. ಅವನಿಗೆ ತೊಂದರೆ ಆದಾಗ ಅವನ ನೋವನ್ನು ಖಂಡಿತವಾಗಿ ಹೇಳ್ತಾನೆ. ಆದರೆ ದೇಶದ ಒಂದು ಉನ್ನತ, ಇವಾಗ ನಾವು ಎಷ್ಟನೇ ಸೆಂಚುರಿಯಲ್ಲಿದ್ದೇವೆ, ನಾವು ಎಷ್ಟು ನಮ್ಮಲ್ಲಿ ಮ್ಯಾನ್ ಪವರ್ ಇದೆ, ನಮ್ಮಲ್ಲಿ ಏನು ಮನಿ ಪವರ್ ಕಡಿಮೆ ಇಲ್ಲ. ಮೇಡಮ್ ಹೇಳಿದಾಗ ಎಷ್ಟು ಲಕ್ಷ ಕೋಟಿ ನಮ್ಮ ಹತ್ರ ಬಂಗಾರ ನಮ್ಮ ಇಡೀ ಜನರ ಹತ್ರ ಇದೆ. ಬೇರೆ ದೇಶಕ್ಕೆ ಕಂಪೇರ್ ಮಾಡಿದರೆ ನಾವು ನಂಬರ್ 1 ಸ್ಥಾನದಲ್ಲಿದ್ದೇವೆ. ನಮ್ಮಲ್ಲಿ ಆ್ಯಕ್ಚುಲಿ 1000 ಟನ್ ನಾವು ಆಮದು ಮಾಡ್ತಾ ಇದ್ದೇವೆ. ಈಗ ಮೋದಿಯವರ ಐಡಿಯಾ ಏನಿದೆ ಅಂದರೆ, ಇವರು ಹೇಳಿದಾಗೆ ಯಾರೊಬ್ಬರು ನಿಮ್ಮ ಕೇಳಿದರು, ಕ್ವಶನ್ಸ್ ಕೇಳಿದರು, ದೇವಸ್ಥಾನದ ಚಿನ್ನ ಇದು ಮಾಡ್ಬೋದಲ್ಲ ಅಂತ. ಅದನ್ನು ಅವರು ಇಟ್ಟಿದ್ದಾರೆ. ನಾವು ಪೇಪರ್ ನೋಡಿದ್ದೇವಾ, ಎಷ್ಟೋ ಜನರಿಗೆ ಗೊತ್ತಿದೆಯಾ ಗೊತ್ತಿಲ್ಲ. ಎಲ್ಲ ಇವನ್ ತಿರುಪತಿಯಿಂದ ಕೂಡ ಕೇಳಿದ್ದಾರೆ. ಆದರೆ ಅಲ್ಲಿಯ ಟ್ರಸ್ಟಿಗಳು ಕೊಡಲಿಕ್ಕೆ ಒಪ್ಪಬೇಕು. ಅದೇ ರೂಪದಲ್ಲಿ ನೀವು ವಾಪಸ್ ಕೊಡೋದಿದ್ರೆ ಕೊಡ್ತೇನೆ ಅಂತ ಹೇಳ್ತಾರೆ. ಎಲ್ಲ ವಿಷಯ ವಿಮರ್ಶೆ ಆದಾಗ ಮಾತ್ರ ವಿಚಾರ ಬರೋದು, ಇಲ್ದಿದ್ರೆ ಗೊತ್ತಾಗೋದಿಲ್ಲ. ಎಲ್ಲ ಹಾಗೆ ಕೊಟ್ಟ ಕೆಲವು ಐಡಲ್ ಆಗಿ ಇದ್ದದ್ದು ಅದನ್ನು ಅದೇ ರೂಪದಲ್ಲಿ ಕೊಡ್ತೇವೆ ಅಥವಾ ಅದು ಆಮೇಲೆ ಮಾಡಿಕೊಳ್ಳಿ ಅಂತ ಹೇಳಿ ಕೊಟ್ಟವರು ಇದ್ದಾರೆ. ಬಾಂಡ್ ರೂಪದಲ್ಲಿ ಮಾಡಿದ್ರು, ಎಷ್ಟು ಜನ ಕೊಟ್ಟರು. ಬಟ್ ಸಕ್ಸಸ್ ಆಗ್ತದೆ ಬಿಡ್ತದೆ ಬೇರೆ. ಆದರೆ ದೇಶದ ಅಭಿವೃದ್ಧಿ ಆಗ್ತವೆ ಅನ್ನುವಾಗ ನಾವು ಕೆಲವೊಂದು ತ್ಯಾಗ ಮಾಡಬೇಕಾಗ್ತದೆ, ಕೆಲವೊಂದು ನೋವುಗಳನ್ನು ಸಹಿಸ್ಕೊಳ್ಬೇಕಾಗ್ತದೆ. ಇವತ್ತು ಎಲ್ಲ ಪರ ಮತ್ತು ಅದರ ವಿರುದ್ಧ ಎಲ್ಲ ಕಡೆಯೂ ಎಲ್ಲ ವಿಚಾರಗಳ ವಿಷಯದಲ್ಲೂ ವಿಮರ್ಶೆ ನಡೀತದೆ ಮತ್ತು ನಡಿಲೇಬೇಕು. ಹಾಗಿದ್ದಾಗ ಮಾತ್ರ ಏನೊಂದು. ಮೇಡಮ್, ಈಗ ಹಿಂದಿನಿಂದ ಬಳುವಳಿಯಾಗಿ ಬಂದಂತ ಚಿನ್ನ ಅಂತ ಪ್ರೂವ್ ಮಾಡೋದಾದ್ರೂ ಹೇಗೆ ಅಂತ ಅದನ್ನೇ ನಾನು ಕೇಳ್ತಾ ಇರೋದು ಇವ್ರ ಹತ್ರ. ಹಿಂದಿನಿಂದ ಬಂದಂತಹ ಬಳುವಳಿಯಾಗಿ ಬಂದಂತಹ ಚಿನ್ನ ಒಂದು ಅದರಲ್ಲಿ ಇವ್ರು ಹೇಳಿದಾಗೆ ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ತದೆ. ಯಾಕೆಂದ್ರೆ ಹಿಂದಿನ ಚಿನ್ನ ಯಾವುದು ಈಗಿನ 916 ಕ್ವಾಲಿಟಿಯದ್ದಲ್ಲ. ಒಂದು
ಇನ್ನೊಂದಂದ್ರೆ ಎಷ್ಟು ಜನ ಆ ಮೂಲ ರೂಪದಲ್ಲಿ ಚಿನ್ನವನ್ನ ಇಟ್ಟಿದ್ದಾರೆ. ಈಗ ನಾವೇ ನನ್ನ ಮದುವೆಗೆ ಕೊಟ್ಟ ಚಿನ್ನವನ್ನ ನಾನೇನು ಇಟ್ಕೊಳ್ಳಿಲ್ಲ, ಯಾಕೆಂದ್ರೆ ವೆನ್ ಫ್ಯಾಷನ್ ಚೇಂಜಸ್, ಈಗ ನಮ್ಗೆ ಬೇಕಾದಾಗ ಹೊಸತು ಡಿಸೈನ್ ಬಂದಾಗ ತಗೊಂಡೋಗಿ ಹಳೆಯದನ್ನ ಕೊಡ್ತೇವೆ, ಹೊಸದನ್ನ ತಗೊಂಡು ಬರ್ತೇವೆ. ಇನ್ನೊಂದಂದ್ರೆ ಇವರ ಏನು ಈ ಚಿನ್ನದ ಮೇಲಿನ ಒಂದು ಹಿಡಿತ ಖಂಡಿತವಾಗ್ಲೂ ಇದು ಬೇಕೇ ಬೇಕು. ಯಾಕೆಂದ್ರೆ ಈಗಿನ ಒಂದು ನನ್ನ ಮದುವೆಗೆ 18 ವರ್ಷ ಆಯಿತು. ಈ ನಾವು ಮದುವೆಯಾಗುವ ಪ್ರಾರಂಭದಲ್ಲಿ ಕೇವಲ 500 ರೂಪಾಯಿ ಇದ್ದ, ಗ್ರಾಮಿಗೆ 500 ರೂಪಾಯಿ ಇತ್ತು ಚಿನ್ನಕ್ಕೆ ಬೆಲೆ. ಇವತ್ತು 3000 ಹತ್ರ ಬಂದಿತ್ತು. ಈ ಯಾವುದೇ ಆದಂತಹ ಒಂದು ಕಮಾಡಿಟಿ ವಸ್ತುವಿಗೆ ಈ ಡಬಲ್ ಆಗುವಂಥದ್ದುಂಟಲ್ಲ. ಈಗ ಒಂದು ಹಣವನ್ನು ನಾವು ಒಂದು ಬ್ಯಾಂಕಲ್ಲಿಟ್ಟರೆ ಅದಕ್ಕೆ 7.5 ವರ್ಷ ಮೊದಲು ಟೈಮ್ ಇತ್ತು, ಈಗ ಐ ಥಿಂಕ್ ಜಾಸ್ತಿ ಆಗಿದೆ. 7.5 ವರ್ಷಕ್ಕೆ ಅದು ಡಬಲ್ ಆಗ್ತದೆ, ಅಂದರೆ ಮನಿ ವ್ಯಾಲ್ಯೂ. ಈ ಚಿನ್ನದಲ್ಲಿ ಏನಾಯ್ತಂದರೆ ಆ ಮನಿ ವ್ಯಾಲ್ಯೂ ತುಂಬ ಬೇಗ 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 ಡಬಲ್ ಆಯ್ತಾ ಹೋಯ್ತು. ಇದರಿಂದ ಖಂಡಿತವಾಗ್ಲೂ ಸಂಕಷ್ಟಕ್ಕೆ ಒಳಗಾದವರು ಕೆಳವರ್ಗ ಮತ್ತು ಮಧ್ಯಮ ವರ್ಗದವರು. ಇದರ ಮೇಲೆ ಕೂಡ ಒಂದು ಕಂಟ್ರೋಲ್ ಬೇಕು. ಯಾಕೆಂದರೆ ಇದು ಈ ನಾಗಾಲೋಟ ಇದಕ್ಕೆ ಒಂದು ಏನದು ಒಂದು ಯಾವುದೇ ರೀತಿಯಾದಂತಹ ಒಂದು ಸ್ಟೆಬಿಲಿಟಿ ಇಲ್ಲ. ಮೇಡಮ್ ಒಂದು ನಿಮಿಷ ಸ್ಟೆಬಿಲಿಟಿ ಇಲ್ಲ, ಅಲ್ಲಿಗೆ ಫುಲ್ ಸ್ಟಾಪ್ ಆಗಿದೆ, ನೆನಪಿರಲಿ. ನಮಸ್ಕಾರ. ಹಲೋ ನಮಸ್ಕಾರ, ಅಜ್ಮಲ್ ಅಸಾದಿ ಬ್ರಹ್ಮವರ ಸರ್. ನಮಸ್ತೆ. ಹೆಸರೇನಂದ್ರೆ ಗೊತ್ತಾಗಿಲ್ಲ. ಅಜ್ಮಲ್ ಅಸಾದಿ ಬ್ರಹ್ಮವರ. ನಮಸ್ತೆ ಅಜ್ಮಾನ್ ಅವರೇ, ಮಾತಾಡಿ. ಅದೇ ಸರ್, ಈಗ ನೋಡಿ ಎಲ್ಲ ನೋಟ್ ಬ್ಯಾನ್ ಆಯ್ತು, ಭ್ರಷ್ಟಾಚಾರ, ಸ್ವಿಸ್ ಬ್ಯಾಂಕ್ ಎಲ್ಲ ಕೆಲ್ಸ ಉಂಟು. ಈಗ ಚಿನ್ನಕ್ಕೆ ಬಂದಿದ್ದಾರೆ. ಅಂದ್ರೆ ಇಲ್ಲಿ ಮೇನ್ ಇರೋದು ದೊಡ್ಡ ದೊಡ್ಡ ಕುಳಗಳನ್ನು ಇಡ್ಲಿಕ್ಕೆ ಆಗ್ತಿಲ್ಲ ಅಲ್ಲ ಅನ್ಕೊಂಡು. ಬ್ಯಾಂಕ್ ಅಲ್ಲಿ ಇರುವ ಲೀಸ್ಟ್ ಹಣ ಅದು ಬರ್ಲಿಲ್ಲ. ಇಲ್ಲಿಗ ಮಧ್ಯಮ ವರ್ಗ ಮತ್ತು ಕೆಳವರ್ಗದವರಿಗೆ ತುಂಬಾ ಕಷ್ಟ ಆಗ್ತದೆ ಡೈಲಿ ಟ್ರಾನ್ಸಾಕ್ಷನ್ ಗೆ. ಅವ್ರು ಕೂಡಿಡ್ತಾರೆ, ಚಿನ್ನದ ಕೂಡಿಡಬಹುದು ಮಕ್ಕಳ ಮದುವೆಗೆ, ಮಗಳ ಮದುವೆಗೆ ಅಂತೆಲ್ಲ. ಅದರ ಮೇಲೆಲ್ಲ ಇವರು ಸರ್ಕಾರದವ್ರು ಏನು ಒಳ್ಳೆ ನಿರ್ಣಯ ಅಂತ ಹೇಳ್ತಾರೆ, ಒಳ್ಳೆದಂತ ಹೇಳ್ತಾರೆ, ಅದ್ರ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಯಾವ ರೀತಿ ಒಳ್ಳೇದಾಗ್ತದೆ ಅಂತ. ಒಳ್ಳೇದು ಯಾರಿಗೆ ಆಗ್ತದೆ ಉಂಟು ಈಗ ಇದರಲ್ಲಿ ಎಲ್ಲ ಭ್ರಷ್ಟಾಚಾರ ತಡಿದ್ರೆ ಅಂತಾರೆ. ಭ್ರಷ್ಟಾಚಾರ ಇದ್ದಲ್ಲಿ ಎಷ್ಟು ಉಂಟು, ಅದನ್ನು ಇವರಿಗೆ ತಡಿಲಿಕ್ಕೆ ಆಗ್ತಾ ಉಂಟಾ? ಈಗ ಮಧ್ಯಮ ವರ್ಗದಲ್ಲಿ ನೋಡಿ ಡೈಲಿ ಅಂದ್ರೆ ಆಗ್ತಾ ಇಲ್ಲ ಅಂತ ನೀವು ಹೇಳೋದು? ಹೌದು, ಆಗ್ತಾ ಎಲ್ಲ ಉಂಟು. ಈಗ ನೋಡಿ, ಈಗ ಡೈಲಿ ನೋಡಿ, ನಾವು ಈಗ ನಮ್ದು ಹೊಟ್ಟೆ ತುಂಬಬೇಕಾದ್ರೆ ನಮ್ಗೆ ಡೈಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಅಲ್ಲಿ ಆಗ್ತಿರ್ಬೇಕು. ಹಾಗೆ ನಾವು ಕ್ಯಾಶ್ ಕರೆಕ್ಟ್ ಸಿಗ್ಲಿಲ್ಲ ಅಂದ್ರೆ ಅಲ್ಲಿ ನಮ್ ಟ್ರಾನ್ಸಾಕ್ಷನ್ ಕಮ್ಮಿ ಆಯ್ತು, ವಹಿವಾಟು ಮಾಡ್ಲಿಕ್ಕೆ ಆಗುದಿಲ್ಲ. ಸಣ್ಣ ಮಟ್ಟ ವ್ಯಾಪಾರಿಗಳಿಗೆ ಹಾಗೆ ನೋಡಿ. ಅಲ್ಲ, ಇದು ಅಂದ್ರೆ ಇದು ಈಗ ನಿಮ್ಮ ಸಮಸ್ಯೆ ಮಾತ್ರ ಅಲ್ಲ, ಈಗ ಪ್ರತಿಯೊಬ್ಬರದ್ದು ಸಮಸ್ಯೆ ಕೂಡ. ಇಲ್ಲಿ ಜಯಾಚಾರ್ಯ ಅವರಿಗೂ ಅದೇ ಸಮಸ್ಯೆ ಆಗಿರ್ಬೋದು ಅಲ್ಲ. ಕೆಲವರು ಕ್ಯಾಶ್ ಎಲ್ಲ ಸಂಗ್ರಹಿಸಿಟ್ಟಿದ್ದಾರೆ, ಇಲ್ಲ ಅಂತ ಹೇಳುದಿಲ್ಲ. ಅಂದ್ರೆ ಅವರು ಈಗ ಆದಾಯ ತೆರಿಗೆ ಇದರಲ್ಲಿ ಬರುದಿಲ್ಲ, ಅವರು ಖಾಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇಲ್ಲದೆ ಕ್ಯಾಶ್ ಅನ್ನು ಕೂಡಿರ್ತಾರೆ. ನನ್ನ ಮಗನ ಇಂಜಿನಿಯರ್ ಮಾಡಬೇಕು, ಕೂಲಿ ಕಾರ್ಮಿಕರು ದಿನಕ್ಕೆ ಒಂದು 500, 5,000 ಹೀಗೆಲ್ಲ ಮಾಡಿ ತಿಂಗಳಿಗೆ 5,000 ಅಂತೆ, ಒಂದು 22 ವರ್ಷ ದುಡ್ದವ 15 ಲಕ್ಷ 18 ಲಕ್ಷ ಅಂತ ಇರ್ತದೆ ಮನೇಲಿ ಇಟ್ಟಾನೆ ಕಬ್ಬಿಣ ಪೆಟ್ಟಿಗೆಯಲ್ಲಿ. ಈಗ ಅವನು ಏನದು ಕಟ್ಟಲಿ ಅದನ್ನು? ಕಪ್ಪು ಹಣ ಅಂತ ಹೇಳಲಿಕ್ಕೆ ಆಗ್ತದ? ಕಪ್ಪು ಹಣ ಲೆಕ್ಕ ಇಲ್ಲದಷ್ಟು ಉಂಟಲ್ಲಿ, ಅದನ್ನು ತರ್ಬೋದಲ್ಲ ಅಂತ ಹೇಳುದು ನಾನು. ಈಗ ಏನ್ ಗೊತ್ತಾನೆ, ಎಲ್ರಿಗೂ ಕಾನ್ಸಂಟ್ರೇಷನ್ ಇದೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಹೋಗಿ ATM ಬ್ಯಾಂಕ್ ಇದೇ ಆಯ್ತು ಅಂದ್ರೆ ಬೇರೆ ಸಮಸ್ಯೆ ಎಲ್ಲ ಅಲ್ಲಿ ಮುಚ್ಚಿ ಹೋಗ್ತಾ ಉಂಟು. ನಮ್ಮ ಮೇನ್ ಸಮಸ್ಯೆ ಏನು ಅದು ಈಗ ಅಲ್ಲಿ ಕಣ್ಮರೆ ಆಗ್ತಾ ಉಂಟು ನನ್ನ ಅಭಿಪ್ರಾಯ. ಹೇಳ್ತಿದ್ದಾರೆ, ಎಲ್ಲರೂ ಹೇಳ್ತಾರೆ ಒಳ್ಳೇದಾಗ್ತದೆ, ಟ್ಯಾಕ್ಸ್ ಕಮ್ಮಿ ಆಗ್ತದೆ, ಅದಾಗ್ತದೆ. ಅದು ಯಾವಾಗ ಆಗೋದು? ಅದು ಒಂದು ಘಟನೆ ಉಂಟಲ್ಲ ಈ ಡಿಸಿಷನ್ ತುಂಬಾ ಪರಿಣಾಮ ಬೀಳ್ತಾ ಅಂತ ನನ್ನ ಅಭಿಪ್ರಾಯ ಉಂಟು. ಇನ್ಫ್ಯಾಕ್ಟ್ ಖಂಡಿತ ಇದು ಯಾವಾಗ ಆಗುತ್ತೆ, ಇದು ಮೇಜರ್ ದೇಶದಲ್ಲಿನ ಹೆಚ್ಚಿನ ಪರ್ಸೆಂಟೇಜ್ ಆಫ್ ಜನ ಇದರಿಂದ ಒಳ್ಳೇದೇ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತ ಈ ಸಂದರ್ಭದಲ್ಲಿ ಇನ್ಫ್ಯಾಕ್ಟ್ ನಮಗೆ ನಾವೇ ಇದು ಮಾಡಿ ಸಂಧಾನ ಮಾಡ್ತೀವಿ ಒಳ್ಳೇದಾಗ್ತದೆ ಅನ್ಕೊಂಡು. ಎಲ್ಲಿ ಆಗ್ತಾ ಉಂಟು ನಾನು ಕೇಳ್ತಿದ್ದೇನೆ, ಅದೊಂದು ಎಕ್ಸ್ಪ್ಲೇಷನ್ ಕೊಡ್ಬೋದಿಲ್ಲ, ಒಂದು ಉದಾಹರಣೆ ಕೊಡ್ಬೋದಿಲ್ಲ, ಎಲ್ಲಿ ಒಳ್ಳೆ ಆಗ್ತಾ ಉಂಟು, ಯಾರಿಗೆ ಒಳ್ಳೇದಾಗ್ತಾ ಉಂಟು? ಈಗ ಬೇರೆ ಕಡೆಯಿಂದ ಒಳ್ಳೆ ಪ್ರಶ್ನೆ. ಅದೇ ಅಂದ್ರೆ ಯಾರ್ದೊಂದು ಹೆಸರು ಹೇಳುದಿಲ್ಲ, ಅವ್ರದ್ದು ಮಗಳಿಗೆ ಮದುವೆ ಆಯ್ತು, ಎಷ್ಟು ಕೋಟಿ ಖರ್ಚು ಮಾಡಿದ್ರು, ಅವರಿಗೆಲ್ಲ ಯಾರು ಲೆಕ್ಕ ಕೇಳುದಿಲ್ಲ, ಲೆಕ್ಕ ಹೇಳುವುದಿಲ್ಲ ಅವರು. ಸ್ವಿಸ್ ಬ್ಯಾಂಕ್ ಅಲ್ಲಿ ಇನ್ನೂ ಉಂಟು, ಎಲ್ಲ ರಾಜಕೀಯದವ್ರದ್ದು ಉಂಟು, ಮತ್ತೆ ನಿಮ್ಮ ದೊಡ್ಡ ದೊಡ್ಡ ಉದ್ಯಮಿಗಳ ಹಣ ಉಂಟು, ಅದನ್ನು ತರಲಿಕ್ಕೆ ಆಗ್ತದ? ಮೇನ್ ಇದ್ದದಲ್ಲ ಸರ್ ಪ್ರಾಬ್ಲಮ್. ಈಗ ಅದನ್ನ ಹೇಳಿ ಅಧಿಕಾರಕ್ಕೆ ಬಂದವರು ಅದನ್ನು ಮುಚ್ಚಿ ಅಲ್ಲಿ ಸೈಡ್ ಅಲ್ಲಿ ಇಟ್ಟು ಬೇರೆ ಎಲ್ಲ ಮಾಡಿ ನಾನು ಒಳ್ಳೇದು ಮಾಡ್ತೇನೆ ಅಂತ ಹೇಳಿದ್ರೆ ಆಗ್ತದ? ರೈಟ್, ಓಕೆ ಎಸ್, ಖಂಡಿತ. ಇವರೇ ಅಜ್ಮಾನ್ ಅಸಾದಿ ಅಲ್ಲ ನಿಮ್ಮ ಹೆಸರು ಸರ್? ತುಂಬಾ ಥ್ಯಾಂಕ್ಸ್ ಮಾತನಾಡಿದಕ್ಕೆ. ಐ ಥಿಂಕ್ ಸರ್ ಇದೊಂದು ಪ್ರಾಕ್ಟಿಕಲ್ ಪಾಯಿಂಟ್ ಹೇಳಿದ್ರು. ಯಾರ ಹತ್ರ ಕೇಳಿದ್ರು ಇದು ಒಳ್ಳೇದೇ ಅಂತ ಹೇಳ್ತಾರೆ. ಇದು ಒಳ್ಳೇದು ಅಂತ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಇದು ಒಳ್ಳೇದು ಅಂತ ಹೇಳಿದ್ರೆ, ನೀವು ಒಳ್ಳೇದು ಅಂತ ಹೇಳಿದ್ರಿ, ಜಯ ಆಚಾರ್ಯ ಹಿರಿಯರು ನನಗೆ ಅವರು ಫ್ರೆಂಡ್ ಇದ್ದಾರೆ, ಅವ್ರು ಒಳ್ಳೇದು ಅಂತ ಹೇಳಿದ್ದಾರೆ, ನಾನು ನಂಬಿದೆ. ನಾನು ಅವಿನಾಶ್ ಕಾಮತ್ ಹೇಳಿದೆ, ಯಾರೋ ಹೇಳಿದ, ಅವನು ಹೇಳಿದ ಆ್ಯಂಕರು ಒಳ್ಳೇದು ಅಂತ. ಬಟ್ ದ ಕ್ವೆಶ್ಚನ್ ಈಸ್ ಎಲ್ಲಿ ಯಾವಾಗ ಹೇಗೆ ಇದ್ರ ಬಗ್ಗೆ ಒಂದು ಡಿಬೇಟ್ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ ನಮಗೆ. ಇನ್ಫ್ಯಾಕ್ಟ್ ಇವತ್ತು ಮಾತಾಡ್ಕೊಂಡ್ವಿ ನಾವು. ಮಾತಾಡೋಣ ಇದ್ರ ಬಗ್ಗೆ, ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ವಿಲ್ ಟೇಕ್ ಅ ಬ್ರೇಕ್. ವೀಕ್ಷಕರೇ ನೋಡ್ತಾ ಇದ್ರಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಚಿನ್ನದಂದ ಆತಂಕ. ಒಂದು ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಸುತ್ತೆ.
ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಚಿನ್ನ ತಂದ ಆತಂಕ ದೂರ ಮಾಡೋ ಸಲುವಾಗಿ ಒಂದು ಸಣ್ಣ ಪ್ರಯತ್ನದಲ್ಲಿ ಈ ನಮ್ಮ ಕಾರ್ಯಕ್ರಮ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಸ್ವಾಗತ. ಜಯ ಆಚಾರ್ಯ ಅವರು ಮತ್ತು ಜ್ಯೋತಿ ಹೆಬ್ಬಾರ್ ಮೇಡಮ್ ಅವರು ಸಾಮಾಜಿಕ ಕಾರ್ಯಕರ್ತೆ. ಜಯ ಆಚಾರ್ಯ ಅವರು ಉಡುಪಿ ಜ್ಯುವೆಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದಾರೆ ಕಳೆದ 10-12 ವರ್ಷಗಳಿಂದ. ಸೊ ದಟ್ಸ್ ಬಿನ್ ಅ ಲಾಂಗ್ ಟೈಮ್. ಮೇಡಮ್, ಸ್ಟೆಬಿಲಿಟಿ ಅಂತೆಲ್ಲೋ ನಾವೆಲ್ಲೋ ನಿಲ್ಲಿಸಿದ್ವಿ. ಬಟ್ ಅದಕ್ಕಿಂತ ಮುಂಚೆ ಸರ್, ನಾನು ನಿಮ್ಮಲ್ಲಿಗೆ ಬರ್ತೀನಿ. ಇದು ಈ ಪಾಯಿಂಟಲ್ಲಿ ಒಂದು ನೋಡೋಣ. ಘೋಷಿತ ಆದಾಯ ಅಥವಾ ಕೃಷಿ ಆದಾಯ ಬಳಸಿ ಎಷ್ಟೇ ಚಿನ್ನವನ್ನು ಖರೀದಿ ಮಾಡಿದ್ರು ಕೂಡ ತೆರಿಗೆ ಹೇರೋದಿಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಒಂದು. ಎರಡನೇದು, ಈ ಸ್ಪಷ್ಟನೆಯಲ್ಲೇ ಕೆಲ ಗೊಂದಲಗಳಿದ್ದು ಸಾರ್ವಜನಿಕರಲ್ಲಿ ಗೊಂದಲಕ್ಕೆ ಕಾರಣವಾಗಿದೆ. ನೋಟು ನಿಷೇಧದ ಬಳಿಕ ಹಳೆಯ ನೋಟುಗಳನ್ನು ಪರಿವರ್ತಿಸಿಕೊಳ್ಳಲು ಪರದಾಡ್ತಾ ಇರುವಂಥ ಕಾಳಧನಿಕರಿಗೆ ಅವಕಾಶ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ ಆದಾಯ ತೆರಿಗೆ ಕಾಯ್ದೆಗೆ ತಿದ್ದುಪಡಿ ತರಲು ಸಂಸತ್ತಿನಲ್ಲಿ ಮಸೂದೆ ಮಂಡಿಸಿದೆ. ವಾರದ ಆರಂಭದಲ್ಲಿ ಲೋಕಸಭೆ ಒಪ್ಪಿಗೆ ಪಡೆದಿರುವ ತೆರಿಗೆ ಕಾನೂನು ಮಸೂದೆ ತೆರಿಗೆ ಅಧಿಕಾರಿಗಳಿಗೆ ಸಿಕ್ಕಿ ಬೀಳುವ ಕಪ್ಪು ಕುಳಗಳಿಗೆ 85% ದಂಡ ವಿಧಿಸುವ ಅಂಶ ಹೊಂದಿದೆ ಅನ್ನೋಂಥ ಒಂದು ಪಾಯಿಂಟ್ ಇದೆ. ಸೊ ವೆರಿ ಕ್ಲಿಯರ್ ಪಾಯಿಂಟ್. ಇದ್ರ ಮೇಲೆ ಒಂದು ಮಾತಾಡೋಣ. ಬಟ್ ಒಬ್ರು ಫೋನ್ ಮಾಡಿ. ನಮಸ್ಕಾರ. ಹಲೋ. ನಮಸ್ಕಾರ. ನಮಸ್ತೆ ಸರ್. ಹೆಸರು, ಊರು ಹೇಳಿ, ಮಾತಾಡಿ. ನಾನು ರಾಮಚಂದ್ರ ರಾವ್ ಅಂತೇಳಿ ಮಂಗಳೂರಿನ ಮಾತಾಡ್ತಿದ್ದೇನೆ. ನಮಸ್ತೆ, ಹೇಳಿ ಸರ್. ಏನಿಲ್ಲ ಸರ್, ಅದೇ ನಾನೀಗ ನಿಮ್ಮ ಒಂದು ಡಿಸ್ಕಷನ್ ಕೇಳ್ತಾ ಇದ್ದೇನೆ ಟಿವಿಯಲ್ಲಿ. ಓಕೆ. ಅದೇ ಜಯಾಚಾರ್ಯ ಅವರು ಹೇಳಿದ ಹಾಗೆ ಈ ವಿಷಯದಲ್ಲಿ ನಾವು ಸ್ವಲ್ಪ ಒಂದು ಗೊಂದಲಕ್ಕೆ ಒಳಗಾಗುವುದು ಬೇಡ. It is too early to come to any conclusion. Government has just come out with certain orders. ಅದಕ್ಕೊಂದು ರೂಪುರೇಷೆ ಏನು ಸಿಗಲಿಲ್ಲ. ಸೊ ಹಾಗಾಗಿ ಮಾಧ್ಯಮದವರಾಗ್ಲಿ ಪೇಪರ್ನವರಾಗ್ಲಿ ದಯವಿಟ್ಟು ಇದರ ಬಗ್ಗೆ ಗೊಂದಲವನ್ನು ಸೃಷ್ಟಿ ಮಾಡುವಂತ ಒಂದು ಕಳಕಳಿಯ ವಿನಂತಿ. ಒಳ್ಳೆ ಪಾಯಿಂಟ್ ಅನ್ನ ಹೇಳಿದ್ರಿ. ದೇಶಕ್ಕೆ ಒಳ್ಳೇದು ಮಾಡ್ಲಿಕ್ಕೆ ಹೋದ್ರೆ ನಾವು ಅದಕ್ಕೆ ಸ್ವಲ್ಪ ಪುಷ್ಟಿ ಕೊಡಬೇಕು. ಅದಕ್ಕೆ ಅಡ್ಡ ಕಾಲ ಹಾಕಬಾರ್ದು. ಈಗ ನೀವು ಪೇಪರ್ ಅಲ್ಲಿ ನೋಡಿದ್ದೀರಿ, 6.5 ಕೋಟಿ ದೇಶದ ನಮ್ಮ ರಾಜ್ಯದ ಮುಖ್ಯಮಂತ್ರಿಯ PH ಇದ್ರೆ ಲೆಕ್ಕ ಹಾಕಿ ಎಷ್ಟು ಕೋಟಿ ಕಪ್ಪು ಹಣ ಎಷ್ಟು ರಾಜಕೀಯ ವ್ಯಕ್ತಿಗಳಲ್ಲಿ ಇದು ಹೇಳ್ತೀನಿ. ಇದಕ್ಕೆ ಬೆಲೆ ಉಂಟಾ? 500 ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ಮದುವೆ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಹಾಗಾಗ್ತದೆ ಇದೆಲ್ಲ. ಇದಕ್ಕೆಲ್ಲ ಒಂದು ಕೊನೆ ಅಂತ ಬೇಡವಾ? ಈ ವಿಷಯದಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ, ಯಾರಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಹಾಯ ಮಾಡಿದ್ರೆ ದಯವಿಟ್ಟು ಈ ಒಂದು ವಿಷಯದಲ್ಲಿ ತಾವೆಲ್ಲ ದೊಡ್ಡ ಮನಸ್ಸು ಮಾಡಿ ಆದಷ್ಟು ಜನರನ್ನು ತಪ್ಪು ದಾರಿಗೆ ಎಳಿಬೇಡಿ. ನನ್ನ ಕಳಕಳಿಯ ವಿನಂತಿ. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನವೆಂಬರ್ 8ನೇ ತಾರೀಕಿಗೂ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದಂಥ ದಿನದಲ್ಲಿ ಎಕ್ಸಾಕ್ಟ್ಲಿ ಹೀಗೆ ಆಗಿದ್ದು. ದೇರ್ ವರ್ ಲಾಟ್ ಆಫ್ ಮಿಸ್ಕಮ್ಯುನಿಕೇಶನ್ಸ್. ಜನ ಒಬ್ಬೊಬ್ರು ಏನೋ ಹೇಳಿದ್ರು, ನಾನೇನೋ ಹೇಳ್ದೆ, ಇನ್ನೊಬ್ರು ಏನೋ ಹೇಳ್ದೆ, ಮತ್ತೊಬ್ರೇನೋ ಹೇಳ್ದೆ, ವಾಟ್ಸಪ್ಪಲ್ಲಿ ಕಳಿಸ್ದ, ಇನ್ನೊಂದೇನೋ ಆಯಿತು, ಮತ್ತೊಂದೇನೋ ಆಯಿತು, ಇದನ್ನೆಲ್ಲ ಆಯಿತು. ನಾನು ನಿಮ್ಮಲ್ಲಿಗೆ ಬರ್ತಾ ಇದ್ದೇನೆ ಸರ್. ಹಿಂದೆ ಇದ್ದಂಥ ಕಾನೂನು ಚಿನ್ನದ ವಿಷಯಕ್ಕೆ ಸಂಬಂಧಪಟ್ಟಾಗೆ ಮತ್ತು ಈಗ ಈ ಜಟಿಲತೆ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ಅದೇ, ಈ ಕಾನೂನು ನಿಮ್ಮ ಆನ್ಸಿಸ್ಟರ್ ಪ್ರಾಪರ್ಟಿ ಹೇಗೆ ಇದೆ ಅದೇ ಥರ ನಿಮ್ಮ ಮನೆತನದ ಹಿಂದಿನಿಂದ ಬಂದಂಥ ಯಾವುದೇ ಚಿನ್ನ ಇದ್ದರೆ ಅದರ ಕೆಲವು ದಾಖಲೆಗಳನ್ನು ಮಾಡ್ಕೊಂಡು ಇಟ್ಕೊಳ್ಬೇಕು. ಈಗ ನೀವು ರಿಜಿಸ್ಟರ್ ಆಫೀಸಲ್ಲಿ ನಿಮ್ಮ ಆಸ್ತಿ ನಿಮ್ಮದು ಅಂತ ಬೇಕಾದ್ರೆ ನಿಮಗೆ ದಾಖಲೆ ಇರಲೇಬೇಕಲ್ವಾ? ಕೆಲವು ದಾಖಲೆ ಮಾಡ್ಕೊಂಡು ಇಟ್ಕೊಳ್ಬೇಕು ಅಷ್ಟೇ. ಆದರೆ ಆ ದಾಖಲೆ ಇದ್ದಾಗ ಅವರು ಅದಕ್ಕೆ ಟ್ಯಾಕ್ಸ್ ಕಟ್ಟಿ ಅಂತ ಯಾವತ್ತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಎಷ್ಟೇ ಇರಲಿ, ನಿಮ್ಮ ಪೂರ್ವಜರು ಏನು ಇದು ಮಾಡ್ತಾ ಇದ್ರು ಅವರಿಂದ ಬಳುವಳಿಯಾಗಿ ಬಂದಂಥದ್ದು. ಒಂದು ಪಕ್ಷ ಇವರು ಹೇಳಿದ ಹಾಗೆ ಅದನ್ನು ಕನ್ವರ್ಟ್ ಮಾಡಿದೆ ಅಂದರೆ ಆ ಕನ್ವರ್ಟ್ ಮಾಡಿದ ದಾಖಲೆಗಳನ್ನು ಇಟ್ಕೋಬೋದು. ಸಪೋಸ್ ಇವರ ಹತ್ರ ಒಂದು 2 kg ಚಿನ್ನ ಇದೆ ಅಂತ ತಿಳ್ಕೊಳ್ಳಿ. ಆ 2 kg ಚಿನ್ನದಲ್ಲಿ 1 kg ಅವರ ಪೂರ್ವಜರು ಕೊಟ್ಟಂಥದ್ದು. ಆ ಪೂರ್ವಜರು ಕೊಟ್ಟದನ್ನು ಈಗ ಬೇಡ ಅಂತ ಅವರು ಅದನ್ನು ಮುರಿಸಿ ಹೊಸ ನಮೂನೆ ಆಭರಣ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ. ಆ ಸರ್ಟನ್ ದಾಖಲೆಯನ್ನು ಅವರು ಇಟ್ಕೊಂಡ್ರೆ ಅದು ಹೆಲ್ಪ್ ಆಗ್ತದೆ. ಯಾವುದಾದ್ರೂ ಒಂದು ಕತೆ ಹೇಳಬೇಕಾದ್ರೆ, ರಿಯಲ್ ಕತೆ ಹೇಳಬೇಕಾದ್ರೆ ಇದ್ದ ವಿಚಾರವನ್ನು ಹೇಳೋದು ಸುಲಭ.
ಕಲ್ಪಿಸಿ ಹೇಳೋದು ಕಷ್ಟ ಕಷ್ಟ. ಮತ್ತೆ ನೆನ್ಪು ಮಾಡ್ಕೊಳ್ಳೋದು ಕಷ್ಟ. ಅದನ್ನು ಸಿಕ್ಕಿ ಬೀಳೋದು ಗ್ಯಾರಂಟಿ ಅಲ್ವಾ? ರೈಟ್, ಹೋಲಿಕೆ ಚೆನ್ನಾಗಿದೆ ಜಯಾಚಾರ್ಯದ್ದು. ನಮಸ್ಕಾರ. ಹಲೋ, ಮಾತಾಡಿ. ಹಲೋ, ನಮಸ್ತೆ ಸರ್. ಹೆಸರು ಹೇಳಿ, ಊರು ಹೇಳಿ, ಮಾತಾಡಿ. ನಾನು ರಾಜೇಶ್ ಅಂತ ಬಾರ್ಕೂರ್ನಿಂದ. ನಮಸ್ಕಾರ ರಾಜೇಶ್ ಅವರೇ, ಮಾತಾಡಿ. ರಾಜೇಶ್ ಅವರೇ, ಈಗ ಇವರು ಜಯಾಚಾರ್ ಹೇಳಿದ್ರು ನಮ್ಮ ಆನ್ಸೆಸ್ಟರ್ ಪ್ರಾಪರ್ಟಿಲಿರುವ ಗೋಲ್ಡ್ ಅನ್ನ ಎಷ್ಟು ಮಾಡೋದು ಗೊತ್ತಾಗ್ತದೆ ಓಲ್ಡ್ ರೇಟ್ ಅಂತ ಹೇಳಿ. ನಾವು ಗೋಲ್ಡ್ ಅನ್ನ ಬೇರೆ ಬೇರೆ ಡಿಸೈನ್ ಚೇಂಜ್ ಮಾಡಿರ್ತೇವೆ, ಹಾಗೆ ಗೊತ್ತಾಗ್ತದೆ ಸರ್. ನೋಡಿ, ನೀವೆಲ್ಲ ಚೇಂಜ್ ಆಗಿದೆ, ಸರ್ಕಾರ ಚೇಂಜ್ ಮಾಡ್ತದೆ, ಏನೋ ಹೊಸ ತರ್ತದೆ ಅಂತ ಹೇಳಿ. ಈಗ ಕಳೆದ 8ನೇ ತಾರೀಕಿನಿಂದ ದಿನಕ್ಕೆ ಒಂದೊಂದು ಮಾತಾಡುವ ಮೋದಿ ನಾವು ಹೇಗೆ ನಂಬಲಿ ಸಾಧ್ಯ ಉಂಟು? ನೋಡಿ ಸ್ವಾಮಿ, ನಾನು ಒಂದು ಕೋಳಿ ವ್ಯಾಪಾರದ ಅಂಗಡಿಯವ, ಆಯ್ತಾ? ನನಗೊಂದು ಫಾರ್ಮ್ ಇದೆ, ಕೋಳಿ ಫಾರ್ಮ್ ಇದೆ. ನನಗೆ 7 ದಿನದಿಂದ ಕೋಳಿ ಮೊಟ್ಟೆ ಸೇಲ್ ಆಗ್ತದೆ. ದಿನಕ್ಕೆ 30,000 ಕೋಳಿ ಮೊಟ್ಟೆ ಇರ್ತದೆ, ಸೇಲ್ ಆಗ್ತಾ ಇಲ್ಲ. ನಾನು ಯಾಕೆ ಸೇಲ್ ಆಗ್ತಾ ಇಲ್ಲ ಅಂದ್ರೆ ಅವರಿಗೆ ಕೊಡ್ಲಿಕ್ಕೆ ಅವರ ಕೈಯಲ್ಲಿ ಹಣ ಇಲ್ಲ, ಅಂಗಡಿಯವರಿಗೆ. ಅವರಿಗೆ ಹೋಗಿ ಅಂಗಡಿಯಲ್ಲಿ ಕುತ್ಕೊಳ್ಳೋದು, ಅವ್ರಿಗೆ ಕಿವಿ ನಿಲ್ಲುದಾ? ಈಗೇನಾಗಿದೆ, ನನ್ನ 7 ದಿನದಿಂದ ಕೋಳಿ ಮೊಟ್ಟೆ ಸೇಲ್ ಆಗ್ತಾ ಇಲ್ಲ. ನಾನು ಕೋಳಿಗೆ ಫುಡ್ ಹಾಕ್ಲೇಬೇಕು, ಮೇಂಟೈನ್ ಮಾಡ್ಲೇಬೇಕು, ಕೆಲಸದವರಿಗೆ ಕೊಡ್ಲೇಬೇಕು. ನಾನು ಮೋದಿ ನೋಟ್ ಚೇಂಜ್ ಮಾಡಿದ್ದೇನೆ, ಕೋಳಿ ಮೊಟ್ಟೆ ಹಾಕಿ ಹೇಳಲಿಕ್ಕೆ ಆಗ್ತದೆ ಸ್ವಾಮಿ? ನಾನು ಕೊಡ್ಲೇಬೇಕಲ್ಲ, ಸೇಲ್ ಮಾಡ್ಲೇಬೇಕಲ್ಲ ನಾನು. ಇದು ನನ್ನ ಸಮಸ್ಯೆ. ನನ್ನ ಹಾಗೆ 100 ಜನ ಇದ್ದಾರೆ, ತರಕಾರಿ ಬೆಳೆದವರು ನೀರುಳ್ಳಿಯನ್ನ ಕೀಳ್ತಾ ಇಲ್ಲ, ಟೊಮೆಟೋನ ಗದ್ದೆಯಲ್ಲಿ ಕೀಳ್ತಾ ಇಲ್ಲ. ನೀವು ಅಚ್ಚೆ ದಿನ ಅಂತೀರಿ, ಇದು ಯಾವ ತರದ ಅಚ್ಚೆ ದಿನ? ಬಡ ರೈತರ ಹೊಟ್ಟೆ ಹೊಡೆದು, ಬಡ ಜನರ ಹೊಟ್ಟೆ ಹೊಡೆದು ನೀವು ಒಳ್ಳೇದೇ ಆಗ್ತಿದ್ದೀರಿ. ಹಾಗಾದ್ರೆ ನೀವು ಇಷ್ಟು ದೊಡ್ಡ ಮದುವೆ ಮಾಡಿದ್ದೀರಿ, 200 ಕೋಟಿ ರೂಪಾಯಿ ಖರ್ಚು ಮಾಡಿ ಬಿಜೆಪಿ ಸರ್ಕಾರದವ್ರು ಮದುವೆ ಮಾಡಿದ್ರಲ್ಲ ಮೊನ್ನೆ ಬೆಂಗಳೂರಿನಲ್ಲಿ. ಮತ್ತೆ ಅವರಿಗೆ ಎಲ್ಲಿ ಹೊಸ ಗರಿಗರಿ ನೋಟ್ ಬಂತು? ಹಾಗಾದ್ರೆ ಯಾರು ಸೋತದ್ದು? ನಾವು ಸ್ವಾಮಿ, ಶ್ರೀಮಂತರಲ್ಲ, ಬಂಗಾರದ ಅಂಗಡಿ ಸೋಲಿಲ್ಲ. 100 ರೂಪಾಯಿ, 10 ರೂಪಾಯಿ, 50 ರೂಪಾಯಿ ಕಲೆಕ್ಷನ್ ಮಾಡಿ ಯಾವ್ಯಾವ ಸಂಘದಲ್ಲಿ ಕಟ್ಟಿ ನಾವು 50 ಗ್ರಾಮ್ 100 ಗ್ರಾಮ್ ತಿಂದ ತಗೊಂಡು ಜೀವನ ಮಾಡಿದ ದುಡ್ಡನ್ನ ನೀವು ಸರ್ಕಾರ ಬ್ಲಾಕ್ ಮನಿ, ನಮ್ಮದು ಬ್ಲಾಕ್ ಮನಿ, ನಮ್ಮ ರೊಕೆಟ್ ಮನಿ, ಬ್ಲಾಕ್ ಮನಿ ಮತ್ತೆ ರೊಕೆಟ್ ಮನಿ ಹೇಳ್ಕೊಡಿ. ಒಬ್ಬ ಸರ್ಕಾರಿ ಅಧಿಕಾರಿ ಲಂಚ ತಗೊಂಡು ಗೋಣಿಚೀಲ ಇಡುವಂತ ಬ್ಲಾಕ್ ಮನಿ ವಿನ ಒಬ್ಬ ಜನಸಾಮಾನ್ಯ ತನ್ನ ದುಡಿಮೆಯ ದುಡ್ಡನ್ನ 100 ರೂಪಾಯಿ 500 ರೂಪಾಯಿ ಉಳಿಸಿ 1 ರೂಪಾಯಿ ನೋಟ್ ಮಾಡಿ 10 ರೂಪಾಯಿ ಒಟ್ಟು ಮಾಡಿ 100 ರೂಪಾಯಿ 500 ರೂಪಾಯಿ ನೋಟ್ ಮಾಡಿ ಇಟ್ಟು ಬ್ಲಾಕ್ ಮನಿ ಹೇಳ್ತಿರಲ್ಲ, ಅದು ಬ್ಲಾಕ್ ಮನಿ ಅಲ್ಲ. ನಿಮ್ಮ ಸರ್ಕಾರ ಅಥವಾ ಮೋದಿ ಸರ್ಕಾರ ಯಾರನ್ನ ಹಿಡಿಬೇಕಾಗಿತ್ತು? ದೊಡ್ಡ IAS ಆಫೀಸರ್ ಇದ್ದಾರೆ, ದೊಡ್ಡ ದೊಡ್ಡ MLAಗಳಿದ್ದಾರೆ, ದೊಡ್ಡ MP ಇದ್ದಾರೆ, ಅವರ ಮನೆಗೆ ರೈಡ್ ಮಾಡಿಸಿ. ನಿನ್ನೆ ಮಾಡಿದಾಗ ಅವರ ಮನೆಗೆ ಕಸ್ಕೊಂಡು ಹೋಗಿ. ನಮ್ಮ ಮನೆ ನಮ್ಗೆ 100 ರೂಪಾಯಿ ಕ್ಯೂ ನಿಲ್ಕೊಂಡು 500 ರೂಪಾಯಿ ತಗೊಳ್ಳಿ, ಕ್ಯೂ ನಿಲ್ಬೇಕು ನಾನು 2 ಗಂಟೆ 3 ಗಂಟೆ ಅಂದ್ರೆ ಯಾವ ದೇಶ ಹಚ್ಚಿದ್ದೀನಿ ಸ್ವಾಮಿ? ಏನ್ ಹೇಳ್ತೀರಿ? ಮಾತಾಡಿ, ಏನ್ ಹೇಳ್ತೀರಿ? ರೈಟ್, ಓಕೆ ರೈಟ್. ಥ್ಯಾಂಕ್ ಯು ರಾಜೇಶ್ ಅವರೇ, ನಮಸ್ಕಾರ. ನಿಮ್ಮ ಕಷ್ಟ ಖಂಡಿತ ಅರ್ಥ ಆಗುತ್ತೆ. ಥ್ಯಾಂಕ್ ಯು, ನಮ್ಮ ಜೊತೆ ಮಾತಾಡಿ. ನಮಸ್ಕಾರ. ಅವರು ಒಂದು ಪಾಯಿಂಟನ್ನು ಹೇಳಿದರು. ಮೇ ಬಿ ಅವ್ರ ಕಷ್ಟ, ಅವರ ನೋವು, ಇದೇ ಥರದ ನೋವು ಸಾಕಷ್ಟು ಮಂದಿ. ನಾನು ಒಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ ಜೊತೆ ಇದೇ ಕಾರ್ಯಕ್ರಮ ಮಾಡ್ತಾ ಇರಬೇಕಾದ್ರೆ ಪುತ್ತೂರಿನ ಯಾವುದೋ ಒಂದು ಹಳ್ಳಿಯಿಂದ, ಮಂಗಳೂರು ಪುತ್ತೂರಿನ ಹಳ್ಳಿಯಿಂದ ಒಬ್ಬರು ಫೋನ್ ಮಾಡಿದರು. 6 ಜನ ಹೆಣ್ಮಕ್ಳಿದ್ದಾರೆ ನನಗೆ, ನನ್ನ ಹತ್ರ ಬ್ಯಾಂಕ್ ಅಕೌಂಟ್ ಇಲ್ಲಿ ತನಕ ನಾನು ಮಾಡಿದ್ದಿಲ್ಲ, ನನ್ನ ಹತ್ರ ಇರುವಂಥ ಹಣ ಇಲ್ಲಿ ಒಳಗಿದೆ, ನಾನು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಫೋನ್ ಮಾಡಿದರು. ಸೊ ಈ ಥರದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರೋರು ತುಂಬ ಜನ ಇದ್ದಾರೆ. ಅವರ ಬೇರೆ ನಮಗೆ ಅರ್ಥ ಆಗುತ್ತೆ. ಆ ಒಂದು ಪಾಯಿಂಟನ್ನು ನಾನು ಅಚ್ಚದಿನ ಬಗ್ಗೆ ಅವ್ರು ಹೇಳಿದರು. ಪ್ರಾಬಬ್ಲಿ ದಿಸ್ ಇಸ್ ನಾಟ್ ದ ರೈಟ್, ವಿ ಆರ್ ನಾಟ್ ದ ರೈಟ್ ಪೀಪಲ್ ಟು ಸ್ಪೀಕ್ ಅಬೌಟ್. ಇಲ್ಲಿ ಕಾಂಗ್ರೆಸ್ ಮತ್ತು BJPಯ ಮಧ್ಯೆ ಯಾವುದೇ ಡಿಬೇಟ್ ಇಲ್ಲಿ ಖಂಡಿತ ನಡೀತಾ ಇಲ್ಲ. ಬಟ್ ನಾನು ಅವ್ರ ಪಾಯಿಂಟನ್ನು ನಾನು ಕ್ಯಾಚ್ ಮಾಡಿದೆ. ಬಂಗಾರದ ಅಂಗಡಿಯವರು ಇಲ್ಲಿ ಸೋಲಿಲ್ಲ ಅಂತ ಹೇಳಿದರು ಅವರು. ದಿಸ್ ವಾಸ್ ದ ರೈಟ್ ಪಾಯಿಂಟ್. ಯಾರು ಹೇಳಿದ್ರು? ಈಗ ಅವ್ರು ಹೇಳಿದ್ರು. ಈ ದೊಡ್ಡವರು ಸೋಲಿಲ್ಲ ಇಲ್ಲಿ, ದೊಡ್ಡವರು ಯಾರು ಅಂಗಡಿ ಅಂತ ಹೇಳಿಲ್ಲ, ಬಂಗಾರದ ಅಂಗಡಿಯವರು ಸೋಲಲಿಲ್ಲ ಅಂತ ಒಂದು ಹೇಳಿದ್ರು. ಸರ್, ನೀವು ಸೋಲಿಲ್ವಾ? ಇದು ಒಂದು ವಿಚಾರ ನಾನು ಹೇಳ್ತೇನೆ. ಈಗ ಏನು ಕಾರ್ಪೊರೇಟ್ನವರು ಅಂತ ಇದ್ದಾರೆ, ಈಗ ಬಹಳಷ್ಟು ಕಾರ್ಪೊರೇಟ್ ಅಂಗಡಿಗಳು ಬಂದಿದ್ದಾವೆ, ಬೇರೆ ಬೇರೆ ಬ್ರ್ಯಾಂಡಲ್ಲಿ ನೀವು ನೋಡ್ತಾ ಇದ್ದೀರಿ. ಎಲ್ಲ ಬ್ರಾಂಚ್ಗಳನ್ನು ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ಇವ್ರದ್ದೆಲ್ಲ ಎಲ್ಲಿದ್ದು? ಕ್ಯಾಪಿಟಲ್ ಎಲ್ಲಿದ್ದು? ಇದು ಐದರ್ ಫ್ರಮ್ ಬ್ಯಾಂಕ್ ಆರ್ ಅಬ್ರಾಡ್ನಲ್ಲಿ ಕಡಿಮೆ ಪರ್ಸೆಂಟ್ ಬಡ್ಡಿಯಲ್ಲಿ ಹಣ ತಗೊಂಡಿದ್ದಾರೆ. ಎಲ್ಲ 2800, 2900 ಎಲ್ಲ ಖರೀದಿ ಮಾಡಿದ್ದಾರೆ. ಈಗ 2700 ಜನರಿಗೆ ಕೊಡ್ತಾ ಇದ್ದಾರೆ. ನಾಳೆ 2500 ಆದರೂ ಕೊಡ್ತಾರೆ, 2000 ಆದರೂ ಕೊಡ್ತಾರೆ. ಅಂಗಡಿ ಮುಚ್ಕೊಂಡು ಹೋಗ್ತಾರೆ, ಗ್ಯಾರಂಟಿ. ಯಾಕಂದರೆ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾವಿರಾರು ಜನ ಕೆಲಸಗಾರನ ಇಟ್ಕೊಂಡು, ಸೇಲ್ಸ್ಮ್ಯಾನ್ ಇಟ್ಕೊಂಡು ಮೇಂಟೆನೆನ್ಸ್ ಮಾಡಲಿಕ್ಕೆ ಆಗದೆ ಬ್ರಾಂಚ್ಗಳು ಬಂದಾಗ್ತಾ ಹೋಗ್ತದೆ. ಇದು ನಿಜವಾದ ಒರಿಜಿನಲ್ ವ್ಯಾಪಾರಿ ಯಾರಿದ್ದಾನೆ ಅವನು ಮಾತ್ರ ಉಳಿತಾನೆ. ಮೊದಲಿಂದ ವ್ಯಾಪಾರ ಮಾಡಿಕೊಂಡು ಏನು ಏರಿಳಿತ ಮಾಡದೆ ಬೇಕಾದಷ್ಟು ಸಾಲಗಳನ್ನು ತಗೊಳ್ಳದೆ, ಅಂದರೆ ನಾವು ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಸಾಲಗಳನ್ನು ಜಾಸ್ತಿ ಮಾಡ್ತಾ ಹೋಗೋದು ಒಂದು ಗ್ಯಾಮ್ಲಿಂಗ್ ಥರ. ಆ ಥರ ಮಾಡದೆ
ನಿಜವಾಗಿ ಸಮಯೋಚಿತವಾಗಿ ನೋಡಿಕೊಂಡು ಒಂದೇ ಥರ ಹೋಗಬೇಕು ಅಂತ ಇದ್ದವನು ಮಾತ್ರ ಈ ಒಂದು ಇಂಡಸ್ಟ್ರಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಇದು ನಾನು ಸತ್ಯ ಮಾತು ಹೇಳ್ತಾ ಇದ್ದೆ. ಓಕೆ 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 ರೈಟ್. ವೀಕ್ಷಕರೇ, ಸಬ್ಜೆಕ್ಟ್ ಇವತ್ತು ಚಿನ್ನದ ವಿಚಾರ ಆದರೂ ಕೂಡ ಸಾಕಷ್ಟು 1 ಗಂಟೆಗಳ ಕಾಲ ಚಿನ್ನ ಮತ್ತು ಇದರಿಂದ ಇಫೆಕ್ಟ್ ಆ್ಯಂಡ್ ಎಫೆಕ್ಟ್ ಎರಡರ ಬಗ್ಗೆನೂ ನಾವು ಮಾತನಾಡಾಯಿತು. ಮೇಡಮ್ ಅವರೇ, ಒಬ್ಬರು ಪಾಲಿಟಿಷಿಯನ್ ಆಗಿ ನಾನು ನಿಮ್ಮ ಹತ್ರ ಈ ಪ್ರಶ್ನೆ ನಾನು ಕೇಳಲೇಬೇಕು. CM ಆಪ್ತರ ಮನೆಯಲ್ಲಿ ನಿನ್ನೆ ಎಷ್ಟೊಂದು ಸಿಕ್ಕಿತ್ತು. ಕಾಂಗ್ರೆಸ್ಸು ಜನಾರ್ದನ್ ರೆಡ್ಡಿ ಅವರ ಮದುವೆ, ಮೊನ್ನೆ ಸದಾನಂದ ಗೌಡರು 10 ಲಕ್ಷ ರೂಪಾಯಿ ತಂದ್ರಂತೆ. ಇದೆಲ್ಲದರ ಬಗ್ಗೆ ವಾಟ್ ಈಸ್ ಯುವರ್ ಒಪಿನಿಯನ್ ಅಂತ ಒಂದು ಜಸ್ಟ್ ಡಿವೇಟಿಂಗ್ ಫ್ರಮ್ ದ ಟಾಪಿಕ್. ವಿ ಆರ್ ಡಿವೇಟಿಂಗ್ ಬಟ್ ಸ್ಟಿಲ್ ವಿ ಹ್ಯಾವ್ ಅ ಕಾಲ್. ಒಂದು ನಿಮಿಷ. ನಮಸ್ಕಾರ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಸರ್, ಹೆಸರು ಹೇಳಿ, ಊರು ಹೇಳಿ, ಮಾತಾಡಿ ಸರ್. ಮೊಹಮ್ಮದ್ ಕಣ್ಣೂರು. ಮೊಹಮ್ಮದ್ ಅವರೇ ಮಾತಾಡಿ. ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಸರ್, ಆಯ್ತಾ? ಅಲ್ಲಿ ಕೇಳುದಿಲ್ಲಲ್ಲ ಅವರಿಗೆ. ಹಲೋ. ಕೇಳ್ತದೆ, ಅಂದ್ರೆ ನೀವು ಫೋನಲ್ಲಿ ಮಾತಾಡೋದು ಕೇಳಿಸ್ತದೆ. ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಎಸ್ ಮಾತಾಡಿ ಸರ್. ನಮಸ್ಕಾರ. ನಮಸ್ತೆ. ಹೇಳಿ ಸರ್, ಹೇಳಿ. ನೋಡಿ ಸ್ವಾಮಿ, ಇವರು ಹೇಳ್ತಾರಲ್ಲ ಈ ಮೋದಿ ಅವರು, ನಾನು ಬಡವರಿಗೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ. ಅವರು ಮೊದಲಿಗೆ ಹೇಳಿದ ಮಾತೆಂತದು, ನಾನು ವಿನ್ ಆದರೆ ನಮ್ಮ ಪಕ್ಷ ಬಂದರೆ 100 ದಿವಸದವರೆಗೆ ಕಪ್ಪು ಹಣ ತರ್ತೇನೆ, ವಿದೇಶದಿಂದ ಹಣ ತಂದು ಎಲ್ಲರ ಅಕೌಂಟ್ಗೆ 15 ಲಕ್ಷ ಹಾಕ್ತೇನೆ ಅಂತ ಹೇಳಿದ್ರು. ಎಲ್ಲಿ ಆದ್ರೆ ಹಾಕಿದುಂಟಾ? ಆಮೇಲೆ ಪಾಸ್ಬುಕ್ ಮಾಡಿಸಿದ್ರು, 0 ಪಾಯಿಂಟ್ ನಿಮ್ಗೆ 5,000 ಕೊಡ್ತೇನೆ ಅಂತ. ಯಾರಿಗಾದ್ರೆ ಹಾಕಿದುಂಟಾ? ಬರೇ ಸುಳ್ಳು ಹೇಳಿ ಜನರಿಗೆ ಇದು ಉಪದ್ರ ಕೊಡುದು ಅಷ್ಟೇ. ನೋಡಿ, ಈಗ ಇವರು ನೋಟು ಬಂದ್ ಮಾಡಿದ್ರು ಯಾವ್ದಕ್ಕಿಗೋಸ್ಕರ? ಬಡವರಿಗೆ ಕಷ್ಟ, ದೊಡ್ಡವರಿಗೆ ಹಣ ಆಗ್ತದೆ. ನೋಡಿ, ನನ್ನ ಹತ್ರ ಹಣ ಇಲ್ಲ, ನನ್ನ ಅಕೌಂಟ್ ಅಲ್ಲಿ 1,600 ರೂಪಾಯಿ ಉಂಟು ಅಷ್ಟೇ. ನಾವು ದೊಡ್ಡ ಶ್ರೀಮಂತ ಅಲ್ಲ, ನಾವು ಬಡವ. ಇಷ್ಟುವರೆಗೆ ನಾವು ಬ್ಯಾಂಕಿನವರಿಗೆ ಹೋಗ್ಲಿಲ್ಲ. ನೋಡಿ, ನಮ್ಗೆ ತುಂಬಾ ಜನಕ್ಕೆ ಪಾಸ್ಬುಕ್ ಇಲ್ಲ. ನನ್ನ ದೊಡ್ಡ ಮಗನಿಗೆ ಪಾಸ್ಬುಕ್ ಇಲ್ಲ, ಬ್ಯಾಂಕಲ್ಲಿ ಅಕೌಂಟ್ ಇಲ್ಲ. ನೋಡಿ, ಇಂಥವ್ರಿಗೆ ಇವರು ಅನ್ಯಾಯ ಮಾಡುದಲ್ಲ, ನಾವು ಕ್ಯಾಶ್ ವ್ಯಾಪಾರ ಮಾಡುವವರು. ಇವು ಮೋದಿ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಬರೀ ಜನರನ್ನು ಮೋಸ ಮಾಡಿ ಮಾಡುದಲ್ಲದೆ ಬೇರೆ ಎಂತ ಮಾಡಿದ್ದಾರೆ ಹೇಳಿ? ರೈಟ್. ಓಕೆ ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯಕ್ಕೆ ಖಂಡಿತ ಸ್ವಾಗತ ಮತ್ತು ಗೌರವ ಎರಡೂ ಇದೆ. ಥ್ಯಾಂಕ್ ಯು. ಪ್ರಾಬಬ್ಲಿ ಈ ವಿಷಯ ಇಲ್ಲಿ ಡಿಸ್ಕಸ್ ಮಾಡೋದು, ಈ ಸಬ್ಜೆಕ್ಟಲ್ಲಿ ಈ ಪ್ಲ್ಯಾಟ್ಫಾರ್ಮಲ್ಲಿ ಡಿಸ್ಕಸ್ ಮಾಡೋದು ಮೇ ಬಿ ಇಟ್ ಇಸ್ ನಾಟ್ ದ ರೈಟ್ ಪ್ಲ್ಯಾಟ್ಫಾರ್ಮ್ ಅಂತ ಅಂದ್ಕೊಳ್ತೇವೆ. ಬಟ್ ನಿಮ್ಮ ಮಾತೇನಿದೆ ಅದಕ್ಕೆ ಖಂಡಿತ ಗೌರವ ಇದೆ ಮತ್ತು ಸ್ವಾಗತ. ದಟ್ಸ್ ಆಲ್ ಐ ಕ್ಯಾನ್ ಸೇ. ಬಟ್ ನನ್ನ ಈ ಪ್ರಶ್ನೆಗೆ ನೀವೇನಂತೀರಿ? ನೀವು ಹೇಳಿದ ಹಾಗೆ ಯಾರು ಪ್ರತಿಯೊಂದಕ್ಕೂ ಈ ನೀವು ಹೇಳಿದ್ರೆ ಎಕನಾಮಿಕ್ಸಲ್ಲಿ ಒಂದು ಬರ್ತದೆ, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ. ಪ್ರತಿಯೊಂದು ಕೂಡ ಯಾವುದೇ ವಿಷಯ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಅದು ಕೂಡ ಮೇಲೆ ಹೋಗಿ 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 ಒಂದು ಹಂತದಲ್ಲಿ ಅದು ನಿಲ್ಲೇಬೇಕಲ್ಲ. ಅದು ನಿಂತಿದೆ ಅಂತ ಆದ್ರೆ ಅದಿನ್ನು ವಾಪಸ್ ಕೆಳಗಡೆ ಬರಲೇಬೇಕು. ಈ 50 ದಿನದಲ್ಲಿ ಯಾರಿಗೂ ಏನನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ಅರ್ಥವ್ಯವಸ್ಥೆಯನ್ನ 50 ದಿನದ ಮಟ್ಟಿಗೆ ನಿಲ್ಲಿಸಿ ಅದನ್ನ ಪುನಃ ಹೇಗೆ ಪ್ರಾರಂಭ ಮಾಡ್ತಾರೆ ಜನವರಿಯ ನಂತರ ಅನ್ನುವುದರ ಮೇಲೆ ಈಗ ಏನು ನೋಟ್ ಅಮಾನ್ಯ ಮಾಡಿದ್ದಿರಬಹುದು, ಚಿನ್ನದಿರಬಹುದು ಅಥವಾ ಲ್ಯಾಂಡ್ ಇರಬಹುದು, ಅದು ಎಲ್ಲದರ ಪರಿಣಾಮ ಪ್ರತಿಯೊಂದು ಕೆಟಗರಿಯನ್ನ ಕೂಡ ಕಾಡ್ತದೆ ಖಂಡಿತವಾಗಿ. ಆದರೆ ಅದರ ನಂತರದ ಸ್ಟೆಪ್ ಉಂಟಲ್ಲ, ಯಾಕೆಂದ್ರೆ ಈಗ ಒಂದು ಮನೆಯನ್ನ ಬಿಚ್ಚುತ್ತೇವೆ, ನಾವು ಒಂದು ಮನೆಯನ್ನ ಬಿಚ್ಚಿ ಹೊಸ ಮನೆಯನ್ನ ಕಟ್ಟಬೇಕು. ನಾವು ಈಗ ಏನು ಮಾಡಿದ್ದಾರೆ ಅಂದರೆ, ನಾನು ಅವರನ್ನು ದೂರದಲ್ಲ, ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೆ, ಯಾಕೆಂದರೆ ನಮ್ಮ ದೇಶದಲ್ಲಿ 125 ಕೋಟಿ ಜನ ಇದ್ದಾರೆ. ಕನಿಷ್ಠ ಪಕ್ಷ ಅವರಿಗೆ ದಿವಸಕ್ಕೆ ಒಬ್ಬೊಬ್ಬರಿಗೆ 100 ರೂಪಾಯಿ ಖರ್ಚಿಲ್ವಾ? ಮಿನಿಮಮ್ ಖರ್ಚು ಒಂದು 100 ರೂಪಾಯಿ ಇಲ್ವಾ? ಅದರ ಬಗ್ಗೆ ಒಂದು ಚೂರು ಆಲೋಚನೆ ಮಾಡಿದಾರೋ ಇಲ್ವೋ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಲೆಕ್ಕದಲ್ಲಿ ನೋಡಿದರೆ ಆಲೋಚನೆ ಮಾಡಲಿಲ್ಲ. ಏಕಾಏಕಿ 500 ರೂಪಾಯಿ 1,000 ನೋಟನ್ನು ಅಮಾನ್ಯ ಮಾಡಿ ಜೊತೆಗೆ 2,000 ನೋಟನ್ನು ತಂದಿದ್ದು ದೊಡ್ಡ ದುರಂತ. ಖಂಡಿತವಾಗ್ಲಿ ಅವರು 200 ರೂಪಾಯಿ ನೋಟನ್ನು ತಂದಿದ್ದಿದ್ರೆ ನಾನು ಅದಕ್ಕೆ ತುಂಬ ಇರ್ಬೋದು, ಪ್ಲಾಸ್ಟಿಕ್ ಮನಿಯನ್ನು ಮಾಡುವ ಐಡಿಯಾ ಇರ್ಬೋದು ಅನ್ನುವಂಥದ್ದು ಒಂದು ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ತರ್ತಿತ್ತು. ಈಗ ನಾವು 2,000 ರೂಪಾಯಿ ನೋಟನ್ನು ಇಟ್ಟುಕೊಂಡ್ರೆ ಆ 2,000 ರೂಪಾಯಿ ನೋಟನ್ನು ಎಲ್ಲೂ ಚಲಾವಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ದಿನನಿತ್ಯ ಜೀವನದಲ್ಲಿ. ನಾವು ಒಂದು ರಸ್ತೆ ಬದಿ ತರಕಾರಿ ತಗೊಳ್ಳುವಾಗಿಲ್ಲ, 50 ರೂಪಾಯಿ ಹೇಳ್ತಾನೆ, 50 ರೂಪಾಯಿ ಕೊಟ್ಟರೆ 1,900 ರೂಪಾಯಿ, 50 ರೂಪಾಯಿ ಅವನ ಹತ್ರ ಚಿಲ್ಲರೆ ಇಲ್ಲ. ಒಂದು ಹೋಟ್ಲಿಗೆ ಹೋಗ್ತೀರಿ, 50 ರೂಪಾಯಿ ಊಟ ಮಾಡ್ತೀರಿ, 50 ರೂಪಾಯಿ ಕೊಡ್ಲಿಕ್ಕೆ ಹಣ ಇಲ್ಲ, ನಿಮ್ಮ ಹತ್ರ ಇರುವುದು 2,000 ರೂಪಾಯಿ ನೋಟು.
ಇದನ್ನ ಯಾಕೆ ಇವರು ಅರ್ಥ ಮಾಡ್ಕೊಳ್ಳಿಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ಓಕೆ ಓಕೆ ಓಕೆ. ಇನ್ನೊಂದಂದ್ರೆ ನೀವು ಹೇಳಿದ್ರಿ Madam, ದೊಡ್ಡ ದೊಡ್ಡ ಈ ಇಂಪಾರ್ಷಿಯಲ್ ಆಗಿ ಯಾವುದೇ ರಾಜಕೀಯ ಪಕ್ಷದವರು ಅದನ್ನ ಹೇಳಿದ್ರಿ ನೀವು. ಖಂಡಿತವಾಗ್ಲು ಎಲ್ಲಾ ರಾಜಕೀಯ ಪಕ್ಷದವರ ಹತ್ರ ದುಡ್ಡಿದೆ. ಯಾಕೆಂದ್ರೆ ಪ್ರತಿ ಒಂದು ಕಾಮನ್ ಮ್ಯಾನಿಗೆ ಗೊತ್ತು, ಇವತ್ತು ಒಂದು MLA ಆಗ್ಬೇಕಂತಾದ್ರೆ, MP ಆಗ್ಬೇಕಾದ್ರೆ, ಮಿನಿಸ್ಟರ್ ಆಗ್ಬೇಕಾದ್ರೆ ಅವರು ಎಷ್ಟೆಷ್ಟೋ ಕೋಟಿ ಕೋಟಿ ಹಣವನ್ನ ತಂದು ಸುರಿತಾರೆ. ಇವರು ಅದಕ್ಕೆ ನಾನು ಹೇಳಿದ್ದಾಗ ನಿಮ್ಮ ಹತ್ರ ಇದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಇವ್ರ ಹತ್ರ IT ಆಫೀಸರ್ಸ್ಗಳಿದ್ರು, ಇನ್ನೊಂದಿಷ್ಟು ಆಫೀಸರ್ಸ್ ಅನ್ನ ಹಾಕೊಳ್ಳಿ, ಅಂಥವ್ರ ಮೇಲೆ ರೈಡ್ ಮಾಡ್ಬೋದಿತ್ತು. ಜನಸಾಮಾನ್ಯರಿಗೆ ಯಾಕೆ ನಡು ಬೀದಿಯಲ್ಲಿ ತಂದು ನಿಲ್ಲಿಸಿದ್ರು ನನಗೆ ಇವತ್ತಿಗೂ ಅರ್ಥ ಆಗಲಿಲ್ಲ. ರೈಟ್ ಮೇಡಮ್, ಒಂದೇ ನಿಮಿಷ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಸರ್. ಹೆಸರು ಹೇಳಿ, ಊರು ಹೇಳಿ, ಮಾತಾಡಿ ಸರ್. ನಾನು ಜೆರಾಲ್ಡ್ ಗೊನ್ಸಾಲ್ವಿಸ್ ಅಂತ ಬಾರ್ಕೂರು. ನಮಸ್ತೆ ಜೆರಾಲ್ಡ್ ಅವರೇ, ನಮಸ್ಕಾರ, ಮಾತಾಡಿ ಸರ್. ನಮಸ್ಕಾರ. ಇದೀಗ ಕಪ್ಪು ಹಣದ ಬಗ್ಗೆ ಬಹಳ ಇದೆಲ್ಲ ಆಗಿದೆ ಅಲ್ಲ, ಓಕೆ. ಆದ್ರೆ ಈ ಟ್ಯಾಕ್ಸ್ ರೇಟ್ ನ ಬಗ್ಗೆ ಎಲ್ಲಿಯೂ ಇಷ್ಟ ತನಕ ಉಲ್ಲೇಖ ಮಾಡದೇ ಇರುವುದು. ಯಾವ್ದ್ರದ್ದು? ಟ್ಯಾಕ್ಸ್ ರೇಟಿನ ಬಗ್ಗೆ. ಓಕೆ. ಮತ್ತೆ ಅಧಿಕಾರಿ ವರ್ಗದವರು ಮತ್ತೆ ರಾಜಕೀಯ ನೇತಾರರೆಲ್ಲ ಅವರೇ ಇರುವಾಗ ಈ ಭ್ರಷ್ಟಾಚಾರ ಯಾವ ರೀತಿಯಲ್ಲಿ ನಿರ್ಮೂಲನೆಗೆ ಸಾಧ್ಯತೆ ಉಂಟು? ಕಪ್ಪು ಹಣ ಈಗ ಒಂದು ಹಂತಕ್ಕೆ ಈಗ ಓಕೆ, ಇವರೆಲ್ಲ ಈಗ ಡಿಮಾನಿಟೈಸೇಷನ್ ಮಾಡಿದ್ರೆಲ್ಲ ಸರಿ, ಮತ್ ಪುನಃ ಜನರೇಟ್ ಆಗ್ತಾ ಇಲ್ವಾ? ಅವರೇ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ನೆಲೆಸಿರುವಾಗ ಯಾವ ರೀತಿಯಲ್ಲಿ ನಂತರ ಏನು ಒಂದು ಒಳಿತನ್ನು ನಾವು ನಿರೀಕ್ಷಿಸಬಹುದು? ಇದೀಗ ಸದ್ಯಕ್ಕೆ ಜನಸಾಮಾನ್ಯರಿಗೆ ಕೊಡುವ ತೊಂದರೆ ಅಂತ ಒಂದು ಭಾವನೆ ಯಾಕೆ ಬರಬಾರ್ದು ನಮ್ಗೆ ಅಂತ ನನ್ನ ಪ್ರಶ್ನೆ ಈಗ. ಓಕೆ ಓಕೆ ಓಕೆ, ರೈಟ್. ಓಕೆ, ಆಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಇದಕ್ಕೆ ನೀವು ಹೇಗೆ ಉತ್ತರ ಕೊಡ್ತೀರಿ ಅಂತ? ಈಗ ಪ್ರತಿಯೊಂದು ಇದರಲ್ಲಿ ಸಹ ಒಳ್ಳೆಯದು ಕೆಟ್ಟದ್ದು ಆಗ್ತಾ ಇದೆ. ಒಳ್ಳೆಯದು ಮಾಡ್ತಾ ಹೋದಾಗೆ ಕೆಟ್ಟದ್ದು ಬರಬಾರ್ದು ಅಂತ ಮಾಡಲಿಕ್ಕೆ, ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನ ನಮ್ಮ ಬೇಲಿಯನ್ನು ತರೆದು ಬರ್ತಾ ಇರ್ತಾರೆ, ನಾವು ಶೂಟ್ ಮಾಡ್ತಾ ಇರ್ತೇವೆ, ತಿರ್ಗಾ ಬರ್ತಾ ಇರ್ತಾರೆ, ಮತ್ತೆ ಶೂಟ್ ಮಾಡಬೇಕು. ಪ್ರತಿಯೊಂದು ಇದು ವಿಷ್ಣು ಕೂಡ ಅವತಾರ ಮಾಡುವಾಗ 10 ದಶಾವತಾರ ಮಾಡಿ ಈ ರಾಕ್ಷಸರನ್ನು ಸಂಹಾರ ಮಾಡಿದ್ರು ಅಂತ ನಾವು ಪುರಾಣ ಕಥೆಯಲ್ಲಿ ಓದ್ತಾ ಇದೆ. ಒಂದೇ ಸಲ ಎಲ್ಲ ನಿರ್ಣಯ ಮಾಡಿ ಒಳ್ಳೆ ಜನರನ್ನು ಮಾತ್ರ ಇಡ್ಬೋದಾಗಿತ್ತಲ್ಲ, ಯಾಕಾಗಿಲ್ಲ? ಒಳ್ಳೆಯದು ಬರ್ತದೆ, ಕೆಟ್ಟದ್ದು ಬರ್ತದೆ, ಎರಡಕ್ಕೂ ಈ ಘರ್ಷಣೆ ನಡೀತದೆ. ಅದೇ ಜೀವನ. ಸಿಹಿ ಬಂದಾಗ ಮಾತ್ರ ಖುಷಿ ಪಡದೆ, ಕೈ ಬಂದಾಗ ಮಾತ್ರ ಅಳ್ತಾ ಕೂತ್ಕೋಬಾರ್ದು. ಲೈಫ್ ಈಸ್ ಲೈಕ್ ದ್ಯಾಟ್. ಪ್ರತಿಯೊಂದಕ್ಕೂ ನಾವು ಎದುರಿಸ್ಕೊಂಡು ಹೋದರೆ ಮಾತ್ರ ದ್ಯಾಟ್ ಈಸ್ ಎ ಲೈಫ್. ಹೇಳೋದು ಬಾಯಲ್ಲಿ ಸುಲಭ, ಆದರೆ ಆದ ಕಷ್ಟವನ್ನು ಯಾರಿಗೂ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪಾಪ ಅವರು ಎಷ್ಟೋ ಜನರು ಹೇಳ್ತಾ ಇದ್ದಾರೆ, ನಮಗೆ ಬೇಜಾರಾಗುತ್ತೆ. ಹೌದು, ಅಂದರೆ ಕೆಲವೊಂದು ಪೂರ್ವ ತಯಾರಿ ಅವರಿಗೆ ಇಲ್ಲದೆ ಹೋಯ್ತು. ಈಗ 2000 ನೋಟನ್ನು ಯಾವ ದೃಷ್ಟಿಯಲ್ಲಿ ಹಾಕಿದ್ರು ಇದನ್ನು ಏನಾಗ್ಬೋದು ಅದರ ತಯಾರಿ ಮಾಡ್ಕೊಂಡು ಮಾಡಿದರೆ ಒಳ್ಳೆಯದಾಗ್ತಿತ್ತು. ಜನರಿಗೆ ತೊಂದರೆ ಆಗ್ತಾ ಇರಲಿಲ್ಲ. ಆ ಜನರ ನೋವನ್ನು ಬೇರೆ ಅದೇ ಹೇಳಿದ್ರು, ನಮಗೆ ನೋವಾದರೆ ಮಾತ್ರ ನಾವು ಇನ್ನೊಬ್ಬರನ್ನು ಬೈತೇವೆ, ನಮ್ಗೆ ನೋವಾಗದಿದ್ರೆ ಏನು ಬೈಯೋದಿಲ್ಲ. ಅದೇ ಥರ ಯಾವುದೇ ವ್ಯಕ್ತಿ ಇರಲಿ, ನೋವನ್ನು ಸಹಿಸಿಕೊಂಡು ಮಾಡುವಂಥ ಒಂದು ತಾಳ್ಮೆಯಿಂದ ಇರುವಂಥ ವ್ಯಕ್ತಿಗಳು ಭಾಳ ಕಡಿಮೆ ಇರೋರು. ಸೊ ಅದರಿಂದ ಈ ಅವರ ದೃಷ್ಟಿಯಲ್ಲಿ ಈಗ ನಾವು ಮೊನ್ನೆ ಅದೊಂದು ಹೇಳಿದರು, ರಾಜಕೀಯ ವ್ಯಕ್ತಿಗಳು ಅಂತ. ರಾಜಕೀಯ ವ್ಯಕ್ತಿಗಳು ಕೋಟ್ಯಾಂತರ ರೂಪಾಯಿ ಈಗ ಒಂದು ದಂಧೆ ಇದ್ದಾಗೆ. ಒಂದು MLA ಸೀಟಿಗೆ ಇಷ್ಟು ಕೊಡ್ತಾರೆ, ಒಂದು MP ಸೀಟಿಗೆ ಇಷ್ಟು ಕೊಡ್ತಾರೆ, ಒಂದು DSP ಸೀಟಿಗೆ ಇಷ್ಟು ಕೊಡ್ತಾರೆ. ಇದೆಲ್ಲ ನಿರ್ಮೂಲನೆ ಯಾರು ಮಾಡೋದಪ್ಪ ಇಲ್ಲಿ? ಹೇಗೆ ಮಾಡೋದು ನಿರ್ಮೂಲನೆ ಮಾಡೋದು? ಅವರು ಜನರಿಂದ ಪಾಪದ ಜನರಿಂದ ವಸೂಲು ಮಾಡ್ಕೊಳ್ತಾರೆ ಅಷ್ಟೇ ಅಷ್ಟೇ. ಇದು ಮುಗಿಯದ ಕತೆ ಇದು ಅಲ್ಲ ಮೇಡಮ್. ಒಂದು ಬ್ರೇಕ್ ನಂತರ ಮತ್ತೆ ಇನ್ನೊಂದು 10 ನಿಮಿಷ ಕಾರ್ಯಕ್ರಮ ಇದೆ. ವೀಕ್ಷಕರಿಗೂ ಸಣ್ಣ ಬ್ರೇಕ್, ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ, GL ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ, GL ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.
ಸೊ ಓಕೆ, ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮಾತನಾಡ್ತಾ ಇದ್ವಿ, ಚಿನ್ನ ಸ್ವಲ್ಪ ಆತಂಕ ತಂದಿದೆ, ಆದರೆ ಆತಂಕ ಪಡುವಂಥ ಅಗತ್ಯ ಇಲ್ಲ ಅನ್ನೋದೇ ನಮ್ಮ ಕನ್ಕ್ಲೂಷನ್ ಆಗಿರ್ತದೆ. ಚಿನ್ನದ ವಿಷಯ ಯಾವುದೇ ಇದ್ದಂಥ ಸಂದರ್ಭದಲ್ಲಿ ನಮಗೆ ಮೊದಲು ನೆನಪಾಗೋದೇ ಜಯ ಆಚಾರ್ಯ ಅವರು. ಇವತ್ತು ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅವರು ಉಡುಪಿ ಜ್ಯುವೆಲ್ಲರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು ಕಳೆದ 12 ವರ್ಷಗಳಿಂದ, ಮತ್ತೆ ಜ್ಯುವೆಲ್ಲರಿ ಫೆಡರೇಷನ್ ಕರ್ನಾಟಕ ರಾಜ್ಯದ ಫೆಡರೇಷನ್ ಚೇರ್ಮನ್ ಕೂಡ ಆಗಿದ್ದಾರೆ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಒನ್ ಲಾಸ್ಟ್ ಟೈಮ್ ಮೇಡಮ್ ಅವರೇ ನಮಸ್ಕಾರ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನಾವು ನೆಕ್ಸ್ಟ್ ಒಂದು ಡಿಬೇಟ್ ಇದೆ ನಮ್ಮದು, ಆ ಡಿಬೇಟಿಗೆ ನೀವು ಒಬ್ಬ ಕಾಂಗ್ರೆಸ್ಸಿಗರಾಗಿ ಬಂದು ಭಾಗವಹಿಸಬೇಕು ಅಂತ. ಓಕೆ, ರೈಟ್, ವಿ ವಿಲ್ ಟೇಕ್ ದಿಸ್ ಕಾಲ್. ಅದಾದ್ಮೇಲೆ ನಾವು ಮಾತಾಡೋಣ. ಸಿಹಿ ಸುದ್ದಿ ಏನೋ ನೀವು ಹೇಳ್ತೀನಿ ಅಂತ ಹೇಳಿದ್ರೆ, ಅದು ಯಾವ ಸಿಹಿ ಸುದ್ದಿ? 1 ನಿಮಿಷ ಸರ್. ನಮಸ್ಕಾರ. ಹಲೋ. ಹಲೋ, ನಮಸ್ತೆ. ಹೆಸರು, ಊರು ಹೇಳಿ ಸರ್, ಮಾತಾಡಿ. ನಮ್ದು ಪ್ರಭಾಕರ್ ಅಂತ, ಉಡುಪಿಯಿಂದ. ನಮಸ್ಕಾರ, ಮಾತಾಡಿ. ಹಲೋ, ಮಾತಾಡಿ ಸರ್, ಮಾತಾಡಿ, ಹೇಳಿ. ಅದು ಈಗ ಹಿಂದೆ ಒಬ್ರು ಫೋನ್ ಮಾಡಿ ಹೇಳಿದ್ರಲ್ಲ, ಮೋದಿ ಅವರು ಏನ್ ಮಾಡಿದ್ರು ಅಂತ. ಅವರಿಗೆ ನಾನು ಹೇಳಿ, ಮುಸ್ತಾಫಾ ಮೊಹಮ್ಮದ್ ಯಾರ ಒಬ್ರು, ಅದನ್ನ ಅವರು ಮೋದಿ ಅವರು ಏನ್ ಮಾಡಿದ್ರು ಅಂದ್ರೆ, ಬಂದ ಕೂಡಲೇ ಸುಕನ್ಯಾ ಅಂತ ಒಂದು ಸ್ಕೀಮ್ ತಂದ್ರು. ಅದು ಗೊತ್ತುಂಟು ಅವರಿಗೆ. ಅದರ ಮೇಲೆ ಜನ್ಧನ್ ತಂದ್ರು. ಅದರ ಮೇಲೆ ಎಲ್ರಿಗೂ, ಇಡೀ ದೇಶದಲ್ಲಿ ಎಲ್ರಿಗೂ ಇನ್ಸೂರೆನ್ಸ್ ಅಂತ ಕೊಟ್ರು. ಇವತ್ತು ಯಾರಾದ್ರೂ ಕೊಟ್ಟಿದಾರ? ನಮ್ಮಂತ ಬಡವರಿಗೆ ಆ ಇನ್ಸೂರೆನ್ಸ್ ಇಂದ ಎಷ್ಟು ಲಾಭ ಆಗ್ತದೆ ಅಂತ ನಮ್ಗೆ ಗೊತ್ತುಂಟು. ನಮ್ಮ 50 ವರ್ಷದ ಒಳಗಿನವರಿಗೆ 300 ರೂಪಾಯಿ, ಅದಕ್ಕಿಂತ ಮೇಲಿನವರಿಗೆ 12 ರೂಪಾಯಿ ಕಟ್ತಾ ಇದ್ದೇವೆ. ಅದು ಇಷ್ಟವರೆಗೆ ಯಾರ್ಯಾರು ತಂದಿದಾರ? ಅಂತದಲ್ಲ, ಸಣ್ಣ ಸಣ್ಣ ವಿಷಯವನ್ನು ಗಮನ ಇಟ್ಕೊಂಡು ಮಾತಾಡ್ಬೇಕು. ಒಬ್ಬ ಪ್ರಧಾನಮಂತ್ರಿ ಅದು ಇಡೀ ದೇಶಕ್ಕೆ ಮನೆ ಮನೆ ಬಂದು ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ದೇಶಕ್ಕಾಗುವ ಒಂದು ಲಾಭವನ್ನು ನಾವು ನೆನ್ಪಿಟ್ಕೊಳ್ಬೇಕು. ಸುಮ್ಮನೆ ಅವ್ರೇನ್ ಮಾಡಿದಾರೆ ಅಂತ. ಇವತ್ತು ಏನು ಗೊತ್ತಾ, ಇವ್ರು ನೋಟ್ ಬ್ಯಾನ್ ತಂದ್ರು, ಅದು ಸ್ವಲ್ಪ ಜನರಿಗೆ ತೊಂದರೆ ಆಗಿದೆ, ನಾವು ಒಪ್ಕೊಳ್ತೇವೆ. ನಾನೊಬ್ಬ ಮೇಸ್ತ್ರಿ ಕೆಲಸ ಮಾಡುವ, ಆದ್ರೆ ನಮ್ಗೆ ಇವತ್ತು ಸಂತೋಷ ಉಂಟು. ಯಾಕೆ ಗೊತ್ತಾ, ಎಲ್ರು ನಾವು ಎಂತ ಗೊತ್ತಾ, ಸ್ವಲ್ಪ ದೇಶಕ್ಕಾಗಿ ತ್ಯಾಗ ಮಾಡೋಣ ಅಂತ. ಅದನ್ನು ಬಿಟ್ಟು ನಾವು ಅದಕ್ಕೆ ಏನು ಮಿಸ್ಗೈಡ್ ಮಾಡುದು, ಅದಲ್ಲ ಸರಿಯಲ್ಲ. ನಾವು ಎಂತ ಗೊತ್ತಾ, ನಾವು ದೇಶಕ್ಕಾಗಿ ಏನ್ ಮಾಡಿದ್ದೇವೆ? ಎಲ್ರು ಹೇಳ್ತಾರೆ ನಾವು ದೇಶ ಎಂತ, ಕೆಲವರು ಹೇಳ್ತಾರೆ ಹೇಳಿದ ಕೂಡಲೇ ದೇಶ ಪ್ರೇಮಿ ಅಂತ. ದೇಶ ಪ್ರೇಮ ಅಲ್ಲ ಇದು. ದೇಶ ಪ್ರೇಮಕ್ಕಿಂತ ನಮ್ಮ ದೇಶ ಮುಖ್ಯ ನಮ್ಗೆ. ಈಗ ಗಡಿಯಲ್ಲಿ ಇದು ಕಾಯೋರು ವರ್ಷ ಇಡೀ ಐಸಲ್ಲಿ ಕೂತೆಲ್ಲ ಕಾಯ್ತಾರೆ. ನಮ್ಗೆ ಅದು ನೆನ್ಪುಂಟ? ದಯವಿಟ್ಟು ನಾವು ಆ ರೀತಿ ಅಲ್ಲ, ಮೋದಿ ಅವರ ಬಗ್ಗೆ ಸಣ್ಣ ಸಣ್ಣ ವಿಷಯವನ್ನು ಗಮನಿಸಬೇಕು. ಅವ್ರು ಏನ್ ಮಾಡ್ತಾರೆ. ಇವತ್ತು IT ಅವರ ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿದ್ರು, ನೀವು ಇನ್ನೂ ಮುಂದುವರಿಸಿ, ನಿಮ್ಮೊಟ್ಟಿಗೆ ನಾವಿದ್ದು. ಯಾರು ಪ್ರಧಾನಮಂತ್ರಿ ಹೇಳ್ತಾರೆ ಇವತ್ತು? ನಿನ್ನೆ ಅಲ್ಲಿ ಕಾರ್ಕಳದಲ್ಲಿ ಒಂದು ಚರ್ಚಿಗೆ ಟವರ್ ಇಲ್ಲದಾಗ ಯಾರು ಅದಕ್ಕೆ ಸ್ಪಂದನೆ ಮಾಡ್ಲಿಲ್ಲ. ಆದ್ರೆ ಮೋದಿ ಅವರಿಗೆ ಆ ಫಾದರ್ ಏನೋ ಒಂದು ಇಮೇಲ್ ಏನೋ ಕಳ್ಸಿದ್ರು, ಅವರು ಕೂಡಲೇ ಅದಕ್ಕೆ ಅವರಿಗೆ ಟವರ್ ಮಾಡಿಕೊಡಿ. ಈಗ ಟೆಂಪರರಿ ಆಗಿ ಟವರ್ ಆಗಿದೆ. ಯಾವ ಪ್ರಧಾನಮಂತ್ರಿ ಈ ಹಿಂದೆ ಯಾರು ಇಷ್ಟು ಒಳ್ಳೆ ಸಂಪರ್ಕಕ್ಕೆ ಸಿಗ್ತಾ ಇದ್ರು? ಇವತ್ತು ಜನಸಾಮಾನ್ಯ, ನಮ್ಮ ಸಣ್ಣ ಮಕ್ಕಳಿಗೂ ಕೂಡ ಪ್ರಧಾನಮಂತ್ರಿ ಯಾರು ಕೇಳಿದ್ರೆ ಮೋದಿ ಅಂತ ಹೇಳ್ತಾರೆ. ಹಿಂದೆ ಯಾರಿಗೂ ಗೊತ್ತುಂಟು? ಯಾವತ್ತು ನಾವು ಯಾರೇ ಆಗ್ಲಿ, ಯಾವ ಪಕ್ಷದವರೇ ಆಗಿರ್ಲಿ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರನ್ನು ಶ್ಲಾಘಿಸ್ಬೇಕು. ಅದನ್ನು ಬಿಟ್ಟು ಅವ್ರೇನ್ ಮಾಡಿದಾರೆ, ಅವ್ರು ಎಲ್ರಿಗೂ 1,20,00,000 ಜನರಿಗೆ ಮೋದಿ ಮನೆ ಬಂದು ಮಾಡಿಕೊಡ್ಲಿಕ್ಕೆ ಆಗುದಿಲ್ಲ. ನೆನ್ಪಿಟ್ಕೊಳ್ಳಿ. ಎಂತ ಗೊತ್ತಾ, ನಾವು ಅದನ್ನು, ಅವ್ರು ಏನು ಕಾರ್ಯಕ್ರಮವನ್ನು ಜಾರಿಗೊಳಿಸ್ತಾರೆ ಅದನ್ನು ನಾವು, ಅದರ ಪ್ರತಿಫಲವನ್ನು ನಾವು ಪಡಿಬೇಕು. ಅದನ್ನು ಬಿಟ್ಟು ನಾವು ಇಲ್ಲಿ ಅವ್ರೇನ್ ಮಾಡಿದಾರೆ ಅವ್ರು ಎಲ್ರಿಗೂ ಮಾಡಿಕೊಡ್ಲಿಕ್ಕೆ ಆಗುದಿಲ್ಲ. ಅವ್ರಿಗೆ ಹೇಳಿ ಆ ಮೊಹಮ್ಮದ್ ಸಾಹೇಬ್ರಿಗೆ. ಸೊ ಮೊಹಮ್ಮದ್ ಅವರು ಈ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಸೊ ನಿಮ್ಮ ಪ್ರಶ್ನೆಗೆ ನಿಮ್ಮಷ್ಟೇ ಪ್ರಜ್ಞಾವಂತ ನಾಗರಿಕರು ಮತ್ತೊಬ್ಬರು ಫೋನ್ ಮಾಡಿ ಅವರು ನಿಮಗೆ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮತ್ತು ಅವರು ಲಾಸ್ಟಲ್ಲಿ ಒಂದು ಪಾಯಿಂಟನ್ನು ಹೇಳಿದರು, ಅದು ಚೆನ್ನಾಗಿತ್ತು. ನಾನು ಯಾವುದೇ ಪಕ್ಷ ಅಂತಲ್ಲ, ಯಾರೇ ಒಳ್ಳೆ ಕೆಲಸ ಮಾಡಿದ್ರು ನಾವು ಅದಕ್ಕೆ ಸ್ವಾಗತ ಮಾಡಿ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅಂತ. ದಟ್ ವಾಸ್ ಎ ವೆರಿ ವ್ಯಾಲಿಡ್, ಒಳ್ಳೆ ರೈಟ್ ಪಾಯಿಂಟ್. ಯಾಕೆಂತ ಹೇಳಿದ್ರೆ, ಪರಿಶುದ್ಧರಾಗಿ ಇರೋದು ಇಲ್ಲಿ ದೇವರು ಮಾತ್ರ, ಮನುಷ್ಯರು ಯಾರು ಇಲ್ಲ. ಸೊ ಒಂದು ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಹಂಸ ಇರ್ತದೆ, ಅಲ್ಲಿ ಸೆಗಣಿ ಇರ್ತದೆ, ಅಲ್ಲಿ ಮತ್ತೊಂದು ಇರ್ತದೆ. ನಾವು ಒಳ್ಳೆದನ್ನು ಮಾತ್ರ ನೋಡ್ತಾ ಹೋಗ್ತೇವೆ. ಸೊ ಒಳ್ಳೆದನ್ನು ನೋಡುವಂಥ ದೃಷ್ಟಿಕೋನ ಬೆಳೆಸಿಕೊಳ್ಳೋಣ ಅನ್ನೋದು ನಿಮ್ಮ ಮಾತಿನ ತಾತ್ಪರ್ಯ ಅಂತ ಅಂದ್ಕೊಂಡಿದ್ದೇನೆ. ಸರ್ ಈಗ ದಯವಿಟ್ಟು ನೀವು ಮುಂದುವರಿಸಿ. ಏನೋ ಸಿಹಿ ಸುದ್ದಿ ಹೇಳ್ತೇನೆ ಅಂತ ಹೇಳಿದ್ರಲ್ಲ, ಅದೇನು? ನಮಗೂ ಆಕ್ಚುಲಿ ಯಾವುದೇ ಮೂಲದಿಂದ ಗೊತ್ತಾದದ್ದಲ್ಲ, ನಾವು ಪೇಪರ್ ನೋಡ್ತಾ, ಮೊನ್ನೆ ವೆಂಕಯ್ಯ ನಾಯ್ಡು ಹೇಳ್ತಾ ಇದ್ದಾರೆ, ನೀವು ಇಷ್ಟು ದಿವಸ ಕಷ್ಟ ಅಂತ ಹೇಳ್ತಾ ಇದ್ದೀರಲ್ಲ, ಆ ಕಷ್ಟ ಮುಗಿತಾ ಒಳ್ಳೆ ದಿನ ನೀವು ಕಾಣುವಂಥ ದಿನ, ಸಂತೋಷ ಪಡುವ ದಿನ ನೀವು ಬರ್ತದೆ ನೋಡಿ ಅಂತ ನನಗನ್ನಿಸ್ತದೆ. ಏನು ಜನ್ಧನ್ ಯೋಜನೆಯಲ್ಲಿ ಈಗ ಅಮೌಂಟ್ ಹಾಕಿದ್ದಾರೆ, ಅದೊಂದು ಅಷ್ಟು ಜನರಿಗೆ ಒಂದು 10,000 ರೂಪಾಯಿ ಇಮಿಡಿಯೇಟ್ ಆಗಿ ಹಾಕ್ಬೋದಾ ಅಥವಾ 20,000 ಹಾಕ್ಬೋದಾ ಅಂತ ಹೇಳಿ ನನ್ನ ಅನಿಸಿಕೆ ಅಷ್ಟೇ. ಆ ಸಿಹಿ ಸುದ್ದಿ ಆಮೇಲೆ ಹೇಳ್ಬೋದು, ಇವರು ಇಷ್ಟು ಹಾಕಿದ್ರು, ಇದರಲ್ಲಿ ಬಂದ ಈ ಲಾಭವನ್ನು ಇದನ್ನು ಜನರಿಗೆ ಕೊಟ್ಟರು ಅಂತ ಹೇಳಿ. ಓ ರೈಟ್, ದಟ್ಸ್ ಓಕೆ. ಮೇಡಮ್ ಅವರು, ಮೇಡಮ್ ನೆಕ್ಸ್ಟ್ ನೀವೇ ಮಾತಾಡಬೇಕು. ಒಂದು ಲಾಸ್ಟ್ ಕಾಲ್ ಆಯ್ತಾ ಇದು? ನಮಸ್ಕಾರ. ಹಲೋ.
ಹಲೋ, ನಮಸ್ತೆ ಸರ್, ಹೇಳಿ, ಹೆಸರು ಹೇಳಿ, ಊರು ಹೇಳಿ, ಮಾತಾಡಿ. ಮೊಹಮ್ಮದ್ ಕಣ್ಣೂರು. ಓಕೆ, ಹಾಂ, ನೀವು ಮತ್ತೆ ಫೋನ್ ಮಾಡಿದ್ರಿ. ಹೇಳಿ ಸರ್, ಹೇಳಿ. ಹಲೋ, ಹೇಳಿ ಸರ್, ಮಾತಾಡಿ. ಕೇಳಿಸ್ತದೆ, ನಿಮ್ಮ ವಾಯ್ಸ್ ಕೇಳಿಸ್ತದೆ. ತಕ್ಷಣಕ್ಕೆ ಒಂದೇ ನಿಮಿಷದಲ್ಲಿ ಮಾತಾಡಿ ಮುಗಿಸಿ, ಹೇಳಿ. ನೋಡಿ, ಈಗ ಮೇಸ್ತ್ರಿ ಅವರು ಹೇಳಿದಾರಲ್ಲ, ಒಬ್ಬರು ಮೊಹಮ್ಮದ್ ಮಾತಾಡ್ದ ಹಾಗೆ ಹೇಗೆ ಅಂತೆ. ಹೌದು, ನಾನು ನೋಡ್ತಾ ಇದ್ದೇನೆ. ಅವ್ರಿಗೆ ಯಾರು ಪ್ರಧಾನಿ ಅಂತ ಗೊತ್ತುಂಟ ಅಂತ ಕೇಳಿ. ಇಂದಿರಾ ಗಾಂಧಿದು, ರಾಜೀವ್ ಗಾಂಧಿ, ನರಸಿಂಹರಾವ್ ಗೊತ್ತುಂಟ ಅಂತ ಕೇಳಿ ಅವ್ರಿಗೆ. ಯಾಕೆಂದ್ರೆ ನಾನು ಮೋದಿ ಮಾಡಿದ ಕೆಲಸನೇ ಹೇಳಿದ್ರು, ಎಷ್ಟೇ ಹೇಳಿಲ್ಲ. ಮೋದಿ ಎಲ್ಲರಿಗೂ ಮೋಸವೇ ಮಾಡಿದ್ರು, ಹೌದಲ್ವಾ? ಓಕೆ, ಓಕೆ, ಅವ್ರಿಗೆ ಮೇಸ್ತ್ರಿಗೆ ಹಾಗೆ ಹೇಳಿ. ರೈಟ್, ಥ್ಯಾಂಕ್ ಯು ಸರ್. ಇಲ್ಲಿ ವೈಯಕ್ತಿಕವಾದಂತಹ ಚರ್ಚೆ ಮತ್ತು ಇದು ಬೇಡ, ಘರ್ಷಣೆ ಬೇಡ. ಹೇಗೆ ಅಂತಂದರೆ, ನನ್ನ ಕೈಯಲ್ಲೂ ವಾಚ್ ಇದೆ, ನಿಮ್ಮ ಕೈಯಲ್ಲೂ ವಾಚ್ ಇದೆ, ಅವ್ರ ಕೈಯಲ್ಲೂ ವಾಚ್ ಇದೆ. ನನ್ನರಲ್ಲಿ 9:50 ಆಗಿರ್ಬೋದು, ನಿಮ್ಮದ್ರಲ್ಲಿ 9:52 ಆಗಿರ್ಬೋದು, ಅವ್ರದ್ರಲ್ಲಿ 9:55 ಆಗಿರ್ಬೋದು. ಬಟ್ ಈಚ್ ಆಫ್ ಅಸ್, ನಾವು ಪ್ರತಿಯೊಬ್ಬರು ತಿಳ್ಕೊಳ್ಳೋದು ನನ್ನ ವಾಚೇ ಸರಿ ಅಂತ. ಸೊ ದಟ್ಸ್ ಓಕೆ, ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ಅವರು ಟ್ಯಾಕ್ಸ್ ವಿಚಾರವಾಗಿ ಏನು ನೋಡಿ, ಇಷ್ಟು ಕಪ್ಪು ಹಣ ಅಥವಾ ಚಿನ್ನ ಅಥವಾ ಭೂಮಿ ಇದೆಲ್ಲದೂ ಕೂಡ ಶೇಖರಣೆ ಆಗ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ಒಪ್ಕೊಳ್ತಾ ಇದ್ದೇವೆ. ಆದರೆ ಇದಕ್ಕೆ ಮೂಲ ಯಾವುದು ಹಾಗಾದರೆ? ಯಾಕೆ ಇದನ್ನು ಮೂಲದಿಂದ ತೆಗೆದು ಬಿಸಾಕಿದರೆ ಮಾತ್ರ ಅದು ಕಂಪ್ಲೀಟ್ ಆಗಿ ಗುಣ ಆಗ್ತದೆ? ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ನಮ್ಮ ದೇಶದ ಟ್ಯಾಕ್ಸೇಷನ್ ಸಿಸ್ಟಮ್. ಈ ತೆರಿಗೆ ಹೇಳುದು ಸಾಧಾರಣ 25 ತರದ ತೆರಿಗೆಯನ್ನ ನಮ್ಮ ಮೇಲೆ ಡೈರೆಕ್ಟ್ ಆಗಿ, ಇಂಡೈರೆಕ್ಟ್ ಆಗಿ ಸರ್ಕಾರ ವಿಧಿಸ್ತಾ ಇದೆ. ನಮಗೂ ಏನು ಬೇಜಾರಿಲ್ಲ ಟ್ಯಾಕ್ಸ್ ಕಟ್ಟಲಿಕ್ಕೆ. ಆದರೆ ಈಗ ಏನು ವಿದೇಶಗಳಲ್ಲಿ ಟ್ಯಾಕ್ಸೇಷನ್ನ ಅವರು ವಿಧಿಸಿದರೆ ಅದಕ್ಕೆ ಸರಿಯಾದಂತಹ ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ರಸ್ತೆ ಇರ್ಬೋದು, ಮೂಲಭೂತ ಸೌಕರ್ಯ ಇರ್ಬೋದು, ಒಂದು ಕೆಲಸ ಇರ್ಬೋದು, ಪ್ರತಿಯೊಂದು ಕೂಡ ಅಲ್ಲಿ ಸಿಗ್ತದೆ. ನಾವಿಲ್ಲಿ ಏನ್ ಮಾಡಿದ್ದೇವೆ, ಯಾಕೆ ನಾವು ಪ್ರತಿಯೊಬ್ಬರು ಟ್ಯಾಕ್ಸ್ ಅನ್ನ ಉಳಿಸ್ಲಿಕ್ಕೆ ನಾವು ಯಾಕೆ ಇದನ್ನ ಮಾಡ್ತಾ ಇದ್ದೇವೆ? ನಮ್ಮ ಟ್ಯಾಕ್ಸೇಷನ್ ಅಷ್ಟು ರಿಜಿಡ್ ಉಂಟು. ನೋಡಿ, ನೀವೊಂದು ಹೋಟೆಲಲ್ಲಿ ಹೋಗಿ ಚಹಾ ಕುಡಿದ್ರೆ ಅದರಲ್ಲಿ ನೀವು ಕೃಷಿ, ಈಗ ಹೊಸತು ಆ್ಯಡ್ ಆಗಿದ್ದು ಒಂದು ಕೃಷಿ ಟ್ಯಾಕ್ಸ್, ಮತ್ತೊಂದು ಸ್ವಚ್ಛ ಭಾರತ್ ಟ್ಯಾಕ್ಸ್, ಪ್ರತಿಯೊಂದು ಕೂಡ ಟ್ಯಾಕ್ಸ್. 1,000 ರೂಪಾಯಿದನ್ನು ನೀವು ಊಟ ಮಾಡಿದರೆ 300 ರೂಪಾಯಿ ಚಿಲ್ಲರೆ ಟ್ಯಾಕ್ಸಿಗೆ ಹೋಗ್ತದೆ. ಇದು ಎಲ್ಲಿಯ ಸಿಸ್ಟಮ್? ಇದು ಎಲ್ಲಿಯ ನ್ಯಾಯ? ಒಂದು ಸರ್ಕಾರ ನೋಡಬೇಕು ಏನಂದರೆ, ಪ್ರತಿಯೊಬ್ಬರಿಗೂ ಕೂಡ ಒಂದು ಸಾಮಾಜಿಕ ನ್ಯಾಯ ಅಂತ ಇದೆ. ನೀವು ಯಾಕೆ ಈಗ ಟ್ಯಾಕ್ಸೇಷನ್ನ ಉಳಿಸಿ ಹಣವನ್ನು ಮಾಡ್ತಾ ಇದ್ದೀರಿ ಅಂತಂದರೆ, ನಾನು ಹೇಳೋದು ದೊಡ್ಡ ಮಟ್ಟದ ಶ್ರೀಮಂತರ ಸುದ್ದಿ ಅಲ್ಲ, ನಾನು ಹೇಳೋದು ಮಧ್ಯಮ ವರ್ಗದವರು ಯಾಕೆ ಟ್ಯಾಕ್ಸನ್ನು ಉಳಿಸ್ಲಿಕ್ಕೆ ಆಲೋಚನೆ ಮಾಡ್ತಾರೆ ಅಂದರೆ, ನೀವು ಸರಿಯಾಗಿ ಒಳ್ಳೆಯ ದಿನವನ್ನು, ಅಚ್ಚೆ ದಿನವನ್ನು ಕೊಡೋದಾದರೆ ಮೂಲಭೂತದಿಂದವೇ ಕೊಡಬೇಕು. ಮೊದಲನೇದಾಗಿ ರಸ್ತೆ, ಎರಡನೇದಾಗಿ ಒಂದು ಸಂಪರ್ಕ, ಟೆಲಿಫೋನ್. ಈಗ ನೀವು ನಮ್ಮ ದೇಶದಲ್ಲಿ 80% ಹಳ್ಳಿ ಇದೆ. ಹಳ್ಳಿಗಳಿಗೆ ಹೋಗುವ ರಸ್ತೆಯನ್ನು ನೋಡಿದ್ದೀರಾ? ಹಳ್ಳಿಗೆ ಹೋಗುವ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮನ್ನು ನೋಡಿದ್ದೀರಾ? ಬೆಳಗ್ಗೆ ಒಂದು ಬಸ್ ಬಂದರೆ ರಾತ್ರಿ ಒಂದು ಬಸ್ ಬರ್ತದೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ಈ 21ನೇ ಶತಮಾನದಲ್ಲಿ ಕೂಡ ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನೀವು ಹೇಳ್ತೀರಿ ಡಿಜಿಟಲ್ ಇಂಡಿಯಾ ಹೇಳ್ತೀರಿ, ಮೊಬೈಲ್ ಹೇಳ್ತೀರಿ. ಎಷ್ಟು ಜನರ ಕೈಯಲ್ಲುಂಟು ಮೊಬೈಲ್ ಮನಿ, ಮೊಬೈಲ್ ಬ್ಯಾಂಕಿಂಗ್ ಹೇಳ್ತೀರಿ? ಎಷ್ಟು ಜನರ ಕೈಯಲ್ಲಿ ಆ್ಯಂಡ್ರಾಯ್ಡ್ ಫೋನ್ ಉಂಟು ಹೇಳಿ? ಈ ಸಮಸ್ಯೆಗಳಿಗೆಲ್ಲ ಪರಿಹಾರವನ್ನು ಮೂಲದಿಂದ ಹುಡುಕಬೇಕು. ನೀವು ಟ್ಯಾಕ್ಸೇಷನ್ನ ಯಾಕೆ ತಪ್ಪಿಸ್ತಾ ಇದ್ದೀರಿ ಅಂದರೆ, ನಿಮಗೆ ಭರವಸೆ ಇದೆಯಾ ನಾಳೆ ನೀವು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆದರೆ ವಾಪಸ್ ಜೀವಸಹಿತ ಬರ್ತೀರಿ ಅನ್ನುವಂಥ ಗ್ಯಾರಂಟಿ ನಿಮಗಿದೆಯಾ? ಆ ಸರ್ಕಾರ ನಮಗೆ ಆ ಭರವಸೆಯನ್ನು ಇಷ್ಟರವರೆಗೆ ಕೊಟ್ಟಿದೆಯಾ? ಜನ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಅಂದ್ರೆ ಟ್ಯಾಕ್ಸ್ ಈಗ ಇರಲೇಬಾರ್ದು ಅಂತ, ಇರಲೇಬಾರ್ದು ಅಂತ ಖಂಡಿತ ಹೇಳೋದಿಲ್ಲ. ಒಂದು ಸರ್ಕಾರ ನಡಿಬೇಕಂದ್ರೆ ಟ್ಯಾಕ್ಸ್ ಇರಲೇಬೇಕು. ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಅಥವಾ ಗೊತ್ತಿದ್ದಿರ್ಬೋದು, ನಾವು ಇವತ್ತು ಹೈಯೆಸ್ಟ್ ಪೇ ಮಾಡ್ತಾ ಇರುವಂಥದ್ದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಕೇವಲ ಪೆಟ್ರೋಲಿಂದ ನಮಗೆ 5,46,661 ಕೋಟಿ ಇನ್ಕಮ್ ಬರ್ತದೆ, ಬರೀ ಪೆಟ್ರೋಲ್. ನೀವು ಒಂದು ಚಾಕ್ಲೇಟನ್ನು ತಿಂದರೂ ಕೂಡ ಇಂಡೈರೆಕ್ಟ್ ಆಗಿ ನೀವು ಕೆಲವು ಪೈಸೆಯನ್ನು ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಸೇರಿಸ್ತಾನೆ ಇದ್ದೀರಿ. ಜನಸಾಮಾನ್ಯರು ಪ್ರತಿಯೊಂದಕ್ಕೂ ಎಷ್ಟು ದಿನ ಟ್ಯಾಕ್ಸ್ ಕೊಡೋದು ಹೇಳಿ? ಯಾಕೆ ಹೀಗೆ ಮಾಡ್ತಾ ಇದ್ದೀರಿ? 40ರಿಂದ 50% ಜನ ದುಡಿಯೋದೇ ಬೇಡವಾ? ಹಾಗಾದರೆ ಬದುಕೋದು ಬೇಡವಾ? ಯಾಕೆ ನಿಮ್ಮ ಈ ಎಲ್ಲ ಯೋಜನೆಗಳಿಗೆ ಜನ ಇಷ್ಟು ವಿರೋಧ ಮಾಡ್ತಾ ಇದ್ದಾರೆ ಅಂತಂದರೆ, ನೀವು ಕಲೆಕ್ಟ್ ಮಾಡಿದ ಹಣವನ್ನು ನೀವು ಹಲವಾರು ಯೋಜನೆಗಳನ್ನು ಮಾಡ್ತೀರಿ, 50 ಯೋಜನೆ 60 ಯೋಜನೆ ಮಾಡ್ತೀರಿ, ಅದರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಯೋಜನೆಯನ್ನು ತೋರಿಸ್ತೀರಿ. ಬಂದು ಮುಟ್ಟುವಾಗ ಆ ಯೋಜನೆ ಎಷ್ಟು ರೂಪಾಯಿಲಿ ಬಂದಿರ್ತದೆ? ನಿಮ್ಮ ಯೋಜನೆ ಆಗುವಾಗ ಸಹಸ್ರಾರು ಕೋಟಿ ರೂಪಾಯಿ ಆಗಿರ್ತದೆ. ಆ ಸಹಸ್ರಾರು ಕೋಟಿ ಒಂದು ಮೂಲಭೂತ ಸೌಕರ್ಯ ಇನ್ನೂ ಸರಿಯಾಗಿ ಕೊಡ್ಲಿಕ್ಕೆ ನಿಮಗಾಗಲಿಲ್ಲ, ಶಿಕ್ಷಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಉದ್ಯೋಗ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ನಿಮ್ಮ ಸರ್ಕಾರ ದುಡ್ಡನ್ನು ಎಂತ ಮಾಡ್ತಾ ಇದೆ? ಓಕೆ, ರೈಟ್.
ಆ ಸರ್ಕಾರದ ಮೂಲಭೂತ ಯಾವುದೇ ಸೌಕರ್ಯ ಸರಿಯಾಗದೆ ಇದ್ದಷ್ಟು ದಿನ ಜನ ಟ್ಯಾಕ್ಸ್ ಅನ್ನ ತಪ್ಪಿಸ್ಲಿಕ್ಕೆ ನೋಡ್ತಾರೆ. ಒಂದೇ ಟ್ಯಾಕ್ಸ್ ಅನ್ನ ತನ್ನಿ ಅಲ್ಲ, ಡೈರೆಕ್ಟ್ ಆಗಿ ಇಂತಿಷ್ಟು ನೀನು ದುಡಿತ್ಯಾ, 500 ರೂಪಾಯಿ ದುಡಿತ್ಯಾ, ಆಯ್ತು ಮಾರ ಇದರಲ್ಲಿ ನಿನ್ನದು 50 ರೂಪಾಯಿ ಟ್ಯಾಕ್ಸ್ ಕಟ್ಟಿ ಹೋಗು, ಮುಗಿತಲ್ಲ ಅಲ್ಲಿಗೆ. ಬೇಕಾ ನಿಮಗೆ ಇಷ್ಟೆಲ್ಲ ಟ್ಯಾಕ್ಸ್? ಹೇಳಿದಷ್ಟು ಸುಲಭ ಆಗುತ್ತಾ? ಇದ್ರ ಬಗ್ಗೆ ಖಂಡಿತವಾಗಿ ಮಾಡಬಹುದು ಇದನ್ನ. ಫಾರಿನ್ ಕಂಟ್ರೀಸ್ ಅಲ್ಲ ಆದಂಗೆ ಈಗ ನೀವು ರಾತ್ರೋರಾತ್ರಿ ನೋಟನ್ನು ನಿಷೇಧ ಮಾಡುವಂತ ಕಾಯ್ದೆ ಬಂತಂತಾದ್ರೆ ಯಾಕೆ ನೀವು ಟ್ಯಾಕ್ಸೇಷನ್ ಲಿಬರಲೈಸೇಷನ್ ಮಾಡುದಿಲ್ಲ? ಆಲ್ ರೈಟ್ ಸರ್, ಲಾಸ್ಟ್ 2 ನಿಮಿಷ ಬಾಕಿ ಇರೋದು. ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಚಿನ್ನ ಆತಂಕ ತರಲಿಲ್ಲ ನಿಮ್ಮ ಪ್ರಕಾರ, ಕರೆಕ್ಟ್ ಅಲ್ಲ ಸರ್? ಯಾವುದೇ ಗೊಂದಲಕ್ಕೀಡಾಗೋದು ಬೇಡ. ಕರೆಕ್ಟ್. ಈಗ ಅವರು ಹೇಳಿದಾಗೆ ಟ್ಯಾಕ್ಸಿನ ಇನ್ಕಮ್ ಟ್ಯಾಕ್ಸೇ ಮುಂದೊಂದು ದಿವಸ ತೆಗೆಯುವ ಚಾನ್ಸಸ್ ಇದೆ. ನಿಮ್ಮ ಎಲ್ಲ ಡೆಪಾಸಿಟ್ ಕೂಡ ಬ್ಯಾಂಕಲ್ಲಿ ಇಡುವಾಗ, ಯಾವುದೇ ಒಂದು ಸೇವಿಂಗ್ಸ್ ಇರಲಿ, ಫಿಕ್ಸೆಡ್ ಇರಲಿ, ಯಾವುದೇ ಖಾತೆಯಲ್ಲಿ ಇರಲಿ, ಇಷ್ಟು ರೂಪಾಯಿ ಅನ್ನೋ ಒಂದು ಟ್ಯಾಕ್ಸನ್ನು ಅಲ್ಲಿಂದಲೇ ಹೊರಿಸಿದ್ರೆ ಯಾವ ಇನ್ಕಮ್ ಟ್ಯಾಕ್ಸು ಕೂಡ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಈ ಒಂದು ಇದನ್ನು ತರುವಂಥ ಚಾನ್ಸಸ್ ಇದೆ. ಯಾಕಂದರೆ ಮುಂದೆ GST ಅಂತ ತರ್ತಾ ಇದೆ. ಆ GSTಯಲ್ಲಿ 4% 28%ನವರೆಗಿನ ಎಲ್ಲ ಟ್ಯಾಕ್ಸ್ಗಳು ಕೇಂದ್ರ ಸರ್ಕಾರವೇ ತಗೊಳ್ತದೆ. ಓಕೆ. ಸೊ ಹಣದ ಒಂದು ದೊಡ್ಡ ಹೊಳೆ ಅಲ್ಲಿ ಬಂದು ಸೇರ್ತಾ ಇದೆ. ನಮ್ಮ ದೇಶ ಪ್ರಪಂಚದಲ್ಲಿ ಕೆಲವು ದೇಶ ಮಾತ್ರ GST ವಿಧಿಸ್ತಾ ಇದೆ, ಅದರಲ್ಲಿ ನಾವು ಕೂಡ ವಿಧಿಸ್ತಾ ಇದ್ದೇವೆ. ಸೊ ಅಭಿವೃದ್ಧಿಯ ಒಂದು ಒಳ್ಳೆಯ ಇದನ್ನು ನಾವು ಕಾಣುವಾಗ ಮುಂದೆ ಈಗೇನು ನಮಗೆ ಇನ್ಕಮ್ ಟ್ಯಾಕ್ಸ್ ಆ ಟ್ಯಾಕ್ಸ್ ಅಂತ ಇದೆ, ನಮ್ಮ ವ್ಯವಹಾರದಲ್ಲಿ ನಮ್ಮ ಡೆಪಾಸಿಟ್ನಲ್ಲಿ ಎಲ್ಲವೂ ಬಂದುಬಿಟ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಲ್ಲ, ಅಲ್ಲಿ ಮಾಡುವಂಥ ಕಾರ್ಯನಿರ್ವಹಿಸಿದ ಅಧಿಕಾರಿಗಳಿಗೂ ಯಾವುದೇ ಒಂದು ತೊಂದರೆ ಕೂಡ ಇಲ್ಲ ಅಂತ ನಮ್ಮ ಅನಿಸಿಕೆ. ಓಕೆ, ರೈಟ್. ಅದರ ನಂತರ ಸರ್ ಕೊನೆಯದಾಗಿ ಯಾವುದೇ ಚಿನ್ನದ ಬಗ್ಗೆ ಯಾವುದೇ ಗೊಂದಲ ಇಟ್ಕೊಳ್ಳೋದು ಬೇಡ ಮನುಷ್ಯರು? ಖಂಡಿತವಾಗಿ ಬೇಡ ಅಲ್ವಾ? ಖಂಡಿತವಾಗಿ. ಮೇಡಮ್ ಮತ್ತೆ ಇನ್ನೇನಾದ್ರೂ ಹೇಳೋದಿತ್ತ? ಇಲ್ಲ, ಖಂಡಿತವಾಗ್ಲೂ ಒಳ್ಳೆ ದಿನ ಬರ್ಬಹುದು, ಎಲ್ರಿಗೂ ಆಸೆ ಇದೆ. ನಂಬಿಕೆಯ ಜೀವನ. ಈ 50 ದಿನದ ನೋವನ್ನ ಮುಂದಿನ ಜನವರಿಯ ನಂತರ ನಲಿವಾಗಿ ಪರಿವರ್ತನೆ ಆಗ್ಲಿ. ಹಾಗೆ ಈ ಚಿನ್ನದ ಬಗ್ಗೆ ನಾನು ಹೇಳಿದಾಗೆ ಖಂಡಿತವಾಗ್ಲೂ ನಾವು ಆತಂಕ ಪಡುವ ಅಗತ್ಯವೂ ಇಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಯಾರ ಜನಸಾಮಾನ್ಯರಿಗೆ ತೊಂದರೆ ಆಗ್ಲಿಲ್ಲ. ಮತ್ತೆ ಅಚ್ಚೆ ದಿನ ಬರುತ್ತೆ ಅನ್ನೋ ನಂಬಿಕೆನೂ ನಿಮಗಿದೆ ಅಲ್ಲ? ಅದು ಬರ್ಲೇಬೇಕು. ಯಾಕೆಂದ್ರೆ ಇಲ್ಲಾಂದ್ರೆ ಬದುಕುವ ಒಂದು ದೃಷ್ಟಿಕೋನ ಉಂಟಲ್ಲ, ಯಾವಾಗ್ಲೂ ನೆಗೆಟಿವಿಟಿ ನಾವು ಇಟ್ಕೊಳ್ಬಾರ್ದು. ಪ್ರತಿಯೊಂದು ಮನುಷ್ಯ ಕೂಡ ನಾಳೆ ಒಳ್ಳೆ ದಿನ ಆಗ್ತದೆ ಅಂತ ಬದುಕಿದ್ರೆ ಮಾತ್ರ ಅವನು ಹೆಲ್ದಿ ಆಗಿರ್ತಾನೆ. ನಾವು ಕೂಡ ಒಂದು ದೇಶ ಹೆಲ್ದಿ ಆಗಿರ್ಬೇಕಂದ್ರೆ ಇಟ್ ಮಸ್ಟ್ ಬಿ ಸ್ಟಾರ್ಟ್ ಫ್ರಮ್ ಮೀ. ನನ್ನಿಂದ ಪ್ರಾರಂಭ ಆಗ್ಲಿ, ನನ್ನಿಂದ ಪ್ರಾರಂಭ ಆಗ್ಲಿ. ಗಾಂಧೀಜಿಯವರು ಕೂಡ ಅದನ್ನೇ ಹೇಳಿದ್ದು, ಬಿ ದ ಚೇಂಜ್ ಯು ವಾಂಟ್ ಟು ಸೀ ಇನ್ ದ ವರ್ಲ್ಡ್ ಅಂತ. ಮತ್ತೊಂದು ವಿಚಾರ, ಯಾವುದೇ ಪಾರ್ಟಿ ಆಗಲಿ, ಯಾವುದೇ ಒಬ್ಬ ಲೀಡರ್ನ ಕೈಯಲ್ಲಿ ಇಡೀ ದೇಶವನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಳ್ಳೇದಾಗಬೇಕು, ನಮ್ಮಲ್ಲಿ ಆ ಪ್ರಜ್ಞೆ ಬರಬೇಕು. ನಾವು ಸಣ್ಣದಿರುವಾಗಲೇ ನಮ್ಮ ದೇಶ ಪ್ರೇಮ ಬೆಳೆಸಬೇಕು. ಆಗ ಆ ಬೇರ್ನಲ್ಲಿ ಬಂದ್ರೆ ಮಾತ್ರ ಮತ್ತೆ ಗಿಡದಲ್ಲಿ ಬರ್ಲಿಕ್ಕೆ ಸಾಧ್ಯ. ಒಬ್ಬ ವ್ಯಕ್ತಿಯನ್ನು, ಒಬ್ಬ ಪಾರ್ಟಿಯನ್ನು ನಾವು ದೂರಿ ಪ್ರಯೋಜನ ಇಲ್ಲ. ನಾವೆಲ್ಲರೂ ಅಂತ ಮೈಂಡ್ ತರಬೇಕು ನಾವು, ಆವಾಗ ಮಾತ್ರ ದೇಶ ಬೆಳೀಲಿಕ್ಕೆ ಸಾಧ್ಯ. ಖಂಡಿತವಾಗಿಯೂ ಸಾಕಷ್ಟು ವಿಷಯಗಳು ಇವತ್ತು ಚಿನ್ನದ ಆತಂಕದಿಂದ ಶುರು ಮಾಡಿದಂಥ ಈ ಕಾರ್ಯಕ್ರಮ ಬೇರೆ ಒಂದಷ್ಟು ದಾರಿಗಳನ್ನೆಲ್ಲ ತಗೊಂಡು ಚೆನ್ನಾಗಿತ್ತು. ಒಂಥರ ಬೇರೆ ಬೇರೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳನ್ನು ತಗೊಂಡು ಮತ್ತೆ ನಾವು ಇಲ್ಲಿಗೆ ಬಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಗಿಸೋದಕ್ಕಿಂತ ಮುಂಚೆ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್. 1.5 ಗಂಟೆ ನಮ್ಮ ಜೊತೆ ನೀವು ಸ್ಪೆಂಡ್ ಮಾಡಿದ್ದು, ತುಂಬ ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ಅವರೇ, ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಮತ್ತೆ ಇನ್ನೊಂದು ಹೊಸದಾದಂಥ ಡಿಬೇಟಿಗೆ ನಿಮ್ಮನ್ನು ಕರಿತೇವೆ, ಆಗ ಖಂಡಿತ ಬನ್ನಿ, ಡಿಬೇಟ್ ಮಾಡೋಣ ಅಂತ ಹೇಳ್ತಾ ಸರ್. ಒಂದು ನನ್ನ ಸಣ್ಣ ಕೋರಿಕೆ ಇದೆ, ಹೇಳಿ. ದಯವಿಟ್ಟು ಈ ಚಿನ್ನದ ಬಗ್ಗೆ ಆತಂಕವನ್ನ ನಾವಂತೂ ಮಾಡೋದು, ನೀವಂತಲ್ಲ, ಯಾರೇ ಮಾಧ್ಯಮದವರು ಮಾಡಬಾರದು ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ. ಸಾಮಾನ್ಯ ಜನರಲ್ಲಿ ಈ ಆತಂಕ ಬಂದು ಎಲ್ಲವೂ ಎಡವಟ್ಟಾಗ್ತದೆ. ಮನೆಯಲ್ಲಿ ಹೆಂಗಸರಿಲ್ಲ, ಗಂಡಸರಿಗೆ ತೊಂದರೆ. ಅದನ್ನ ದಯವಿಟ್ಟು ಮಾಡಬಾರ್ದು ಅಂತ ಈ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೀಕ್ಷಕರೇ. ಇದೇ ಇವತ್ತಿನ ವಿಶೇಷ. ನಿಮ್ಮ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇದ್ದೀವಿ ಸ್ಪಂದನ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಅಲ್ಟಿಮೇಟ್ ಹೋಮ್ ಶಾಪೆ, GL ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.